ಮಗು ಅಳ್ತಾ ಇದ್ರೆ ತಾಯಿ ಓಡೋಡಿ ಬರ್ತಾಳಂತೆ. ಆ ಮಗುವಿಗೆ ತಾಯಿಗೆ ಮಾತ್ರ ಮಗುವಿನ ಕೂಗು ಕೇಳಿಸುವುದು. ಹಾಗೆ ನಮ್ಮಲ್ಲೊಬ್ಬ ಧೀಮಂತ ವ್ಯಕ್ತಿ ಇದ್ದಾರೆ, ಶ್ರೀಮಂತ್ ರೆಡ್ಡಿ ಡಿಸೋಜ, ಪಡಿ ಸಂಸ್ಥೆ ಅಧ್ಯಕ್ಷರು, CWC. DCP ಆಫೀಸಿಂದ ವಲಯ ಸಂಯೋಜಕರು ಶ್ರೀ ಕುಮಾರ್ ಸಬ್ಬಂದರೆ ಅವರು ನಾವು ಸ್ವಾಗತಿಸ್ತಾ ಇದ್ದೇವೆ, ಆಸನಕ್ಕೆ ಕರೀತಾ ಇದ್ದೇವೆ. ಹಾಗೆ ರೇಖಾ ಸಬ್ ಇನ್ಸ್ಪೆಕ್ಟರ್, ಉಳ್ಳಲ್ ಪೊಲೀಸ್ ಸ್ಟೇಷನ್ ನಮ್ಮೊಂದಿಗಿದ್ದಾರೆ, ಅವರು ಆಸನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ನಿಹಾನ್ ಕ್ರೈಮ್ ಇನ್ಸ್ಪೆಕ್ಟರ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ನಾನು ವೇದಿಕೆ ಕರೀತಿದ್ದೇನೆ. ಮೋಹನ್ ASI ಅವರನ್ನು ನಾವು ವೇದಿಕೆ ಕರೀತಾ ಇದ್ದೇವೆ. PO ಆಫೀಸಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಟೀಚರ್ಸ್, ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬೇಕಾದವರು ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಬರಬೇಕಾಗಿತ್ತು, ಬಟ್ ಅವರು ಬರಲಿಕ್ಕೆ ಆಗ್ತಾ ಇಲ್ಲ. ಅವರನ್ನು ನಾವು ಅವರ ಬದಲಾಗಿ EO ಜ್ಯೋತಿ ಅವರನ್ನು ವೇದಿಕೆ ಕರೀತಿದ್ದೇವೆ. ಇವರೆಲ್ಲರಿಗೂ ಕೂಡ ದುರ್ಗಾ ಪ್ರಸಾದ್ ಅವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ದುರ್ಗಾ ಪ್ರಸಾದ್ ಮೇಡಮ್ ಅವರು ಡೈರೆಕ್ಟರ್ ಬರ್ತೀನಿ ಅಂತ ನಿಗಂಟಾಗಿ ಹೇಳಿದ್ದಾರೆ, ಬಟ್ ಅವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವರು ಬೆಂಗಳೂರಿನಲ್ಲಿದ್ದಾರೆ ಅಂತ ಫೋನ್ ಮಾಡಿದ್ದಾರೆ. ಈಗ ಅವರು ಬದಲಾಗಿ ಅವರು ಸೂಪರ್ವೈಸರ್ ಅವರನ್ನು ನಾವು ವೇದಿಕೆ ಕರೀತಿದ್ದೇವೆ. ರೂವಾರಿ, ಇಡೀ ಜಿಲ್ಲೆಗೆ ಒಬ್ಬರು ರೂವಾರಿದ್ದಾರೆ. ಅದಕ್ಕೊಂದು ಮಾಸೋತ್ಸವ ಸಮಿತಿ ಅಂತ ಮಾಡಿಕೊಂಡಿದ್ದೇವೆ. ಅದರ ಸಂಚಾಲಕರಾದ ಶ್ರೀ ಮಂಜು ವಿಟ್ಲ ಅವರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಿದವರು ನಮ್ಮ ನಿವೃತ್ತ ಶಿಕ್ಷಕರು. ಹೌದು, ನಮಗೆ ಪ್ರತಿಯೊಂದು ವಿಷಯದಲ್ಲಿ ಆರ್ಥಿಕ ಶ್ರೀಮಾನ್ BP ಆಚಾರ್ಯ ಇವರನ್ನು ನಾವು ಕರೀತೇವೆ. ಅವರನ್ನು ನಾವು ಸ್ವಾಗತಿಸತಕ್ಕಂಥವು. ಮಹೇಶ್ ಪ್ರಸಾದ್ ಈ ಸಂದರ್ಭದಲ್ಲಿ ನಾವು ಬರಮಾಡಿಕೊಳ್ಳ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ, ಏನು ಕವಿತೆ ಅವರು ಬಂದಿದ್ದಾರೆ. ಇನ್ನು ಎಷ್ಟು ವೇದಿಕೆ ಬರಲಿಕ್ಕೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮುನ್ನೂರು ಪಂಚಾಯತಿನ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜ ನಮ್ಮೊಂದಿಗೆ ಇದ್ದಾರೆ. ಇದ್ದಲ್ಲೇ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತೇವೆ. ಅವರು ಕೊಟ್ಟು ಗೌರವಿಸಬೇಕಂತ ಈಗ ತಾವು ದೇವರನ್ನು ದಿನ ಪ್ರಾರ್ಥಿಸಿದ್ದೇವೆ. ಈ ಆಶಯತೆಯನ್ನು ಶ್ರೀಮತಿ ಉಷಾ ನಾಯ್ಕ ಅವರು ಹೇಳಿದ್ದಾರೆ. ಗ್ರಾಮಗಳು ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ನೆಟ್ಟು ಹೊರಟು ಬಿಟ್ಟು ನನಗೆ ಶಾಲೆ ಕಲಿಯುವ ಕನಸಿದೆ. ನೆಟ್ಟು ಹೊರಟು ಬಿಟ್ಟು ನನಗೆ ಶಾಲೆ ಕಲಿಯುವ ಕನಸಿದೆ. ಗ್ಯಾರೇಜಿನ ಬಣ್ಣ ತೊರೆದು ಸಮವಸ್ತ್ರದ ಕನಸಿದೆ. ಕನಸಿದೆ 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 ಮುದ್ದು ಮಕ್ಕಳು ನಮಗೂ ಕನಸಿದೆ. ಮುಸುರೆ ತೊಳೆವ ಪಾತ್ರೆ ಬಿಟ್ಟು ಆಟ ಆಡೋ ಕನಸಿದೆ. ಮುಸುರೆ ತೊಳೆವ ಪಾತ್ರೆ ಬಿಟ್ಟು ಆಟ ಆಡೋ ಕನಸಿದೆ. ಪುಟ್ಟ ಕೈಗಳಲ್ಲಿ ಗೊಂಬೆ ಆಡಿಸುವ
ಕನಸಿದೆ ಕನಸಿದೆ ಮುದ್ದು ಮಕ್ಕಳು ನಮಗೂ ಕನಸಿದೆ ಮುದ್ದು ಮಕ್ಕಳು ನಮಗೂ ಕನಸಿದೆ ಮುದ್ದು ಮಕ್ಕಳು ನಮಗೂ ಕನಸಿದೆ. ಆದ್ದರಿಂದ ಈಗ ಇಂದಿನ ಉದ್ಘಾಟಕರಾದ ಏನಪ್ಪ ವಿಶೇಷ ಅಂದರೆ, ಎಲ್ಲರೂ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳನ್ನು ನೋಡಿಕೊಂಡು ಮತ್ತೆ ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡುವಂಥದ್ದು ಇದ್ದ ವಿಷಯ. ಮಕ್ಕಳ ಮುಖ ನೋಡಿ ಒಂಥರ ಖುಷಿಪಟ್ಟು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೇವೆ. ಆದರೆ ನಮ್ಮಲ್ಲೊಬ್ಬರು ವ್ಯಕ್ತಿ ಇದ್ದಾರೆ, ಅವರು ತನ್ನ ಮಕ್ಕಳ ಮುಖ ನೋಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಭಾವಚಿತ್ರದ ಮುಖ, ಮಗುವಿನ ಭಾವಚಿತ್ರ ಮುಖ ನೋಡಿ ಅದನ್ನು ಎಲ್ಲರ ಹತ್ರ ಹಂಚಿಕೊಂಡು ಸಂತೋಷ ಪಡುವಂಥ ಒಬ್ಬ ವ್ಯಕ್ತಿ ಶ್ರೀಮಾನ್ ರವೀಂದ್ರ ರಾಜು ನಾಯ್ಕ್ ಸರ್ ಅವರು, PDO. ಇವರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸ್ತೇವೆ, ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬ ವ್ಯಕ್ತಿ, ನಮಗೆ ಮನೆಯಲ್ಲಿ ಮಗು ಚೂಟಿದ್ರೆ ಕೂಗುವುದು ಕೇಳ್ತಾ ಇರುತ್ತೆ, ಆದರೆ ಮಗು ಚೂಟದೇನೆ ಯಾರೋ ಚೂಟಿದ್ರು ಕೂಡ ಎಚ್ಚೆತ್ತು ಓಡಿ ಬರುವಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರೇ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಶ್ರೀಮಾನ್ ರೆಡ್ಡಿ ಜೋತಿಸೋಜ ಪಡಿ ಸಂಸ್ಥೆ, ಇವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ಚಿಕ್ಕಮಗಳೂರು, ನಾಳೆ ಬೆಂಗಳೂರು, ಇವತ್ತು DC ಆಫೀಸು, ಸಂಜೆ ಹೋದರೆ ಫೀಲ್ಡಿನಲ್ಲಿ, ರಾತ್ರಿ 9 ಗಂಟೆ 10 ಗಂಟೆ 11 ಗಂಟೆವರೆಗೆ ಓಡಾಡಿಕೊಂಡಿರ್ತಾರೆ ಒಬ್ಬ ವ್ಯಕ್ತಿ. ಅದು ನಡೆದಾಡುವ ಯಂತ್ರದಲ್ಲಿ ನಾವು ಹೇಳ್ಬೋದೇನಾ, ಶ್ರೀ ಕುಮಾರ್ ಸರ್ ಅವರು, ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಏನಪ್ಪ ಮಾತೇ ಆಗೋದಿಲ್ವಲ್ಲ ಅವರು ಹಾಗೇನಾ ಅಂತ ಕೇಳುವರು ಹಲವು ಮಂದಿ. ಆದರೆ ಆ ಒಂದು ಮಾಹಿತಿ, ಆ ಒಂದು ಜ್ಞಾನ, ಆ ಒಂದು ತಿಳುವಳಿಕೆಯನ್ನು ನಮಗೆ ದಾರಿ ಎರಿತಾ ಇದ್ದಾರೆ ಶ್ರೀಮತಿ ಜ್ಯೋತಿಯವರು, BO ಆಫೀಸಿಂದ ಬಂದರೆ, EO ಅವರಿಗೆ ಸ್ವಾಗತ. ಹಾಗೆ ನಮ್ಮ ಇನ್ಸ್ಪೆಕ್ಟ್ರು ಬಂದಿದ್ದಾರೆ, ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಇನ್ನು ಟ್ರೈನಿಂಗ್ ಬಂದರೆ ಅಲ್ಲಿ ರೇಖಾ ಮೇಡಮ್ ಬಂದಿದ್ದಾರೆ, ನಿಹಾಲ್ ಸರ್ ಬಂದಿದ್ದಾರೆ, ಅವರಿಗೂ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇನ್ನು ಇಲ್ಲಿ ನಮ್ಮ 2 ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಮಾಹಿತಿಗಳು ಸರಿ ಆಗಬೇಕು, ಎಲ್ಲ ಅಂಗನವಾಡಿ ವೃತ್ತದಲ್ಲಿ ಕೆಲಸ ಮಾಡಬೇಕು, ಎಲ್ಲ ಮಕ್ಕಳು ನಕ್ಕಂತ ಇರಬೇಕು, ಎಲ್ಲ ಮಕ್ಕಳು ತಿಂಡಿ ತಿನ್ನಬೇಕು, ಎಲ್ಲ ಮಕ್ಕಳು ನಿದ್ದೆ ಮಾಡಿ ಮತ್ತೆ ಮನೆಗೆ ಹೋಗಬೇಕು. ಈ ಒಂದು ವಿಚಾರವನ್ನು ಸದಾ ಮೇಲ್ವಿಚಾರಣೆ ಮಾಡ್ತಿರುವಂಥವರು ಶ್ರೀಮತಿ ಸೀತಾ ಪೆರ್ಮನ್ನವರು, ಅವ್ರಿಗೂ ನಾವು ಸ್ವಾಗತ ಬಯಸ್ತೇವೆ. ಆಗಲೇ ನಾನು ಹೇಳಿದೆ ನಮ್ಮನ್ನು ಮುನ್ನಡೆಸುವವರು ಅಂತ. ಹೌದು, ಇನ್ನು 2 ಹಿರಿಯರು ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇವೆ. ಇನ್ನೊಬ್ಬ ವ್ಯಕ್ತಿ, ನಾನು ಮೊನ್ನೊಮ್ಮೆ ಹೇಳಿದೆ ಶಾಂತ ಚಿತ್ತರು ಅಂತ. ಶಾಂತ, ಯಾರಿಗೂ ಯಾವನೂ ಮಾಡುವವರಲ್ಲ, ಆದರೆ ಭಂಡಾರ ದೊಡ್ಡದು. ಅವರ ತಲೆ ನೋಡುವಾಗ ಗೊತ್ತಾಗ್ತದೆ ಇವರೆಷ್ಟು ತಿಳುವಳಿಕೆ ಇದ್ದವರು ಅಂತ. ಯಾಕಂದರೆ ಆ ತಲೆಯಲ್ಲಿ ತುಂಬ ಇದ್ರೆ ಮಾತ್ರ ಅಂತ ತಲೆ ಹಾಗೆ ಆಗೋದು ಅಂತ ಹಿರಿಯರು ಹೇಳೋದನ್ನು ನಾನು ಕೇಳಿದ್ದು, ನನಗೆ ಗೊತ್ತಿಲ್ಲ. ಅಂಥ ಒಬ್ಬ ವ್ಯಕ್ತಿ, ಅಂಥ ಧೀಮಂತ ವ್ಯಕ್ತಿ, ಅದೆಷ್ಟು ಟ್ರೈನಿಂಗ್ ಕೊಡ್ತಾರೆ, ಅದೆಷ್ಟು ಊರುಗಳಲ್ಲಿ ಎಷ್ಟು ಮಕ್ಕಳನ್ನು ಮೇಲೆತ್ತಿ ತಂದಿದ್ದಾರೆ, ಎಷ್ಟು ಜನರನ್ನು ತಿಳುವಳಿಕೆ ಕೊಟ್ಟು ಸಂಭಾಳಿಸಿದ್ದಾರೆ. ಅವರೇ ನಮ್ಮ ಶ್ರೀ ಮಂಜು ವಿಟ್ಲ ಸರ್, ಅವರನ್ನು ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ವೇದಿಕೆ ಮುಂಭಾಗ, ವೇದಿಕೆ ಹಿಂಭಾಗ, ವೇದಿಕೆ ಮೇಲೆ ಯಾವುದಿರುವುದಿಲ್ಲ. ಆ ಇಲ್ಲದೇನೆ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಶ್ರೀಮಾನ್ ನಮ್ಮ ಮುನ್ನೂರು ಪಂಚಾಯತ್ನ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜ, ಅವರಿಗೆ ನಾವು ಸ್ವಾಗತ ಬಯಸ್ತಿದ್ದೇವೆ. ಇನ್ನು ಇಲ್ಲಿ ಶಿಕ್ಷಕರು, ನಾವೆಷ್ಟು ಶಾಲೆಯನ್ನು ಬರೆದಿದ್ದೇವೋ ಅಷ್ಟನ್ನು BO ಪ್ರಶಾಂತ್ ಸರ್ ಅವರು, CO ಜ್ಯೋತಿಯವರು ನಮಗೆ ಅವರನ್ನೆಲ್ಲರನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪಾಪಾ ಬೋವಿ ಸರ್ ಅವರು ಎಲ್ಲರನ್ನು ಕಳಿಸಿಕೊಟ್ಟಿದ್ದಾರೆ. ಆಮೇಲೆ STMC ಅವರಿದ್ದಾರೆ, ಸ್ವಯಂ ಸೇವಾ ಸಂಘದವರಿದ್ದಾರೆ, ಇನ್ನು ಸ್ತ್ರೀ ಶಕ್ತಿಯವರಿದ್ದಾರೆ. ಮೇಲಾಗಿ ನಮ್ಮೊಂದಿಗೆ ವಿಶೇಷವಾಗಿ ಪಂಚಾಯತ್ನ ಎಲ್ಲ ಕಾರ್ಯಕರ್ತರಿದ್ದಾರೆ. ಅಲ್ಲದೆ ಮಣಿಪಾಲದಿಂದ ಬಂದಿರುವಂಥ ಸ್ಟೂಡೆಂಟ್ಸ್ಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಕೊನೆಯದಾಗಿ ನಮ್ಮ ಶಿಕ್ಷಣ ಸಂಪನ್ಮೂಲ ಕೇಂದ್ರದಿಂದ ಎಲ್ಲ ಸದಸ್ಯರು ಬಂದರೆ, ಪದಾಧಿಕಾರಿಗಳು ಬಂದರೆ, ಅವರನ್ನು ಕೂಡ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಉದ್ಘಾಟನೆಯನ್ನು ಶ್ರೀಮಾನ್ ರವೀಂದ್ರ ರಾಜು ನಾಯ್ಕ್ ಸರ್ ಅವರು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
ಅಂದರೆ ಯಾವುದೇ ಒಂದು ಸಂಸ್ಥೆಯವರು ಯಾವುದೋ ಒಂದು ಸಂಘಟನೆಯವರು ಮಾಡೋದಲ್ಲ, ಎಲ್ಲ ಯಾವೆಲ್ಲ ಸಾಧ್ಯತೆಗಳಿದೆಯಾ, ಎಲ್ಲೆಲ್ಲ ಜನರಿದ್ದಾರ, ಸಂಘಗಳಿದೆಯಾ ಅನ್ನು ಒಟ್ಟು ಸೇರಿ ಮಕ್ಕಳ ಹಿತದೃಷ್ಟಿಯಿಂದ ಇಲಾಖೆಯೊಟ್ಟಿಗೆ ಸೇರಿ, ಅಲ್ಲಿಯ ಪಂಚಾಯತ್ನೊಟ್ಟಿಗೆ ಸೇರಿ, ಅಲ್ಲಿಯ ಶಾಲೆಯೊಟ್ಟಿಗೆ ಸೇರಿ ಮಾಡುವ ಒಂದು ಕಾರ್ಯಕ್ರಮ. ಯಾಕೆ ಹೇಳಿದ್ರೆ, ನಾವು ಹಿಂದೆ ಮಕ್ಕಳ ದಿನಾಚರಣೆ ಮಾಡಿ ಚಾಕ್ಲೇಟ್ ಕೊಟ್ಟು ಮುಗಿಯುವ ಸಮಯ ಘೋಷಿಸುವುದು ಸರಿ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು, ಮಕ್ಕಳಿಗೆ ಆಗುತ್ತಿರುವ ತಾರತಮ್ಯಗಳು, ಮಕ್ಕಳ ಮೇಲೆ ಆಗುತ್ತಿರುವ ಅನೇಕ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವೊಂದು ಸಂಘಟನೆಗಳು ಒಟ್ಟಾಗಿ, ಬಹಳ ಮುಖ್ಯವಾಗಿ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಒಕ್ಕೂಟ ಮತ್ತು ಸದಸ್ಯರಲ್ಲಿ ಒಟ್ಟು ಸೇರಿ ಈ ಕರೆಗಟ್ಟಿದ್ದು. ಈ ಕರೆಗಟ್ಟ ಪರಿಣಾಮವಾಗಿ ಇವತ್ತು 300 ಗ್ರಾಮ ಪಂಚಾಯತ್ನಲ್ಲಿ ಬಹಳ ಜವಾಬ್ದಾರಿತವಾಗಿ ಅಧ್ಯಕ್ಷರು, PDO ಮತ್ತು ಎಲ್ಲ ಒಟ್ಟು ಸೇರಿ ನೇರವಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು ಬಹಳ ಒಂದು ಮುಖ್ಯ ಅಂಶ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತದೆ. ಯಾಕಂದರೆ ಇವತ್ತಿನ ಸೈಬರ್ ಅಥವಾ ಆನ್ಲೈನ್ ಸೇಫ್ಟಿ ಬಗ್ಗೆ ನಮಗೆ ತಿಳಿಯದಿದ್ದರೆ ನಮ್ಮ ಮಕ್ಕಳಲ್ಲಿ ಆಗುತ್ತಿರುವ ಅನೇಕ ತೊಂದರೆಗಳಿಗೆ ನಾವು ಬಲಿಯಾಗ್ತೇವೆ, ನಮ್ಮ ಮಕ್ಕಳು ಬಲಿಯಾಗ್ತಾರೆ. ಅದರಿಂದ ಹೊರಗೆ ಬರೋದು ಹೇಗೆ ಅಥವಾ ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅನ್ನೋದನ್ನು ಒಂದು ಚರ್ಚಾ ವಿಷಯವಿಟ್ಟುಕೊಂಡು ಸೇರಿದ್ದೇವೆ ನಾವು. ಬಹುಶಃ ಇಲ್ಲಿ ಪೇರೆಂಟ್ಸ್ ಇದ್ದೀರಿ, ಶಿಕ್ಷಕರಿದ್ದೀರಿ, ಪಂಚಾಯತ್ ಸದಸ್ಯರಿದ್ದೀರಿ ಮತ್ತು ಜನಪ್ರತಿನಿಧಿಗಳಿರುವಾಗ ಇದೊಂದು ಮುಖ್ಯ ಉದ್ದೇಶ ಇರುವಂಥದ್ದು, ಈ ಕುರಿತು ನಾವು ಇಲಾಖೆ ಮಾಡ್ತೇವೆ ಅಥವಾ ಸರ್ಕಾರ ಮಾಡ್ತೇವೆ ಕಾಯುವುದಲ್ಲ. ನಾವು ಸರ್ಕಾರದೊಟ್ಟಿಗೆ, ಇಲಾಖೆ ಒಟ್ಟಿಗೆ, ಸ್ಥಳೀಯ ಆಡಳಿತದ ಜೊತೆಗೆ ಸೇರಿಕೊಂಡು ನಾವು ನಮ್ಮ ಜವಾಬ್ದಾರಿಯನ್ನು ಮಾಡೋದರ ಮೂಲಕ ಇವತ್ತು ಕಾರ್ಯಕ್ರಮ ಮೂಲಕ ನಾವು ಸೇರಿದ್ದೇವೆ. ಸೊ ಉದ್ದೇಶ ಇರುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರಲಿಕ್ಕಿಲ್ಲ, ಸಾಧಾರಣ 800 ಪೋಕ್ಸೋ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿದೆ. ಇತ್ತೀಚೆಗೆ ಅಂದರೆ 2012 ನಂತರ ನಮ್ಮ ಮಕ್ಕಳ ಬಗ್ಗೆ 18 ವರ್ಷದ ಕೆಳಗಿನ ಮಕ್ಕಳ ಮೇಲೆ ಸಾಧಾರಣ 860 ಪ್ರಕರಣಗಳು ದಾಖಲಾಗಿದೆ. ಅಂದರೆ ಲೈಂಗಿಕ ದೌರ್ಜನ್ಯದಿಂದ ಮಾತ್ರ, ಹೊಡೆಯುವುದಲ್ಲ, ಬರೀ ಲೈಂಗಿಕ ದೌರ್ಜನ್ಯದಿಂದ ಅಷ್ಟು ಪ್ರಕರಣ ಜಾಸ್ತಿ ಆಗಿದೆ. ಕಳೆದ 2 ವರ್ಷದಲ್ಲಿ ಅದು 3 ಪಟ್ಟು ಹೆಚ್ಚಾಗಿದೆ. ಅಂದರೆ ಕೋವಿಡ್ ಬಂದ ನಂತರ ನನಗೆ ಕಳೆದ ನವೆಂಬರ್ ತಿಂಗಳಲ್ಲಿ 7 ಪ್ರಕರಣ ಒಂದೇ ವಾರದಲ್ಲಿ ರಿಜಿಸ್ಟರ್ ಆದಂಗೆ ರಿಪೋರ್ಟ್ ಬಂತು. ಅಂದರೆ ನಾವು ಮಕ್ಕಳ ಕಲ್ಯಾಣ ಸಮಿತಿ ಇರುವಾಗ ಯಾವುದೇ ಠಾಣೆಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ನಡೆದರೆ, ಅದು ಲೈಂಗಿಕ ದೌರ್ಜನ್ಯ ನಡೆದರೆ 24 ಗಂಟೆ ಒಳಗೆ ಮಕ್ಕಳ ಕಲ್ಯಾಣ ಸಮಿತಿಗೆ ತಿಳಿಸಬೇಕು ಅಂತ ಆ್ಯಕ್ಟ್ ಹೇಳ್ತದೆ. ಸ್ಪೆಷಲ್ ಕೋರ್ಟಿಗೆ ತಿಳಿಸಲಿಕ್ಕೆ ಬೇಕಾದಂತ ಆಗ್ತದೆ. ಮಾಧ್ಯಮದಲ್ಲಿ 1-2 ಪ್ರಕರಣಗಳು ದಾರಿಯಾಗ್ತದೆ. ಆದರೆ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ನಿನ್ನೆ ಅಲ್ಲ ಮೊನ್ನೆ 2 ಪ್ರಕರಣ ದಾಖಲಾಯಿತು ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಇದಕ್ಕೆಲ್ಲ ನಾವು ಮೂಲ ಕಾರಣ ನೋಡುವಾಗ 70% ಆ ಪ್ರಕರಣಕ್ಕೆ ಇತ್ತೀಚೆಗೆ ಬರುವಂಥದ್ದು ಮೊಬೈಲ್ ಕಾರಣ ಆಗ್ತದೆ. ಅಂದರೆ ಹಿಂದೆ ನಾವು ಏನಾಗ್ತಿದೆ ಅಂದರೆ, ಅಪರಿಚಿತರು ಮಾಡೋದಿಲ್ಲ, ಪರಿಚಿತವರೇ ಮಾಡುವುದಂತ ಲೈಂಗಿಕ ದೌರ್ಜನ್ಯ ಅಂತ ನಮ್ಮದು ಭಾಳ ಇದಿತ್ತು. ಈಗ ಈ ಮೊಬೈಲ್ ಬಂದ ಮೇಲೆ ಪರಿಚಿತರ ಜೊತೆಗೆ ಅಪರಿಚಿತರು ಪರಿಚಯಿತರಾಗಿ ಮೊಬೈಲ್ ಮೂಲಕ ಐದರ ಮೊಬೈಲ್ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ, ಅಥವಾ ಫಿಸಿಕಲ್ ಹೆರಾಸ್ಮೆಂಟ್ಗೆ ಒಳಗಾಗ್ತಾರೆ, ಅಥವಾ ಮೋಸಕ್ಕೆ ಒಳಗಾಗಿ ಮಕ್ಕಳು ತಮ್ಮ ಭವಿಷ್ಯವನ್ನು ಪೇರೆಂಟ್ಸ್ ಹೇಳದ ಪರಿಸ್ಥಿತಿಯಲ್ಲಿ ಸುಸೈಡ್ಗೆ ಹೋದದ್ದು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣ ಆಗ್ತದೆ ಅಂತಂದರೆ, ಸಾಧಾರಣ ನಾವು 150ರಿಂದ 100 ಕುಟುಂಬದವರು ಸಾಧಾರಣ ಒಂದು 600 ಮಕ್ಕಳನ್ನು ರೀಚ್ ಔಟ್ ಮಾಡ್ಬೋದು, ಅಥವಾ ಅಷ್ಟು ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಸ್ವಲ್ಪ ಎಚ್ಚರ ಆಗುವ ಅವಶ್ಯಕತೆಯಲ್ಲಿ ಇವತ್ತು ಕಾರ್ಯಕ್ರಮ ಆರ್ಗನೈಸ್ ಮಾಡೋದ್ರಿಂದ ಮಕ್ಕಳ ಮಹೋತ್ಸವ ಹಕ್ಕಿನ ಹಿನ್ನೆಲೆಯಲ್ಲಿ ನೀವು ಇವತ್ತು ಮಾಹಿತಿ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಇಲ್ಲಿ ಏನು ಚರ್ಚೆಯಾಗಿ ಆಗ್ತದ ಜಿಲ್ಲಾಡಳಿತಕ್ಕೆ ಅಥವಾ ರಾಜ್ಯಾಡಳಿತಕ್ಕೆ ಅಥವಾ ಸರ್ಕಾರಕ್ಕೆ ನಾವು ಏನು ಹೇಳಬೇಕಾ ಅದನ್ನು ನಾವು ಮಕ್ಕಳ ಹಕ್ಕುಗಳ ಮಹೋತ್ಸವದಲ್ಲಿ ನಾವು ಅಲ್ಲೆಯ ಎಲ್ಲೆಲ್ಲ ಮಕ್ಕಳ ಹಕ್ಕುಗಳ ಮಹೋತ್ಸವ ನಿರ್ಣಯಗಳು ಬರ್ತಾವ, ಎಲ್ಲೆಲ್ಲೋ ಏನೆಲ್ಲ ಸರ್ಕಾರಕ್ಕೆ ನಾವು ನಮ್ಮ ಮನವಿ ಕೊಡಬೇಕಾ ಅದನ್ನೆಲ್ಲ ಕ್ರೋಢೀಕರಣ ಮಾಡೋ ಜವಾಬ್ದಾರಿಯನ್ನು ಕೂಡ ಮಕ್ಕಳ ಮಹೋತ್ಸವ ಸಮಿತಿ ವಹಿಸಿಕೊಂಡಿದ್ರಿಂದ ಇವತ್ತು ನಾವು ಪ್ರಸ್ತಾವನೆಯಲ್ಲಿ ನಾವು ಹೇಳುವುದು ಬರೀ ಕಾರ್ಯಕ್ರಮವಾಗಿ ನಿಲ್ಬಾರ್ದು. ಗ್ರಾಮ ಪಂಚಾಯತ್ PDO ತಮ್ಮ ಅದರ ಅಧ್ಯಕ್ಷರು ಇದ್ದಾಗ ಅವರು ಸ್ವಲ್ಪ ಜವಾಬ್ದಾರಿ ಮುಂದುವರಿಸಿಕೊಂಡು ಡೆಫಿನೆಟ್ ಹೋಗ್ತಾರೆ. ಜೊತೆಗೆ ನಾವು ಸರ್ಕಾರಕ್ಕೆ ಕೂಡ ಕೆಲವು ವಿಷಯಗಳ ಒತ್ತಡಗಳನ್ನು ಕೂಡ ನಾವು ಹಾಕುವ ಸಾಧ್ಯತೆ ಇದ್ದ ಕಾರಣ ನೀವು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ಮಾಹಿತಿ ಕೊಡ್ತಾರೆ. ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಬಹಳ ಮುಖ್ಯವಾಗಿ ಪೋಕ್ಸೋ ಆಗಬೇಕಾದ್ರೆ ಯಾರಿಗೂ ಖುಷಿ ಇರುವುದಿಲ್ಲ, ಮನೆಯವರಿಗೂ ತೊಂದರೆ ಇರ್ತಾರೆ. ಆದರೆ ಅದು ಪೋಕ್ಸೋ ಅನಿವಾರ್ಯವಾಗಿ ಒಂದು ಮಗುವನ್ನು ಪೋಕ್ಸೋ ಆದಾಗ ಎಷ್ಟು ಕೆಲಸ ಇದೆ ಅಂದರೆ ಪೊಲೀಸ್ನವರು ಅವ್ರು ಹೇಳ್ಬೋದು. ಅದಕ್ಕೆ ಚೈಲ್ಡ್ ಫ್ರೆಂಡ್ಲಿ ಆಗಿ ನೋಡಬೇಕು, ಮಗುವಿಗೆ ಅಲ್ಲಿ ತೊಂದರೆ ಆದಾಗೆ ನೋಡಬೇಕು, ಇನ್ಕ್ವೈರಿ ಮಾಡುವಾಗ ಅವ್ರಿಗೆ ನೋವಾಗದೆ ನೋಡಬೇಕು, ಆಮೇಲೆ 164 ಸ್ಟೇಟ್ಮೆಂಟ್ ಕೊಡಬೇಕು, ವೈದ್ಯಕೀಯ ವರದಿ ಮಾಡಬೇಕಾಗುತ್ತೆ. ಇಂಥೆಲ್ಲ ತುಂಬ ಪ್ರೊಸೀಜರ್ಸ್ ಇರುವಂಥ ಸಂದರ್ಭದಲ್ಲಿ
ಅವರು ಡೇ ನೈಟ್ ಕೆಲಸ ಮಾಡುವ ಒಂದು ವಿಷಯ ಇರುತ್ತೆ. ನಾವು ಸಾಧಾರಣ ಆರಂಭಿಸಿರ್ತೇವೆ, ಬಟ್ ಇಂಥ ಪರಿಸ್ಥಿತಿಯಲ್ಲಿ ಅವರು ಮಾತ್ರ ಅಲ್ಲ, ಇಲಾಖೆಗಳು ಕೆಲಸ ಮಾಡ್ತಾ ಇರ್ತಾರೆ, ಆ ಪಂಚಾಯತ್ನವರುಗಳ ಜವಾಬ್ದಾರಿ ಇರ್ತದೆ. ಇದನ್ನೆಲ್ಲ ನೋಡಿಕೊಂಡು ಈ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಜವಾಬ್ದಾರಿಯಾಗಿ ಇಲ್ಲಿ ಸೇರಿದ್ದೇವೆ ಒಂದೇ ಉದ್ದೇಶಕ್ಕೋಸ್ಕರ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು. ನಾವು ನಮ್ಮ ಮಕ್ಕಳ ಅದು ಆಗದಾಗೆ ನಾವು ಪ್ರಿವೆನ್ಷನ್ ಅಂದರೆ ಆಗುವ ಮುಂಚೆ ನಾವು ಎಚ್ಚೆತ್ತುಕೊಳ್ಬೇಕು, ಮತ್ತು ಒಂದು ವೇಳೆ ಆದಾಗ ಅದನ್ನು ಬಹಳ ಸುಲಭವಾಗಿ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟವರ ಗಮನಕ್ಕೆ ತರುವ ವಿಷಯಗಳು ಕೂಡ ಬಹಳ ಮುಖ್ಯವಾಗಿದೆ. ಯಾಕಂದರೆ ಮೋಕ್ಷದಲ್ಲಿ ಒಂದು ಬಾಣ ಇದೆ, ನೀವು 2 ಪೆಟ್ಟು ಕೊಟ್ಟರೆ ಕಾಂಪ್ರಮೈಸ್ ಮಾಡೋದು. ಮಕ್ಕಳಿಗೆ ಯಾರು ಹೊಡೆದ್ರೆ ಆಯ್ತು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಕಾಂಪ್ರಮೈಸ್ ಮಾಡುವಷ್ಟು ಅವಕಾಶ ಇದೆ. ಆದರೆ ಪೋಕ್ಸೋ ಆದರೆ ಯಾವುದೇ ವ್ಯಕ್ತಿಯೇ ಕಾಂಪ್ರಮೈಸ್ ಮಾಡಲಿಕ್ಕೆ ಇಲ್ಲ. ನನ್ನ ಬಹಳ ಆಪ್ತವಾಗಿರುವವರು ಅಥವಾ ನನಗೆ ಗೊತ್ತಿದ್ದವರು, ನನಗೆ ನಮ್ಮ ಶಾಲೆ ಹೆಡ್ ಮಾಸ್ಟರು ಅಥವಾ ಟೀಚರು, ನನ್ನ ಮಗ ಅಥವಾ ನನ್ನ ತಾಯಿ ತಂದೆ ಅಂತ ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ಇಲ್ಲ. ಇಮ್ಮಿಡಿಯೇಟ್ ನಾವು ತಿಳಿಸಬೇಕಾದದ್ದು ಯಾರಿಗೆ? ಪೊಲೀಸರಿಗೆ. ಅದು ನಮ್ಮ ಕಾಯ್ದೆಯಲ್ಲಿರುವ ವಿಚಾರ. ಸೊ ಅದರಿಂದ ಇಷ್ಟೆಲ್ಲ ವಿಚಾರಗಳಿರುವ ಸಂದರ್ಭದಲ್ಲಿ ನಮ್ಮ ಮೇಲೆ ಅಥವಾ ನಮ್ಮ ಮೇಲೆ ಆಗುತ್ತಿರುವ ಮಕ್ಕಳ ಮೇಲೆ ಆಗುತ್ತಿರುವ ಅವರಿಗೆ ವಾಯ್ಸ್ ಇರುವುದಿಲ್ಲ. ಅವರನ್ನು ಯಾರಿಗೆ ತಿಳಿಸಬೇಕು, ಹೇಗೆ ತಿಳಿಸಬೇಕು, ಯಾರಿಗೆ ಏನು ಮಾಡಬೇಕು ಅನ್ನೋ ವಿಚಾರಗಳು ನಾವು ತಿಳ್ಕೊಂಡ್ರೆ ಮತ್ತು ಆ ವ್ಯಕ್ತಿಗಳಿಗೆ ಕೂಡ ಸರಿಯಾದ ಪನಿಷ್ಮೆಂಟ್ ಆದರೆ ಬಹುಶಃ ನಾವು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನು ಒಟ್ಟು ಸೇರಿಸಿದ್ದಾರೆ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸದಸ್ಯರು. ಮತ್ತು ಬಹಳ ಮುಖ್ಯವಾಗಿ ನಿಮಗಾಗಲೇ ಗಮನಿಸಿರ್ಬೋದು, ಕಮಲಗೌಡರು ಅವರು ಮೊನ್ನೆ ಉಳ್ಳಾಲದಲ್ಲಿ ಕೂಡ ಸಂಪನ್ಮೂಲ ಕೇಂದ್ರದ ಜೊತೆ ಸೇರಿಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಪೊಲೀಸರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನೇರವಾಗಿ ಮಕ್ಕಳ ಜೊತೆ ಪೊಲೀಸರು ಮತ್ತು ಮಕ್ಕಳು ಮಾತಾಡಿದ್ದಾರೆ. ಬಹಳ ಒಳ್ಳೆಯ ಕಾರ್ಯಕ್ರಮ. ಇವತ್ತು ದೊಡ್ಡವರು ಸೇರಿ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಅಭಿನಂದನೆ ತಿಳಿಸುತ್ತಾ ನನಗೆ ಪ್ರಸ್ತಾವನೆಯಲ್ಲಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ನಿಮ್ಮ ಭಾಗವಹಿಸಿ ಮುಂದುವರಿಯಲಿ. ಮುಂದಿನ ಹಂತಗಳಲ್ಲಿ ಕೂಡ ಬರೀ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ನಮ್ಮ ಜವಾಬ್ದಾರಿ ನಾವು ಮಾಡಲಿಕ್ಕೆ ಅನುಕೂಲ ಆಗಿರುತ್ತಾ ನನ್ನ ಪ್ರಸ್ತಾವನೆ ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಇನ್ವಾಲ್ವ್ ಆಗ್ತಾರೆ. ಮತ್ತೆ ಈಗಿನ ಕಾಲದಲ್ಲಿ ಮೊಬೈಲ್ ಅಂದ್ರೆ ಕೆಲವರು ಏನಿರ್ಬೋದು ಖಾಲಿ ಕಾಲ್ ಮಾಡಲಿಕ್ಕೆ ಮತ್ತು ಮೆಸೇಜಿಂಗ್ ಮಾಡಲಿಕ್ಕೆ ಮಾತ್ರ ಲಿಮಿಟೆಡ್ ಅಂತ. ಬಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲ, ಈ ಮೊಬೈಲ್ ಬಳಕೆಯಿಂದ ಸಂಪೂರ್ಣ ಅವೇರ್ನೆಸ್ ಇಲ್ಲದ ಕಾರಣ ತುಂಬಾ ಮಿಸ್ಯೂಸ್ ಈಗಿನ ಕಾಲದಲ್ಲಿ ಆಗ್ತಿದೆ. ಸೊ ಇದರಲ್ಲಿ ಬೇಸಿಕಲಿ ನಾನು ಹೇಳಲಿಕ್ಕೆ ಅಂದರೆ ಈ ಬಿಲೋ 18, ಸೊ ಈಗಿನ ಮಕ್ಕಳೆಲ್ಲ ಗೇಮ್ಸ್ ಅಲ್ಲಿ ತುಂಬಾ ನಾನು ನೋಡುವ ಹಾಗೆ ಇದು ಮಾಡ್ತಾ ಇದ್ದಾರೆ. ಫ್ರೀ ಫೈರ್, ಪಬ್ಜಿ ಇಂಥದ್ದೆಲ್ಲ ಗೇಮಲ್ಲಿ ತುಂಬಾ ಕ್ರೈಮ್ಸ್ ನಮಗೆ ಅಲ್ಲಿ ಬರ್ತಿದೆ. ಸೊ ಬೇಸಿಕಲಿ ಇದು ಹೇಗೆ ಆಗ್ತಿದೆ ಅಂದರೆ, ನಿಮಗೆ ಅನ್ನೋನ್ ಪರ್ಸನ್ ಅಂದರೆ ಗೇಮಲ್ಲಿ ನಿಮಗೆ ನಿಮ್ಮ ಅಪರಿಚಿತರು ಬಂದು ನಿಮ್ಮನ್ನು ಫ್ರೆಂಡ್ ಆಗ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ಹೀಗೆ ಮಾತಾಡಿ ಅವರೊಂದು ಒಳ್ಳೆ ರಿಲೇಷನ್ ನಿಮ್ಮ ಒಟ್ಟಿಗೆ ಬಿಲ್ಡ್ ಮಾಡ್ತಾರೆ. ಮತ್ತೆ ಒಂದು ನಿಮಗೆ ಹೀಗೆ ಪ್ರೊಜೆಕ್ಟ್ ಮಾಡ್ತಾರೆ ಅಂದರೆ ನೀವು ಅವರ ಫ್ರೆಂಡ್ಸ್. ಸೊ ಹೀಗೆ ಮಾಡಿ ನಿಮ್ಮ ಪೇರೆಂಟ್ಸ್ನವರ, ಸೊ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ನಿಮ್ಮ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅನ್ನು ಪಡೆದುಕೊಂಡು ನಿಮ್ಮ ಇದ್ದ ಹಣವನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥದ್ದು ಕ್ರೈಮ್ ಸೀನ್ಸ್ ತುಂಬಾ ಬರ್ತಿದೆ. ಮತ್ತೆ ಸೆಕ್ಸ್ಟಾರ್ಷನ್ ಹೇಳ್ತೇವೆ ನಾವು, ಅಂದರೆ ಮೊಬೈಲ್ನಲ್ಲಿ ನಾವು ಯಾವುದು ವಿಡಿಯೋಸನ್ನು, ನ್ಯೂಡ್ ಪಿಕ್ಸನ್ನು ಶೇರ್ ಮಾಡ್ತೇವೆ. ಸೊ ಇಂಥದ್ದೆಲ್ಲ ಕ್ರೈಮ್ ಸೀನ್ಸ್ ಬರ್ತಿದೆ. ಸೊ ಇದು ಹೇಗೆ ಆಗ್ತಿದೆ ಅಂದರೆ, ಸೇಮ್ ಆಸ್ ಸೊ ನಾವು ದಿನಬಳಕೆಯಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಅನ್ನು ಯೂಸ್ ಮಾಡ್ತೇವೆ. ಸೊ ಇದನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಕೆಲವರಿಗೆ ನಾನು ಹೇಳಬೇಕಾದ್ರೆ ಇವತ್ತು ಕೂಡ ಕರೆಕ್ಟ್ಲಿ ಗೊತ್ತಿಲ್ಲ. ಸೊ ಅಂದರೆ ನಮ್ಮ ಫ್ರೆಂಡ್ ಲಿಸ್ಟ್ ನಾವು ಹೇಗೆ ಮಾಡ್ತೇವೆ ಅಂದರೆ,
ಸಿಕ್ಕಿದ ಎಲ್ಲರನ್ನ ನಾವು ಆ್ಯಡ್ ಮಾಡ್ತೇವೆ. ಸೊ ಸಿಕ್ಕಿದ ಎಲ್ಲರನ್ನ ತುಂಬ ರಿಕ್ವೆಸ್ಟ್ ಬರ್ತಿದೆ, ನಮಗೆ ಫ್ರೆಂಡ್ ರಿಕ್ವೆಸ್ಟ್ ಬರ್ತಿದೆ, ಮೆಸೇಜ್ ಬರ್ತಿದೆ, ಅನ್ನೋನ್ ಪರ್ಸನ್ನಿಂದ ಮೆಸೇಜ್ ಬರ್ತಿದೆ. ಸೊ ನಾವೇನು ಮಾಡ್ತೇವೆ, ಬಂದ ಎಲ್ಲರನ್ನ ಎಕ್ಸೆಪ್ಟ್ ಮಾಡ್ತೇವೆ. ಆದರೆ ನಾವು ಏನಿಸಬೇಕು, ಇವರು ನನ್ನ ವೃತ್ತದವರಿದ್ದಾರಾ? ಸೊ ಕೆಲವು ಸರ್ತಿ ಮೆಸೇಜಸ್ ಬರ್ತದೆ ನಮಗೆ, ಲೈಕ್ ಐ ಕ್ಯಾನ್ ಬಿ ಫ್ರೆಂಡ್ ಆ್ಯಂಡ್ ಆಲ್. ಸೊ ಇಂಥದ್ದು ತುಂಬ ಮೆಸೇಜಸ್ ಎಲ್ಲ ಬರ್ತಿದೆ. ಸೊ ಇದನ್ನು ಲೈಕ್ ನಾವು ಅಲ್ಲಿ ಥಿಂಕ್ ಮಾಡಬೇಕು, ಇದು ನಮ್ಮ ವೃತ್ತದವರೇನಾ? ಸೊ ಅಲ್ವಾ? ಸೊ ಇದನ್ನು ಮಾಡಿಲ್ಲ ಅಂದರೆ ಸೊ ಇವರು ಏನು ಮಾಡ್ತಾರೆ ಅಂದರೆ ನಮಗೆ ವಿಡಿಯೋ ಕಾಲ್ಸ್ ಅನ್ನು ಮಾಡಿರ್ಬೋದು, ಅವ್ರು ನಮ್ಮ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಇವರು ಒಳ್ಳೆ ಫ್ರೆಂಡ್ಸ್ ಒಂದು ರಿಲೇಷನ್ ಬಿಲ್ಡ್ ಮಾಡ್ತಾರೆ. ಸೊ ರಿಲೇಷನ್ ಬಿಲ್ಡ್ ಮಾಡಿ ಮತ್ತೆ ಫರ್ದರ್ ಆಗೋದೇನೆಂದರೆ ನಿಮ್ಮ ಅಶ್ಲೀಲ ಚಿತ್ರವನ್ನು ಶೇರ್ ಮಾಡಲಾಗುತ್ತದೆ. ಸೊ ಇದು ಏನಂದರೆ ಒಂದು ರಿಲೇಷನ್ ಬಿಲ್ಡ್ ಮಾಡಿದಾಗ ಅವರು ಒಂದು ಸಿನಾರಿಯೋ ಕ್ರಿಯೇಟ್ ಮಾಡಿ ಸೊ ನಿಮ್ಮ ಚಿತ್ರಣವನ್ನು ಪಡೆದುಕೊಂಡು ಸೊ ಮತ್ತೆ ಫರ್ದರ್ ಇದನ್ನು ನಿಮಗೆ ಥ್ರೆಟ್ ಆಗಿ ಅವರು ಯೂಸ್ ಮಾಡ್ತಾರೆ. ಸೊ ನಿಮಗೆ ಹೇಗೆ ಅವರು ಇದು ಮಾಡ್ತಾರೆ ಅಂದರೆ ನಿಮ್ಮ ಫೋಟೋಸನ್ನು, ನಿಮ್ಮ ವಿಡಿಯೋಸನ್ನು ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಮೀಮ್ಸ್ ಪೇಜಲ್ಲಿ ಮತ್ತು ಯೂಟ್ಯೂಬಲ್ಲಿ ಇಂಥದ್ರಲ್ಲಿ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ರೆಪ್ಯುಟೇಷನನ್ನು ಹಾಳು ಮಾಡಲಿಕ್ಕೆ ನೋಡ್ತಾರೆ. ಸೊ ಇಂಥದನ್ನೆಲ್ಲ ನಾವು ಹೇಗೆ ಬೇಸಿಕಲ್ಲಿ ಸ್ಟಾಪ್ ಮಾಡ್ಬೋದು ಅಂದರೆ ನಾವು ಯಾರ ಒಟ್ಟಿಗೆ ಮಾತಾಡ್ತೇವೆ, ನಾವು ಯಾರ ಒಟ್ಟಿಗೆ ಎಲ್ಲ ಲೈಕ್ ನಮಗೆ ಅದು ವೆರಿಫೈಡ್ ಪರ್ಸನ್ ಹೌದಾ ಅಲ್ವಾ, ಇದನ್ನೊಂದು ನಾವು ಬೇಸಿಕಲಿ ನೋಡಬೇಕಾಗುತ್ತದೆ. ಸೊ ಇನ್ನೊಂದು ಈಗಿನ ಕಾಲದಲ್ಲಿ ಇನ್ನೊಂದು ದೊಡ್ಡ ಥ್ರೆಟ್ ಅಂದರೆ ಫಿಶಿಂಗ್ ಹೇಳ್ತೇವೆ ನಾವು. ಫಿಶಿಂಗ್ ಅಂದರೆ ಬೇಸಿಕಲಿ ನೀವು ನೋಡಿರ್ಬೋದು, ನಿಮಗೆ ವಾಟ್ಸಪ್ಪಲ್ಲಿ ಎಲ್ಲ ಕೆಲವು ಸರ್ತಿ ಮೆಸೇಜ್ ಬರ್ತಿದೆ. ಸೊ ಹೇಗೆಂದರೆ ನಿಮ್ಮ KYC ಅಪ್ಡೇಟ್ ಮಾಡಿದ್ದೀರಾ? ಸೊ ಇನ್ಬಾಕ್ಸಿಂದ ಈಗ ಡೈರೆಕ್ಟ್ ಬರ್ತಿದೆ. ಸೊ ನಿಮ್ಮ KYC ಅಪ್ಡೇಟ್ ಮಾಡಿದ್ದೀರಾ? ಸೊ ಇಲ್ಲಾಂದರೆ ನಿಮ್ಮ 24 ಅವರಲ್ಲಿ ಬ್ಯಾಂಕ್ ಬಂದಾಗ್ತಿದೆ, ನಿಮ್ಮ ಅಕೌಂಟ್ ಕ್ಲೋಸ್ ಆಗ್ತದೆ. ಸೊ ಇಂಥದ್ದೆಲ್ಲ ಲೈಕ್ ಹೆಚ್ಚಿನ ಈಗ ಅಂಶ ಬರ್ತಿದೆ. ಸೊ ಇದನ್ನೆಲ್ಲ ಏನು ಮಾಡಬೇಕಂದ್ರೆ ನೀವು ಬೇಸಿಕಲಿ ಇಗ್ನೋರ್ ಮಾಡಿಬಿಡ್ಬೇಕು. ಯಾಕೆಂದರೆ ನೀವು ಒಂದು ಸಲ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಅದರಲ್ಲಿ ಲೈಕ್ ಬೇಸಿಕಲಿ ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಶೇರ್ ಮಾಡ್ತಾರೆ. ಸೊ ಅದೊಂದು ಡಮ್ಮಿ ಪೇಜ್ ಆಗಿರ್ತದೆ. ಸೊ ಈಗಿನ ಹೆಚ್ಚಿನ ಅಂಶ ಅಂದರೆ SBI ನವರದ್ದು ತುಂಬ ಫಿಶಿಂಗ್ ಲಿಂಕ್ಸನ್ನು ಕ್ರಿಯೇಟ್ ಆಗ್ತಿದೆ. ಸೊ ನಾವು ಡೌನ್ ಕೂಡ ಮಾಡ್ತಿದ್ದೇವೆ ನಮ್ಮ ಪೇಜಸನ್ನು. ಸೊ ನಾವು ವೆರಿಫೈ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಹೇಗೆ ವೆರಿಫೈ ಮಾಡಬೇಕಂದ್ರೆ ಬೇಸಿಕಲಿ ನಾವು URL ಹೇಳ್ತೇವೆ, ಲಿಂಕ್. ಸೊ ಲಿಂಕ್ ಯಾವತ್ತು ನಮಗೆ ಲೈಕ್ ನಾವು ಯಾವತ್ತು ವೆರಿಫೈ ಮಾಡಬೇಕು, ಅದು SBI ಬರೆದಿದೆಯಾ ಆರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಿದೆಯಾ ಅವ್ರು ಹೇಗೆ ಅದು ಬರ್ತಿದೆ ಸ್ಪೆಲ್ಲಿಂಗಲ್ಲಿ ನಾವು ನೋಡಿ ವೆರಿಫೈ ಅದನ್ನು ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹಣವನ್ನು ನೀವು ಕಳೆದುಕೊಳ್ಳುವಂಥ ತುಂಬ ಇದೆ. ಸೊ ನೆಕ್ಸ್ಟ್ ಮೆನಿಮೋಟಿ ಇದರಲ್ಲಿ ನಿಮ್ಮ ಅಂದರೆ shaadi.com ಇಂಥದ್ದೆಲ್ಲ ಸೈಟಲ್ಲಿ ನೀವು ಕೆಲವು ಸರ್ತಿ ನಿಮಗೆ ಮದುವೆ ಆಗಲಿಕ್ಕೆ ನಾವು ನಿಮ್ಮ ಪ್ರೊಫೈಲನ್ನೆಲ್ಲ ಅಪ್ಡೇಟ್ ಮಾಡಿರ್ತೀರಾ. ಸೊ ಇಂಥದ್ದನ್ನೆಲ್ಲ ಮಾಡುವಾಗ ನೀವು ಸ್ವಲ್ಪ ಜಾಗ್ರತೆ ಆಗಿರ್ಬೋದು. ಯಾಕೆಂದರೆ ಕೆಲವು ಜನರು ಫೇಕ್ ಪ್ರೊಫೈಲನ್ನು ಕೂಡ ಅಪ್ಲೋಡ್ ಆಲ್ರೆಡಿ ಮಾಡಿದ್ದಾರೆ. ಸೊ ಇವರು ಏನು ಮಾಡ್ತಾರೆ ಅಂದರೆ ಸೊ ನಿಮ್ಮ ಅಪೋಸಿಟ್ ಜೆಂಡರ್ ಯುವರ್ ಮೇಲ್, ಸೊ ನಿಮಗೆ ಫಿಮೇಲಿಂದ ಮೆಸೇಜ್ ಬರ್ಬೋದು. ಸೊ ನಾವು ಮದುವೆ ಮಾಡುವ ಹೀಗೆ ಹಾಗೆ ಅಂತಲ್ಲ. ಸೊ ಲೈಕ್ ನಿಮ್ಮ ಮತ್ತೆ ಅಲ್ಲಿ ಒಂದು ರಿಲೇಷನ್ ಬಿಲ್ಡ್ ಮಾಡ್ತಾರೆ. ಸೊ ಈ ರಿಲೇಷನ್ ಬಿಲ್ಡಿಂಗ್ ಬೇಸಿಕಲಿ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಹೇಳ್ತೇವೆ. ಅಂದರೆ ಸೋಷಿಯಲ್ ಇಂಜಿನಿಯರಿಂಗ್ ಏನಂದರೆ ಸೊ ಒಂದು ಇಂಗ್ಲೀಷಲ್ಲಿ ಒಂದು ಥಾಟ್ ಇದೆ, ನಮ್ಮ ಸೈಬರ್ ವರ್ಲ್ಡಲ್ಲಿ ಒಂದು ಥಾಟ್ ಇದೆ, ದ ಬ್ರೈನ್ ಈಸ್ ಮೋರ್ ವಲ್ನರಬಲ್ ದೆನ್ ದ ಕಂಪ್ಯೂಟರ್. ಅಂದರೆ ಜನರ ಮೆದುಳಿನಿಂದ ಆಡಲಿಕ್ಕೆ ತುಂಬ ಈಸಿ, ಅರ್ಥ ಆಯ್ತಾ? ಸೊ ಕಂಪ್ಯೂಟರನ್ನು ಹ್ಯಾಕ್ ಮಾಡಲಿಕ್ಕೆ ಅಷ್ಟು ಇದಿಲ್ಲ, ಅದಕ್ಕಿಂತ ಈಸಿ ನಮ್ಮ ಮೆದುಳನ್ನು ಹ್ಯಾಕ್ ಮಾಡಲಿಕ್ಕೆ. ಸೊ ಇವರು ಬೇಸಿಕಲಿ ನಮ್ಮ ಬ್ರೈನ್ ಜೊತೆ ಆಟ ಆಡ್ತಾರೆ. ಸೊ ಇದು ಹೇಗೆ ಆಗ್ತದೆ ಅಂದರೆ ನಮಗೆ ಒಂದು ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ. ಸೊ ಅರ್ಜೆನ್ಸಿ ಅಂದರೆ ಒಂದು ನಾವು ಇದನ್ನು ಹೇಳ್ಬೋದು ಅಂದರೆ ಮದುವೆ ಮಾಡುವ ಮತ್ತೆ ಹಾಗೆ ಅಲ್ಲಿ ಹೋಗಿ ನಾವು ಲೈಕ್ ಅವರು ಮೀಟ್ ಆಗಲಿಕ್ಕೆ ನಿಮಗೆ ಬರಲ್ಲ. ಸೊ ಬೇಸಿಕಲಿ ಇಂಥದ್ದೆಲ್ಲ ಸಂಭಾಷಣೆ ಆಗಿ ನಿಮಗೆ ಒಂದು ಲಾಸ್ಟ್ ಎಂಡ್ ಪಾಯಿಂಟ್ ಎಲ್ಲಿ ಬರ್ತದೆ ಅಂದರೆ ನೀವು ಅಲ್ಲಿ ನಿಮ್ಮ ಒಂದು ಚಿತ್ರವನ್ನು, ನಿಮ್ಮ ಫೋಟೋಸನ್ನು ಶೇರ್ ಮಾಡಿ, ನಿಮ್ಮ ಪ್ರೈವೇಟ್ ಫೋಟೋಸನ್ನು ಶೇರ್ ಮಾಡಿ, ಸೊ ನ್ಯೂಡ್ ಪಿಕ್ಸನ್ನು ಪಡೆದುಕೊಳ್ಳುತ್ತಾರೆ. ಸೊ ಇಂಥದ್ದನ್ನು ಪಡೆದುಕೊಂಡು ನಿಮಗೆ ನೆಕ್ಸ್ಟ್ ಥ್ರೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹಣ ಹಾಕಬೇಕು, ಇಲ್ಲಾಂದರೆ ನಿಮ್ಮ ಅದೆಲ್ಲ ಫೋಟೋಸನ್ನು ನಾವು ವೈರಲ್ ಮಾಡ್ತೀವಿ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೇವೆ. ಇಂಥದ್ದೆಲ್ಲ ಕೇಸ್ ಬರ್ತಾ ಇದೆ ನಮಗೆ. ಸೊ ಇಂಥದ್ದನ್ನು ಸ್ವಲ್ಪ ಅವೇರ್ನೆಸ್ ಆಗಿ ನಾವು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಹೇಗೆ ಏನಂದರೆ ಕೆಲವರು ಅಭ್ಯಾಸ ಇದೆ, ಸಿಕ್ಕಿದೆಲ್ಲ ಲೈಕ್ ಕಸ್ಟಮರ್ ಕೇರ್, ನಾವು ತುಂಬ ಫ್ರಾಡ್ ಆಗ್ತಿದೆ. ಕಸ್ಟಮರ್ ಕೇರ್ ನಂಬರ್ ಅಂತ ನಮಗೆ ಈಗಿನ ಕಾಲದಲ್ಲಿ ಮೊಬೈಲ್ ಬಂದಿದೆ ಮತ್ತು ಇಂಟರ್ನೆಟ್ ಎಲ್ಲರಿಗೆ ಅವೈಲೇಬಲ್ ಇದೆ. ಸೊ ಇಂಟರ್ನೆಟನ್ನು
ಹೇಗೆ ಬಳಸಬೇಕು ಮತ್ತೆ ಯಾವುದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಂತ ಕೆಲವರಿಗೆ ಇನ್ನೂ ಗೊತ್ತಿಲ್ಲ. ಸೊ ಒಂದು ಹೇಳ್ತೇನೆ, ನೀವು ಯಾವತ್ತು ನಿಮಗೆ ಏನಾದರೂ ಒಂದು ಕಸ್ಟಮರ್ ಕೇರ್ ಸರ್ವಿಸ್ ನಂಬರ್ ಬೇಕಾದರೆ ಯಾವತ್ತೂ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಬಾರ್ದು. ಸೊ ಇಫ್ ನೀವು ಮಾಡ್ತಿದ್ದ ನಂತರ ಅದರಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು. ನೀವು ಯಾವತ್ತೂ ಫಸ್ಟ್ ಗೂಗಲಲ್ಲಿ ಏನಾದರೂ ಕಸ್ಟಮರ್ ಕೇರ್ ನಂಬರ್, SBI ಕಸ್ಟಮರ್ ಕೇರ್ ನಂಬರ್, ಅಮೆಝಾನ್ ನಂಬರ್, ಫ್ಲಿಪ್ಕಾರ್ಟ್ ನಂಬರ್ ಸರ್ಚ್ ಮಾಡುವಾಗ ಅಲ್ಲಿ ಆ್ಯಡ್ ಅಂತ ಒಂದು ಚಿಕ್ಕದೊಂದು ಬಟನ್ ಇರ್ತದೆ. ಸೊ ಅಂತ ಆ್ಯಡ್ ಅಂತ ಬಟನ್ ಅಲ್ಲಿ ಕಾಣ್ತಾ ಇದ್ರೆ ನೀವು ಎಣಿಸ್ಕೊಳ್ಳಿ ಅದು ಫ್ರಾಡ್ಸ್ಟರ್ನವರು ಅಂತ. ಸೊ ಇಫ್ ನೀವು ಅವರಿಗೆ ಕಾಲ್ ಆ ಆ್ಯಡ್ ಅಂತ ಕ್ಲಿಕ್ ಮಾಡಿ ಆ ನಂಬರ್ಗೆ ಕಾಲ್ ಮಾಡ್ತಿದ್ದೀರಾ, ಅದು SBIಗ ಫ್ಲಿಪ್ಕಾರ್ಟ್ನವರಿಗೆ ಹೋಗ್ತಿಲ್ಲ ಕಾಲ್, ಅದು ಫ್ರಾಡ್ಸ್ಟರ್ನವರಿಗೆ ಹೋಗ್ತಿದ್ದಾರೆ. ಸೊ ಅವರು ಬೇಸಿಕಲಿ ಹೇಗಿರ್ತಾರೆ ಅಂದರೆ ಅವರದ್ದು ಆಕ್ಯುಪೇಷನ್ ಸ್ಕ್ಯಾಮಿಂಗ್ ಮಾಡೋದು. ಸೊ ಅಂದರೆ ಅವರ ಮೇನ್ ಆಕ್ಯುಪೇಷನ್ ಸ್ಕ್ಯಾಮಿಂಗ್ ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಸೊ ಅವರು ಜಮ್ಮು ಕಾಶ್ಮೀರದಲ್ಲಿ ಕೂತ್ಕೊಂಡ, ಬಿಹಾರಲ್ಲಿ ಕೂತ್ಕೊಂಡ ಇಲ್ಲಿಗೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಇಂಥದನ್ನೆಲ್ಲ ನಾವು ವೆರಿಫೈ ಮಾಡಬೇಕು. ಸೊ ನೆಕ್ಸ್ಟ್ ಏನಂದರೆ ನಮ್ಮದು ಕೆಲವರು ಚೈಲ್ಡ್ ಪೋರ್ನೋಗ್ರಫಿಯಲ್ಲಿ ಕೆಲವರು ಲೈಕ್ ನೋಡಲಿಕ್ಕೆ ನೋಡ್ತಾರೆ, ಮತ್ತು ಕೆಲವು ಸರ್ತಿ ವಾಟ್ಸಪ್ಪಲ್ಲಿ ಕೂಡ ಕೆಲವು ವಿಡಿಯೋಸನ್ನೆಲ್ಲ ಹರಡ್ತಾ ಇದ್ದಾರೆ. ಸೊ ಇಂಥದನ್ನೆಲ್ಲ ನಾನು ಒಂದೇ ಇದರಲ್ಲಿ ಹೇಳ್ಬೇಕಾದ್ರೆ ನೀವು ಫಾರ್ವರ್ಡ್ ಇದನ್ನು ಮಾಡಬಾರ್ದು. ಸೊ ಇಫ್ ಯು ಆರ್ ಫಾರ್ವರ್ಡಿಂಗ್ ದಟ್ ಮೆಸೇಜ್ ದೆನ್ ನಮ್ಮದೊಂದು ಸೈಬರ್ ಟಿಪ್ ಅಂತ ಇದೆ. ಸೊ ಇದರಲ್ಲಿ ನೀವು ಜಸ್ಟ್ ಅದನ್ನು ನೋಡಿದರೆ, ಡೌನ್ಲೋಡ್ ಮಾಡಿದರೆ ಆರ್ ಶೇರ್ ಮಾಡಿದರೆ ಇಮಿಡಿಯೇಟ್ಲಿ ನಿಮ್ಮ IP address ಆ್ಯಂಡ್ IMEI device of your device will be shared to the nearest cyber crime police station. ಅಂದರೆ ನಿಮ್ಮ IP address ಮತ್ತು ನಿಮ್ಮ MAC address ಅಂದರೆ ಮೊಬೈಲ್ ಇದ್ದು ನಿಮ್ಮ MAC address ಇಮಿಡಿಯೇಟ್ಲಿ ನಮ್ಮ ಸೈಬರ್ ಕ್ರೈಮಿಗೆ ಬರ್ತಿದೆ ಆ್ಯಂಡ್ ನಿಮಗೆ ಗೊತ್ತು ಕೂಡ ಆಗಿರಲಿಕ್ಕಿಲ್ಲ ಯಾವಾಗ ಪೊಲೀಸ್ ನಿಮ್ಮ ಮನೆಗೆ ಬರ್ತಾರೆ. ಸೊ ಹೇಳಲಿಕ್ಕೆ ಏನಂದರೆ ಚೈಲ್ಡ್ ಫೋಟೋಗ್ರಫಿ ಎಷ್ಟೊಂದು ಸೆನ್ಸಿಟಿವ್ ಒಂದು ಥಿಂಗ್ ಅಂದರೆ ಇದನ್ನು ಇನ್ನೂ ಕೆಲವರು ಪ್ರಮೋಟ್ ಮಾಡ್ತಾರೆ, ಕೆಲವರು ಶೇರ್ ಮಾಡ್ತಿದ್ದಾರೆ. ಸೊ ಇದನ್ನು ಪ್ಲೀಸ್ ಸ್ಟಾಪ್ ಮಾಡಿ. ಸೊ ಇಂಥದನ್ನೆಲ್ಲ ಮಾಡಬೇಕು. ಅವಾಗ ಒಂಥರ ಎಣಿಸಿ ನೋಡುವಾಗ ಕೂಡ ಎಣಿಸ್ಬೇಕು. ಸೊ ಓಕೆ, ಇನ್ನೊಂದು ಏನಂದರೆ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಕೆಲವರಿಗೆ ಅಭ್ಯಾಸ ಇದೆ, ಸಿಕ್ಕಿದ್ದನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕು. ಅಂದರೆ ನಿಮ್ಮ ಈಗ ಚಿಕ್ಕ ಮಕ್ಕಳಿಗೆ ಅಂದರೆ ಬಿಲೋ 18 ಇಯರ್ಸ್ ಅವರಿಗೆ ಹೇಳ್ಬೇಕಾದ್ರೆ ಸೊ ಇವರಿಗೆ ಒಂದು ಅವಶ್ಯ ಇದೆ, ಎಲ್ಲಿಯಾದರೂ ಹೋದ್ರಿ ಸ್ಟೇಟಸ್ ಅಪ್ಡೇಟ್, ಅಲ್ಲಿ ಹೋದ್ರಿ ಸ್ಟೇಟಸ್ ಅಪ್ಡೇಟ್, ಎಲ್ಲಿ ಹೋಗ್ತೀರಿ, ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಲಾಗ್ತಿದೆ. ನಾನು ಹೇಳೋದಂದರೆ ನೀವು ನಿಮ್ಮ ಪ್ರೊಫೈಲನ್ನು ಯಾವತ್ತೂ ಲಾಕ್ ಮಾಡಿ ಇಡಬೇಕು, ಇಲ್ಲಂದರೆ ನಿಮ್ಮ ಪ್ರೊಫೈಲನ್ನು ಮಿಸ್ಯೂಸ್ ಮಾಡಲಾಗ್ತದೆ. ಆಬ್ವಿಯಸ್ಲಿ ಮಾಡಲಾಗ್ತಿದ್ದೆ, ತುಂಬ ಕೇಸಸ್ ನಮಗೆ ಬರ್ತಿದೆ. ಇದು ಹೇಗೆ ಆಗ್ತಿದೆ ಅಂದರೆ ನಿಮ್ಮ ಫೋಟೋಸನ್ನು ಎಲ್ಲವನ್ನು ಪಡೆದುಕೊಳ್ತಾರೆ, ಸೇಮ್ ಅಕೌಂಟ್ ನಿಮ್ಮ ಥರನೇ ಮಾಡ್ತಾರೆ, ನಿಮ್ಮ ಹೆಸರಿನ ಥರನೇ ಇರ್ತದೆ. ಸೊ ಇದು ನೋಡುವಾಗ ಏನು ಡಿಫ್ರೆನ್ಸ್ ಅಲ್ಲಿ ಇರಲ್ಲ. ಸೊ ಹೀಗೆ ಏನು ಮಾಡ್ತಾರೆ ಅಂದರೆ ನಿಮ್ಮ ಡೀಟೇಲ್ಸನ್ನು ಎಲ್ಲ ಸೇಮ್ ನಿಮ್ಮ ಪ್ರೊಫೈಲ್ ಥರನೇ ಮಾಡಿ ನಿಮ್ಮ ಫ್ರೆಂಡ್ಸ್ನವರನ್ನು ಕೂಡ ಆ್ಯಡ್ ಮಾಡ್ತಾರೆ. ನಿಮ್ಮದ್ರಲ್ಲಿ ನಿಮ್ಮ ರಿಲೇಟಿವ್ಸ್, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲವರನ್ನು ಆ್ಯಡ್ ಮಾಡಿ ಅವರಿಗೆ ಮತ್ತೆ ಮೆಸೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಮೆಸೇಜಸ್ ಅಂದರೆ ನನ್ನ ತಂದೆಗೆ ಹುಷಾರಿಲ್ಲ, ನನ್ನ ಅಪ್ಪನಿಗೆ ಹುಷಾರಿಲ್ಲ, ಸೊ ಇಮಿಡಿಯೇಟ್ಲಿ ಒಂದು 5,000 ಹಾಕು. ಸೊ ನಾವೇನು ಮಾಡ್ತೇವೆ, ಅಯ್ಯೋ ಹೀಗೆ ಎಮರ್ಜೆನ್ಸಿ ಆಗಿರ್ಬೋದು ಅಂತ ಹಣವನ್ನು ಹಾಕಿ ಬಿಡ್ತೇವೆ. ಬಟ್ ಮತ್ತೆ ಗೊತ್ತಾಗ್ತದೆ ಸೊ ಈಗ ಇಂಥದ್ದೇನು ಸೀನೇ ಇಲ್ಲ, ಇಂಥದ್ದೇನು ಆಗೇ ಇಲ್ಲ. ಸೊ ನೀವು ವಿಲ್ ಬಿ ಸ್ಟಾಪ್ ಫ್ರಾಡ್. ಸೊ ಇಂಥದನ್ನೆಲ್ಲ ನಾವು ಇದು ಮಾಡುವಾಗಾದರೆ ಒಂದೇ ಲೈಕ್ ಅವೇರ್ನೆಸ್ ಬಗ್ಗೆ ಒಂದು ಕಾಲ್ ಮಾಡಿ ನಿಮ್ಮ ಫ್ರೆಂಡಿಗೆ ಎಲ್ಲಿಂದ ಮೆಸೇಜ್ ಬಂದಿದೆ ಒಂದು ಕಾಲ್ ಮಾಡಿ ಕೇಳಬೇಕು, ಲೈಕ್ ಹೌದಾ ಹೀಗೆ ಆಗ್ತಿರೋದು, ಹೌದಾ ನೀವು ಮೆಸೇಜ್ ಮಾಡಿದ್ಯಾ. ಸೊ ಸಿಂಪಲ್. ಸೊ ನೆಕ್ಸ್ಟ್ ಏನು ಪಾಯಿಂಟ್ ಅಂದರೆ ನೀವು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀರಾ. ಕ್ವಿಕ್ಕರ್ ಆನ್ಲೈನಲ್ಲಿ ಅಂದರೆ ಕ್ವಿಕ್ಕರ್ ಆ್ಯಂಡ್ OLX ಮತ್ತು ಕ್ವಿಕ್ಕರಲ್ಲಿ ನೀವು ಏನಾದರೂ ಸೆಲ್ ಆರ್ ಬೈ ಮಾಡ್ತಿರುವಾಗ ತುಂಬ ಲೈಕ್ ಅವೇರ್ ಆಗಿರಬೇಕು. ಅಂದರೆ ನಿಮಗೆ ಪ್ರಾಡಕ್ಟ್ ಸೆಲ್ ಮಾಡುವಾಗ ಹಣ ನಿಮಗೆ ಬರಬೇಕು, ಬೈ ಮಾಡುವಾಗ ನಿಮ್ಮದು ಹೋಗಬೇಕು. ಸೊ ಇದು ಹೇಗಾಗ್ತದೆ ಅಂದರೆ ಕೆಲವರು ಹೇಗೆ ಏನು ಮಾಡಿದ್ದಾರೆ ಅಂದರೆ ಆರ್ಮಿ ಆಫೀಸರ್ಸ್, ನಮ್ಮ ಆರ್ಮಿ ಆಫೀಸರ್ ಅವರ ಫೇಕ್ IDಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅಂದರೆ ಅವರ ಒಂದು ID ಕಾರ್ಡ್ ಇದೆ. ಸೊ ನಿಮಗೆ ಹೇಳ್ತಾರೆ ನಾನು ಆರ್ಮಿ ಆಫೀಸರ್, ಸೊ ನನಗೆ ಎಲ್ಲಿಂದ ಹೋಗಲಿ ನೀವು ಇಫ್ ಯು ಆರ್ ಸೆಲ್ಲಿಂಗ್ ಅ ಕಾರ್ ಅಂದರೆ ನೀವು ಏನಾದರೂ ಕಾರ್ ಏನಾದರೂ ಸೇಲ್ ಮಾಡ್ತಿದ್ದೀರಾ. ಸೊ ಆವಾಗ ನೀವು ನೋಡಬೇಕಾದ್ರೆ ಅವ್ರು ಹೇಳ್ತಾರೆ ನನಗೆ ಅರ್ಜೆಂಟ್ ಹೋಗ್ಲಿಕ್ಕಿದೆ, ಸೊ ನನಗೆ ಕಾರ್ ಬೇಕು, ನಾನು ಕ್ಯಾಶನ್ನು ಲೈಕ್ ಅಡ್ವಾನ್ಸ್ ಕೊಡ್ತೇನೆ ಅಂತ. ಸೊ ಅಡ್ವಾನ್ಸ್ ಕೊಡುವಾಗ ಅಂದರೆ ನೀವು ಅವರೊಂದು QR ಕೋಡ್ ಕಳಿಸ್ತಾರೆ. ಸೊ QR ಕೋಡ್ ಹೇಗೆ ಇರ್ತದೆ ಅಂದರೆ ಅದು ನಿಮಗೆ ಪೇ ರಿಕ್ವೆಸ್ಟ್ ಇರ್ತದೆ, ಬೈ ರಿಕ್ವೆಸ್ಟ್ ಅಲ್ಲ. ಲೈಕ್
ಅಲ್ಲಿ ರಿಕ್ವೆಸ್ಟ್ ಮಾಡಿರ್ತೀವಿ, ಪೇ ರಿಕ್ವೆಸ್ಟ್ ಇತ್ತು. ಸೊ ನಾವು ಸ್ಕ್ಯಾನ್ ಮಾಡುವಾಗ ಅದು ನಮ್ಮ ಅಕೌಂಟಿಂದ ಕಟ್ ಆಗುತ್ತೆ, ಅವರಿಂದ ನಮಗೆ ಕಟ್ ಆಗೋದಲ್ಲ. ಸೊ ಇದು ಯಾವತ್ತು ನಾವು ಸರಿ ಅಬ್ಸರ್ವ್ ಮಾಡಬೇಕು ಏನೆಲ್ಲ ಆಗ್ತಿದೆ ಅಂತ. ಮತ್ತೆ ಕೆಲವು ಪೋಸ್ಟ್ ಕಾರ್ಡ್ ಬರ್ತಿದೆ, ಇಂಥದ್ದು ಕೇಸ್ ಬಂದಿದೆ ನಮಗೆ. ಪೋಸ್ಟ್ ಕಾರ್ಡ್ ಅಂದರೆ ಈ ನಾಪ್ತೋಲ್ ಅಂತ ನೀವು ಸೈಟ್ ಅನ್ನು ಕೇಳಿದಿರಲ್ಲ, ನಾಪ್ತೋಲ್ ಆ್ಯಡ್ ಬರ್ತಿರ್ತದೆ ಟಿವಿಯಲ್ಲೆಲ್ಲ, ನಾಪ್ತೋಲ್ ಮತ್ತೆ ಫೋನ್ ಬರೆಗ ಕರೋಡ್ಪತಿ, ಇಂಥದ್ದೆಲ್ಲ ಪೋಸ್ಟ್ ಕಾರ್ಡ್ ನಿಮಗೆ ಪೋಸ್ಟಲ್ಲಿ ಬರ್ತಿದೆ, ನಿಮ್ಮ ಮನೆ ಅಡ್ರೆಸ್ಸಿಗೆ ಬರ್ತಿದೆ, ಅವ್ರು ಬಂದು ಕೊಟ್ಟು ಹೋಗ್ತಿದ್ದಾರೆ. ಸೊ ಇಂಥದ್ದನ್ನೆಲ್ಲ ಮಾಡುವಾಗ ತುಂಬ ಜಾಗ್ರತೆಯಾಗಿರಬೇಕು. ಯಾಕೆಂದರೆ ನಾಪ್ತೋಲ್ನವರು ಯಾವತ್ತು 25 ಲಕ್ಷ 35 ಲಕ್ಷ ಮಾಡಲಿಕ್ಕೆ ಅವರ ಅಷ್ಟು ಇದಿಲ್ಲ. ಸೊ ಅಷ್ಟು ದೊಡ್ಡ ಕಂಪನಿ ಕೊಡಲ್ಲ, ಮತ್ತು ಹಾಗೆ 25 ಲಕ್ಷ 35 ಲಕ್ಷ ವಿಡ್ರಾ ಲಕ್ಕಿ ಡ್ರಾ ಆಗಿ ಕೊಡಲಿಕ್ಕೆ ಯಾರು ರೆಡಿ ಕೂಡ ಇರಲ್ಲ. ಸೊ ಸೇಮ್ ಫೋನ್ ಬರೆಗ ಕರೋಡ್ಪತಿ ಅಂತ ಸ್ಕ್ಯಾಮ್ ನಡೀತಿದೆ, ವಾಟ್ಸಪ್ಪಲ್ಲಿ ಬರ್ತಿದೆ ನಿಮಗೆ. ಸೊ ಇದನ್ನೆಲ್ಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇದು ಹೌದಾ ಜನ್ಮಿನ, ನೀವು ಕಾಲ್ ಮಾಡ್ತೀರಾ, ಅಲ್ಲಿ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿ ನೋಡ್ತೀರಾ. ಬಟ್ ಕಾಲ್ ಮಾಡುವಾಗ ಯಾರ ಒಬ್ಬ ಹಿಂದಿಯಲ್ಲಿ ಮಾತಾಡ್ತಾರೆ, ಸರ್ ಆಪ್ ಜೀತೆ 25 लाख रुपये. ಸೊ ಇಂಥದ್ದೆಲ್ಲ ನಾನು ಹೇಳ್ಬೇಕಾದ್ರೆ ಇದೆಲ್ಲ ಫ್ರಾಡ್. ಯಾವುದು ಕೂಡ ನಿಮಗೆ ಇಂಥದ್ದೆಲ್ಲ ಯಾರು ಹಣ ಕೊಡಲಿಕ್ಕೆ ಇದಲ್ಲ ಕೊಡಲ್ಲ. ಮೊಬೈಲ್ ಒಳಗಿದ್ದಾರೆ, ಟಿವಿ ಒಳಗಿದ್ದಾರೆ, ಕಂಪ್ಯೂಟರ್ ಒಳಗಿದ್ದಾರೆ ಮತ್ತು ಲ್ಯಾಪ್ಟಾಪ್ ಒಳಗಿದ್ದಾರೆ. ಏನೇನಾದ್ರೊಳಗೆ ಬರ್ತಾರೆ, ಹೇಗೆ ಸಿಕ್ಕಾಕೊಳ್ತಾರೆ ಅಂತ ಸವಿಸ್ತಾರವಾಗಿ ಹೇಳಿದ್ದಾರೆ. ಮಗು ಒಂದು ಗೂಗಲ್ನೊಳಗೆ ಹೋಗ್ತಾರೆ, ಆ ಮಗುವನ್ನು ಈಚೆಗೆ ಒಯ್ಯಲು ಬಹಳ ಕಷ್ಟ ಇದೆ. ಆದರೆ ಆ ಕಷ್ಟವನ್ನು ಹೇಗೆ ಒಯ್ಯಬಹುದು ಅಥವಾ ಯಾಕೆ ಹೋಗದಂತೆ ಮಾಡಬಹುದು ಅಂತ ನಿಹಾಲ್ ಸರ್ ಅವರು ನಮಗೆ ಸವಿಸ್ತಾರವಾಗಿ ಹೇಳಿದರೆ ಅವರಿಗೆ ಧನ್ಯವಾದಗಳು. ಅವರಿಗೆ ನಮ್ಮ ಸಂಪನ್ಮೂಲ ಕೇಂದ್ರದ ವತಿಯಿಂದ ಒಂದು ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಅವರ ಒಂದು ಕೇಸ್ ಡೀಲ್ ಮಾಡುವಂಥದ್ದು, ಆ ಮಹಿಳೆಯರನ್ನು ಸಂತೈಸುವಂಥದ್ದು, ಆ ಪುರುಷರನ್ನು ಸಮಾಧಾನಪಡಿಸುವಂಥ ನೋಡಿ ನಿಜವಾಗಿ ನನಗೆ ಆಶ್ಚರ್ಯ ಆಗಿದೆ. ಅಂತವರು ನಮ್ಮ ಎದುರಿಗಿದ್ದಾರೆ. ಶ್ರೀಮತಿ ರೇಖಾ ಮೇಡಮ್ ಅವರು ಅವರೊಂದೆರಡು ಮಾತು. ಮೊದಲನೇದಾಗಿ ತಂದೆ ತಾಯಿಯರಿಗೆ ಹೇಳೋದಾದ್ರೆ ಸೈಬರ್ ಫ್ರಾಡ್, ಸೈಬರ್ ಅಂದ್ರೆ ಒಂದು ಸೈಬರ್ ಸ್ಪೇಸ್ ಅಲ್ಲಿ ಫಿಸಿಕಲಿ ಅಂದ್ರೆ ನಮ್ಮ ಮಕ್ಕಳನ್ನ ಭೇಟಿ ಆಗೋದಿಲ್ಲ, ನಮ್ಮ ಮಕ್ಕಳಿಗೆ ಮಾತಾಡ್ಸೋದಿಲ್ಲ, ನಮ್ಮ ಮಕ್ಕಳನ್ನ ಗುರುತು ಪರಿಚಯನೂ ಇರೋದಿಲ್ಲ. ಸೊ ಅಂತಹ ವ್ಯಕ್ತಿಗಳು ಸೈಬರ್ ಸ್ಪೇಸ್ ಮೀನ್ಸ್ ಆನ್ಲೈನ್ ಫ್ರಾಡ್ ಅಂತ ಹೇಳ್ತೀವಲ್ಲ. ಈಗ ಅಂದ್ರೆ ಪರಿಚಯ ಇಲ್ಲದೆ ಮೊಬೈಲ್ ಕಮ್ಯುನಿಕೇಶನ್ ಮಾಡೋದು, ಮೊಬೈಲ್ ಇಂದನೇ ಮಾತಾಡೋದು, ಮೊಬೈಲ್ ಇಂದ ಪರಿಚಯ ಆಗೋದು, ಮೊಬೈಲ್ ಅಲ್ಲಿಯೇ ಕ್ರೈಮ್ ನಡೆಯೋದು. ಸೊ ಅದು ಸೈಬರ್ ಕ್ರೈಮ್ ಅಂತ ಹೇಳ್ತೀವಿ. ಸೊ ಇವಾಗ ಸ್ಪೆಷಲಿ ಮಕ್ಕಳಿಗೆ ಇವಾಗ ಆನ್ಲೈನ್ ಕ್ಲಾಸ್ ಕೊರೋನಾ ಬಂದಿರೋದ್ರಿಂದ ನಮಗೆಲ್ಲ ನಾವೆಲ್ಲ ಪೇರೆಂಟ್ಸ್ ಎಷ್ಟೇ ಕಷ್ಟ ಆದ್ರೂ ಸಹ ಮಕ್ಕಳಿಗೆ ಒಂದೊಂದು ಮೊಬೈಲ್ ಕೊಡ್ಸಿದೀವಿ. ಸೊ ಮಕ್ಕಳು ಏನೆಲ್ಲ ನೋಡ್ತಾ ಇದ್ದಾರೆ, ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಾವೇನಾದ್ರೂ ಅಬ್ಸರ್ವ್ ಮಾಡ್ತಿದೀವ, ಫಸ್ಟ್ ಕ್ವಶನ್ ಅನ್ನ ನಾವು ಪೇರೆಂಟ್ಸ್ ತಗೊಳ್ಬೇಕು. ಮಕ್ಕಳು ಏನೆಲ್ಲ ಅಂದ್ರೆ ಆನ್ಲೈನ್ ಕ್ಲಾಸ್ ಮಾತ್ರ ನೋಡ್ತಾ ಇದ್ದಾರೆ, ಸಬ್ಜೆಕ್ಟ್ ಅಲ್ಲಿ ಮಾತ್ರ ಏನಾದ್ರು ಸ್ಟಡಿ ಮಾಡ್ತಿದ್ದಾರೆ, ಅಥವಾ ಅದರ್ವೈಸ್ ಏನೋ ಒಂದು ಸ್ಪೆಷಲ್ ಆಗಿ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಯಾರೋ ಒಬ್ಬರು ಅಪರಿಚಿತ ವ್ಯಕ್ತಿ ಒಂದಿಗೆ ಏನಾದ್ರು ಚಾಟಿಂಗ್ ಮಾಡ್ತಿದ್ದಾರ. ಸೊ ಅಂಥವುಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಬಿಕಾಸ್ ಮಕ್ಕಳು ಸುಳ್ಳು ಹೇಳ್ತಾರೆ. ನಾವೀಗ ಪೇರೆಂಟ್ಸ್ ಎಲ್ಲ ನಮ್ಗೆಲ್ಲ ಬಿಸಿ ಶೆಡ್ಯೂಲ್, ಬಿಕಾಸ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ತಂದೆನೂ ಕೆಲ್ಸಕ್ಕೆ ಹೋಗ್ತಾರೆ, ತಾಯಿನೂ ಕೆಲ್ಸಕ್ಕೆ ಹೋಗ್ತಾರೆ, ಮಗು ಮಾತ್ರ ಮೊಬೈಲ್ ಕೊಡ್ಬಿಟ್ಟು ಮೊಬೈಲ್ ನೋಡ್ತಾ ಇದ್ರೆ ಸಾಕಪ್ಪ, ಮಗು ಇನ್ನೇನು ನಮ್ಮ ತಂದೆಗೆ ಬರ್ತಾ ಇದ್ರೆ ಸಾಕು ಅಂತಾನು ಕೆಲ ಪೇರೆಂಟ್ಸ್ ಇರ್ತಾರೆ. ಅಂದ್ರೆ ಮೊಬೈಲ್ ತಾನಾಗಿ ನೋಡ್ಕೊಂಡು ಏನಾದ್ರು ಮಾಡ್ತಾ ಇರ್ತದೆ ಮಗು, ನಮ್ಗೆ ನಾವು ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗಿ ಬರೋಣ ಅಂತ ಹೋಗ್ತಿರ್ತಾರೆ. ಸೊ ಬಟ್ ಮಕ್ಕಳನ್ನ ಎಷ್ಟು ಜಾಗ್ರತೆಯಿಂದ ಇವಾಗ ಮೊಬೈಲ್ ಕೊಡ್ಬೇಕು ನೀವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಜನರೇಷನ್ ಅಲ್ಲಿ. ಮಕ್ಕಳನ್ನ ಬಿಕಾಸ್ ನಿಮ್ಮ ಮೊಬೈಲ್ ನೀವು ಎಲ್ಲೆಲ್ಲೋ ನಂಬರ್ ನಮ್ಮ ನಂಬರ್ ಅನ್ನ ಎಲ್ಲೆಲ್ಲೋ ಯಾರ್ಯಾರಿಗೋ ಕೊಟ್ಟಿರ್ತೀವಿ. ಅಂದ್ರೆ ನಮ್ಮ ಡಾಟಾ ಎಲ್ಲ ಕಡೆನೂ ಲೀಕ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೋಗಿರುತ್ತೆ, ನಮ್ಮ ರಿಲೇಟಿವ್ಸ್ಗೆ ಹೋಗಿರುತ್ತೆ, ಬೇರೆ ಫ್ರೆಂಡ್ಸಿಗೆ ಹೋಗಿರುತ್ತೆ. ಆ ಮಕ್ಕಳಿಗೆ ಕೊಟ್ಟಿರೋ ಮೊಬೈಲ್ ಅಲ್ಲಿ ಫೇಸ್ಬುಕ್ ಏನಾದ್ರು ನಿಮ್ದು ಫೇಸ್ಬುಕ್ ಅಕೌಂಟ್ ಇದೆಯಾ, ವಾಟ್ಸಪ್ ಅಕೌಂಟ್ ಇದೆಯಾ, ಎಲ್ಲ ಅಕೌಂಟು ಆ ಮೊಬೈಲ್ ಅಲ್ಲಿ ಇದ್ರೆ ಇನ್ನೂ ಸ್ವಲ್ಪ ಜಾಗೃತಿಯಿಂದ ಗಮನ ಹರಿಸಬೇಕಾಗ್ತದೆ. ಅಲ್ಲಿ ಮಕ್ಕಳು ಏನಾದ್ರು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡುವಾಗ ಯಾರಾದ್ರೂ ಫ್ರೆಂಡ್ ರಿಕ್ವೆಸ್ಟ್ ಬಂದ್ರೆ ಅದು ಏನಾದ್ರು ನೋಡಿ, ಯಾವುದೋ ಒಂದು ವಿಡಿಯೋಗಳನ್ನ ನೋಡಿ ಮಕ್ಕಳಿಗೆ ಏನನ್ಸುತ್ತೆ, ಈ ವಿಡಿಯೋ ಚೆನ್ನಾಗಿದೆಯಲ್ಲ ನೋಡೋಣ, ಅಥವಾ ಇವರು ಪರ್ಸನ್ ಈಗ ಏನು ಹಾಯ್ ಮೆಸೇಜ್ ಕಳಿಸಿದ್ದಾರೆ ಅವರಿಗೆ ಮಾತಾಡೋಣ. ಬಿಕಾಸ್ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಯಾರು ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಪೇರೆಂಟ್ಸ್ ನಾವು ಮನೆಯಲ್ಲಿ ಬಿಟ್ಟು ಹೋಗ್ತಾ ಇರೋದ್ರಿಂದ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಯಾರು ಇರೋದ್ರಿಂದ ಮೊಬೈಲೇ ಅವರಿಗೆ ಸರ್ವಸ್ವ. ಮೊಬೈಲಲ್ಲಿಯೇ ತಮ್ಮ ಎಲ್ಲಾ ಫ್ರೆಂಡ್ಸ್
ಅವ್ರ ಜೊತೆ ಚಾಟಿಂಗ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ನೀವು ಇಲ್ಲದೆ ಇದ್ದಾಗ ನಿಮಗೆ ಗೊತ್ತಿಲ್ಲದೇ ಕೆಲವೊಂದು ವಿಷಯಗಳು ನಡೀತಾ ಇರುತ್ತೆ. ಸೊ ಮಕ್ಕಳ ಬಗ್ಗೆ ನಾವು ಪ್ರೀತಿಯಿಂದ ಕೇಳಿದ್ದೆ, ಇವತ್ತು ಕ್ಲಾಸಲ್ಲಿ ಏನೆಲ್ಲ ಆಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಏನೆಲ್ಲ ಆಗಿದೆ ಅಂತ, ನೋಟ್ಸ್ ಬರ್ತಿದ್ದು ಅವೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲ ಅಂದ್ರೆ ಬರೀ ವಿಡಿಯೋ ಕಾಲ್ ಆಗಲಿ ಅಥವಾ ಕಾಲ್ ಚಾಟಿಂಗ್ ನೋಡಿ. ಕೆಲವೊಬ್ರು ಇವಾಗ ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅಂದ್ರೆ ಕಾಲ್ ಮಾಡಿ ಸಹ ಡಿಲೀಟ್ ಆಗ್ತದೆ. ಸೊ ಮಕ್ಕಳ ಬಗ್ಗೆ ತುಂಬಾ ಜಾಗ್ರತೆಯಿಂದ ಇರಬೇಕು, ಅದು ಮಾಡೋದು ತಪ್ಪು. ಸೊ ನಾವು ಹೇಳಿಕೊಡ್ಬೇಕು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಮಕ್ಕಳಿಗೆ ಗೊತ್ತಾಗೋದೇ ಇಲ್ಲ. ಇವಾಗ ಆನ್ಲೈನ್ ಅಲ್ಲಿ ಏನೆಲ್ಲ ಮಾಡ್ತಿದಾರೋ ಸೊ ಮಕ್ಕಳಿಗೆ ಅದು ಅರಿವಿಗೆ ಬರದೇ ಇರೋ ತರ ಆಗ್ತಾ ಇದೆ ಕ್ರೈಮ್ಸ್ಗಳು. ಯಾರೋ ಒಬ್ಬ ಇವಾಗ ಸರ್ ಹೇಳಿದ ಹಾಗೆ ಪೋಕ್ಸೋ ಅಂತ ಹೇಳ್ತೀವಲ್ಲ, ಇವಾಗ ಪೋಕ್ಸೋ ಆಗ್ಬೇಕು ಅಂದ್ರೆ ಮಗುವಿನ ಕರ್ಕೊಂಡು ಹೋಗಿನೇ ರೇಟ್ ಮಾಡ್ಬೇಕು ಅಂತ ಏನೂ ಇಲ್ಲ. ಮೊಬೈಲ್ ಅಲ್ಲಿ ಮಗುವಿನ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ, 4 ದಿವಸ ಮಾತಾಡ್ತಾರೆ, ಫ್ರೆಂಡ್ ಲಿಸ್ಟ್ ಅಲ್ಲಿ ಬಂದು ಹಾಯ್ ಮೆಸೇಜ್ ಕಳ್ಸೋದು ಮಕ್ಕಳ ಜೊತೆ. ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವೊಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆ ಫೋಟೋಗಳನ್ನೇ ಮಕ್ಕಳು ಕಳ್ಸಿರೋ ಫೋಟೋಗಳನ್ನೇ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಕಳ್ಸೋದು. ಆ ಮಕ್ಕಳಿಗೆ ಖುಷಿ ಆಗ್ತದೆ, ಬಿಕಾಸ್ ಈ ತರ ವಿಡಿಯೋ ನನ್ಗೆ ಯಾರು ಕಳ್ಸೇ ಇಲ್ಲ, ಇವರು ಒಂದು ಸ್ಪೆಷಲ್ ನನ್ಗೆ ಫ್ರೆಂಡು ಅಂತ. ಅವಾಗ ಏನಾಗುತ್ತೆ, ತನ್ನ ಪರ್ಸನಲ್ ವಿಷಯಗಳನ್ನ ಬಿಟ್ಕೊಡ್ತಾ ಹೋಗ್ತದೆ ಮಗು. ಅವಾಗ ಅವ್ರು ಹೇಳೋದು ನಿನ್ ಪರ್ಸನಲ್ ಫೋಟೋಸ್ಗಳನ್ನ ಕಳಿಸು, ನಾನು ಕಳ್ಸಿರೋ ಫೋಟೋಗಳು ನಾನು ಈಗ ಕಳಿಸ್ತೀನಿ, ಪರ್ಸನಲ್ ಫೋಟೋ ನಂದು ನಿಮ್ದು ಕಳಿಸು. ಸೊ ಅವಾಗ ಏನ್ ಮಾಡ್ತಾರೆ ಮಕ್ಕಳು, ಗೊತ್ತಾಗೋದಿಲ್ಲ ನಾನು ಏನ್ ಮಾಡ್ತಿದ್ದೀನಿ ಅಂತ. ಸೊ ಮಕ್ಕಳು ಏನ್ ಮಾಡ್ತಾರೆ, ತಮ್ಮ ಪರ್ಸನಲ್ ಫೋಟೋಗಳನ್ನ ಕಳಿಸ್ತಾರೆ. ಆ ಒಂದು ಕಳಿಸಿರೋ ಫೋಟೋಗಳನ್ನೇ ಇಟ್ಕೊಂಡು ನಮ್ಮನ್ನ ಬ್ಲ್ಯಾಕ್ಮೇಲ್ ಮಾಡಕ್ ಶುರು ಮಾಡ್ತಾರೆ ಆ ಮಗುವಿಗೆ. ಅಂದ್ರೆ ನೀನು ಇನ್ನು ಮತ್ತೆ ಈ ತರ ವಿಡಿಯೋ ಕಾಲ್ ಮಾಡಿ ಈ ತರ ಅಶ್ಲೀಲವಾಗಿ ಎಲ್ಲ ನನಗೆ ಮಾಡಿ ಪ್ರೈವೇಟ್ ಫೋಟೋ ಎಲ್ಲ ತೋರಿಸ್ಲಿಲ್ಲ ಅಂದ್ರೆ ನಾನು ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀನಿ, ನಿನ್ನ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಮ್ಮಲ್ಲಿ ನನಗೆ ಲಿಸ್ಟ್ ಎಲ್ಲ ಉಂಟು, ಫೇಸ್ಬುಕ್ ಇಂದ ಎಲ್ಲ ಗೊತ್ತಾಗಿದೆ ಇಂತಿಂತವ್ರ ಹೆಸರು ಹೇಳೋದು. ಅವಾಗ ಮಗು ಹೆದರ್ಕೊಳ್ಳುತ್ತೆ. ಈ ಕಡೆ ಪೇರೆಂಟ್ಸಿಗೂ ಹೇಳಕ್ಕಾಗೋದಿಲ್ಲ, ಈ ಕಡೆ ಟೀಚರ್ಸ್ ಅಂತ ಇವಾಗ ಆಫ್ಲೈನ್ ಕ್ಲಾಸ್ ಅಲ್ಲ, ಹಾಗಾಗಿ ಟೀಚರ್ಸ್ ಯಾರು ಅಲ್ಲಿ ಇರೋದಿಲ್ಲ. ಹಾಗಾಗಿ ಮಗು ಹೆದರ್ಕೊಂಡು ಏನ್ ಅನಾಹುತ ಮಾಡ್ಕೊಳ್ಳೋದು ಕೆಲವೊಂದ್ಸಲ ಹೇಳಕ್ಕೂ ಆಗೋದಿಲ್ಲ. ಸೊ ಮಗುವಿಗೆ ಮೊದಲು ನಾನು ಫೋನ್ ಕೊಟ್ಟಿದ್ದೀನಿ ಅಂದ್ರೆ ಏನೆಲ್ಲ ಮಾಡ್ತಿದೆ ಆಕ್ಟಿವಿಟೀಸ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತಂದೆ ತಾಯಿಗಳು ಎಲ್ಲರೂ ಕೆಲ್ಸಕ್ಕೆ ಹೋಗುವಾಗಂತೂ ತುಂಬಾ ಕೇರ್ಫುಲ್ ಆಗಿ ಅವರಿಗೆ ಹೇಳಿ ಯಾವಾಗ ಆನ್ಲೈನ್ ಕ್ಲಾಸ್ ಇದೆ ಅಥವಾ ಆನ್ಲೈನ್ ಕ್ಲಾಸ್ ಇದ್ದಾಗ ಮಾತ್ರ ಮೊಬೈಲ್ ಕೊಡೋದು ಒಳ್ಳೆಯದು. ಅದು ಈಗ ನಮ್ಮ ಹತ್ರ ಆಲ್ಮೋಸ್ಟ್ ಪೋಕ್ಸೋ ಕೇಸ್ ಅಂತ ಬರೋದಾದ್ರೆ ಹೀಗೆ ಮೊಬೈಲ್ ಅಲ್ಲಿ ವಿಡಿಯೋ ಶೇರ್ ಮಾಡೋದು. ಯಾವುದು ಫಿಸಿಕಲಿ ಮಕ್ಕಳಿಗೆ ರೇಪ್ ಆಗಿರೋದಿಲ್ಲ, ಬಟ್ ಈ ಮಕ್ಕಳ ಫೋಟೋಗಳನ್ನ ಇಟ್ಕೊಂಡು ಅವರು ನಮ್ಮನ್ನ ಬ್ಲ್ಯಾಕ್ಮೇಲ್ ಮಾಡಕ್ ಶುರು ಮಾಡ್ತಾರೆ. ಹಣ ಕೇಳೋದು, ಫಸ್ಟ್ ಒಂದು ಹಣ ಕೇಳೋದು, ಇಲ್ಲ ಪದೇ ಅದೇ ತರ ವಿಡಿಯೋಸ್ಗಳನ್ನ ಶೇರ್ ಮಾಡು ಅಂತ ಹೇಳೋದು. ಇನ್ನೊಂದು ಮಕ್ಕಳನ್ನ ಇಲ್ಲಿ ಬಂದು ಭೇಟಿಯಾಗು ಹಾಗೆ ಹೀಗೆ ಅಂತ ಮಕ್ಕಳನ್ನ ಕರೆಸೋದು. ಸೊ ಈ ತರ ಪೋಕ್ಸೋ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮಲ್ಲಿ ಪೋರ್ನೋಗ್ರಫಿ ಅಂತ ಕರಿತೀವಿ, ಪೋರ್ನೋಗ್ರಫಿ ವಿಡಿಯೋಸ್ಗಳನ್ನ ಕಳಿಸೋದು. ಅದು ಮಕ್ಕಳಿಗೆ ಕೆಲವೊಂದ್ಸಲ ಹೆದರ್ಕೊಂಡು ಹೇಳ್ತಾರೆ, ಕೆಲವೊಂದ್ಸಲ ಮಕ್ಕಳಿಗೆ ಹೇಳೋದಿಲ್ಲ. ಪ್ರೀತಿಯಿಂದ ಕೇಳಿದ್ರೆ ಆಲ್ಮೋಸ್ಟ್ ನಿಮ್ಮ ಒಂದು ಆ ಸ್ನೇಹದಿಂದ ಮಕ್ಕಳು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾರೆ. ಇಂಥ ವ್ಯಕ್ತಿ ಫೋಟೋ ಕೇಳ್ತಿದ್ದಾನೆ, ಹೀಗೆ ಕಳಿಸಿದ್ದಾನೆ, ನಾನೇನ್ ಮಾಡಿದೆ ಅಮ್ಮ ಅಂತ ಕೇಳ್ತಾರೆ. ಕೆಲವೊಂದು ಕೇಳಿದ್ದು ಉಂಟು, ಕೇಳಿ ಅಲರ್ಟಾಗಿ ಸ್ಟೇಷನ್ ಬಂದು ಕೇಸ್ ಕೊಟ್ಟಿದ್ದು ಇದೆ. ಸೊ ಹಾಗಾಗಿ ಮಕ್ಕಳಲ್ಲಿ ವಿಡಿಯೋ ಈಗ ಫೋನ್ ಕೊಟ್ಟಾಗ ತುಂಬಾ ಜಾಗ್ರತೆಯಿಂದ ಫೋನನ್ನ ಬಳಕೆ ಮಾಡೋದನ್ನ ಹೇಳ್ಕೊಡಿ. ಮತ್ತೆ ಯಾವ ಆ್ಯಪ್ಗಳನ್ನ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಯಾವ್ದು ಇದೆ ಅದನ್ನ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೇಳ್ಬೇಕು. ಕೆಲವೊಂದು ಮಕ್ಕಳು ಬೇರೆ ಯಾವುದೋ ಒಂದು ಆ್ಯಪ್ ಹೇಳ್ತಾ ಇದೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಶೇರ್ ಚಾಟ್ ತರ ಅಲ್ಲಿ ಚಾಟ್ ಮಾಡೋಣ, ಮೆಸೆಂಜರ್ ಅಲ್ಲಿ ಮಾಡೋಣ ಅಂದ್ರೆ ಕ್ಲೋಸ್ ಸಿಗದೇ ಇರೋ ಹಾಗೂ ಕೆಲವೊಂದು ಮಕ್ಕಳಿಗೆ ಹೇಳಿಕೊಡ್ತಾರೆ. ಸೊ ಅಂತ ವಿಷಯಗಳನ್ನು ಮಕ್ಕಳಿಗೆ ತುಂಬಾ ಜಾಗ್ರತೆಯಿಂದ ಇನ್ಮೇಲೆ ಹೇಳಿ. ನಮ್ಮಲ್ಲಿ ಈಗ ಈ ತರ ವಿಡಿಯೋಸ್ಗಳನ್ನ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಪೇರೆಂಟ್ಸ್ ಅನ್ಕೊಳ್ಳಿ, ಕೆಲವೊಬ್ರು ಏನಾಗ್ತದೆ ಅಶ್ಲೀಲ ವಿಡಿಯೋಗಳನ್ನ ಕೆಲವೊಬ್ರು ಡೌನ್ಲೋಡ್ ಮಾಡ್ಕೊಂತಾರೆ. ಈಗಾಗಲೇ ನಿಹಾಲ್ ಸರ್ ಹೇಳಿದ್ರು, ಅದನ್ನ ನಮ್ಮಲ್ಲಿ ಸೈಬರ್ ಟಿಪ್ ಮೂಲಕ ಮಾಹಿತಿ ಬರುತ್ತೆ. CID ಘಟಕಕ್ಕೆ ಗೊತ್ತಾಗುತ್ತೆ ನಾವೇನೆಲ್ಲ ಅಶ್ಲೀಲ ವಿಡಿಯೋಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಿದೀವಿ, ಯಾರಿಗೆ ಶೇರ್ ಮಾಡ್ತಿದೀವಿ, ಯಾವೆಲ್ಲ ವಿಡಿಯೋಸ್ಗಳು ನಮ್ಮ ಹತ್ರ ಇದೆ. ಚೈಲ್ಡ್ ಪೋರ್ನೋಗ್ರಫಿ ಅಂತ ಹೇಳ್ತೀವಿ ಅದಕ್ಕೆ. ಅಂದ್ರೆ ಸಣ್ಣ ಮಕ್ಕಳ ವಿಡಿಯೋಗಳನ್ನ ನೋಡೋದು ಅಥವಾ ಅದನ್ನ ಸೇವ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಇನ್ನೊಬ್ಬರಿಗೆ ಕಳಿಸೋದಾಗ್ಲಿ, ಇದೆಲ್ಲಾನು ಕಾನೂನಿನಲ್ಲಿ ಅಪರಾಧ. ಹಾಗಾಗಿ ಅಂಥವುಗಳನ್ನ ಏನಾದ್ರೂ ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿದ್ರು ಸಹ ನಮ್ಮ ಒಂದು ಮೊಬೈಲ್ ನಂಬರ್, ನಮ್ಮ ಲೊಕೇಶನ್ ಎಲ್ಲಾನು ಟ್ರ್ಯಾಕ್ ಆಗುತ್ತೆ. CID ಘಟಕದವರು ಆ ಒಂದು ಎಲ್ಲ ಟ್ರ್ಯಾಕ್ ಮಾಡಿರೋ ಎಲ್ಲ ಡೀಟೇಲ್ಸ್ಗಳನ್ನ ನಮ್ಗೆ
ಅಡ್ರೆಸ್, ಲೊಕೇಶನ್, ಸೊ ಎಂಟೈರ್ ಡೀಟೇಲ್ಗಳನ್ನು ಕಳಿಸ್ತಾರೆ. ಸೊ ಆಲ್ಮೋಸ್ಟ್ ಚೈಲ್ಡ್ ಪೋರ್ನೋಗ್ರಫಿ ಆ ಒಂದು ಸೈಟ್ ಬ್ಯಾನ್ ಇದೆ. ಅದನ್ನು ನೋಡಿದ್ರು ಸಹ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರು, ಶೇರ್ ಮಾಡಿದ್ರು, ಅದು ಕಾನೂನು ಮೂಲಕ ಅಪರಾಧ ಆಗುತ್ತೆ. ಇನ್ನು ಮಕ್ಕಳಲ್ಲಿ ಕೆಲವೊಂದು ಆನ್ಲೈನ್ ಕ್ಲಾಸ್ ಮಾಡುವಾಗ ವಿಡಿಯೋ ಕಾಲ್ ಎಲ್ಲ ಬರುತ್ತಲ್ಲ, ವಿಡಿಯೋ ಕಾಲ್ ಎಲ್ಲ ಮಾಡಿ ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಇರ್ತಾರೆ. ಅಂದರೆ ಗ್ರೂಪ್ ವಿಡಿಯೋ ಕಾಲ್. ಆ ಗ್ರೂಪ್ ವಿಡಿಯೋ ಕಾಲಲ್ಲೂ ಸಹ ಕೆಲವೊಂದು ದುರ್ಘಟನೆಗಳು ನಡೀತಾ ಇದ್ದು ಕೆಲವೊಂದು ಬಂದಿದ್ದಾವೆ ಕೇಸ್. ಅಂದರೆ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅವ್ರ ಪಾಸ್ವರ್ಡ್ ಮತ್ತು ಈಗ ನಾವು ಬಿಟ್ಟು ಹೋಗಿರ್ತೀವಿ, ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಅವಾಗ ಯಾರೋ ಒಂದು ಅನ್ನೋನ್ ಪರ್ಸನ್ ಬಂದು ಅವ್ರ ಪಾಸ್ವರ್ಡ್ ಎಲ್ಲ ಕೇಳ್ಕೊಂಡು ಅಲ್ಲಿ ಅವರ ಆ ಒಂದು ಲಿಂಕ್ ಅಲ್ಲಿ ಆ್ಯಡ್ ಆಗಿ ಅವರು ಕೆಲವೊಂದು ಅಶ್ಲೀಲ ಏನಾದರೂ ಮೆಸೇಜ್ಗಳನ್ನ ಮೆಸೇಜ್ ಮಾಡೋದು, ಹಾಗೆ ಮಾಡೋದು ಆಗಿದೆ, ಪಾಸ್ವರ್ಡ್ಗಳನ್ನ ಕದ್ದು. ಸೊ ಮಕ್ಕಳಿಗೆ ಹೇಳಿ ನಮ್ಮ ಪಾಸ್ವರ್ಡ್, ನಮ್ಮ ಒಂದು ಪ್ರೊಫೈಲ್, ನಮ್ಮ ಫೋಟೋ, ನಮ್ಮ ಮೇಲ್ ID, ನಮ್ಮ ಪಾಸ್ವರ್ಡ್ ಯಾರಿಗೂ ಸಹ ಶೇರ್ ಮಾಡಬೇಡಿ ಅಂತ. ಬಿಕಾಸ್ ಆ ಪಾಸ್ವರ್ಡ್ ನಾವೇನಾದರೂ ಶೇರ್ ಮಾಡಿದ್ರೆ ನಮ್ಮ ಮೊಬೈಲಿಂದನೇ ಕೆಲವೊಂದು ಕ್ರೈಮ್ಸ್ಗಳು ಆಗ್ತವೆ. ಅವಾಗ ನಮಗೆ ನಮ್ಮ ಮಕ್ಕಳಿಗೆ ಗೊತ್ತಾಗೋದು ಇಲ್ಲ ನಾವು ಯಾರಿಗೆ ಶೇರ್ ಮಾಡಿದ್ದೆ, ಯಾರ ಫ್ರೆಂಡಿಗೆ ಕೊಟ್ಟಿದ್ದೆ ಅಂತ. ಸೊ ಅವ್ರಿಗೆ ಕೊಟ್ಟಿರೋ ಮೊಬೈಲ್ ಪಾಸ್ವರ್ಡ್ ಎಲ್ಲ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಹೇಳಿ. ಮತ್ತೆ ಇನ್ನು ಇವಾಗ ರೀಸೆಂಟ್ ಆಗಿ ನಿಮಗೆ ಒಂದು ಆನ್ಲೈನ್ ಫ್ರಾಡಲ್ಲಿ ಏನಾದರೂ ಆದರೆ ಒಂದು ನಂಬರ್ ಕೊಟ್ಟಿದ್ದಾರೆ. MHA ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಒಂದು ನಂಬರ್ ಇದೆ, 155260. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಫೈನಾನ್ಷಿಯಲ್ ಏನಾದರೂ ನಿಮಗೆ ಫ್ರಾಡ್ ಆದರೆ ಇದಕ್ಕೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿಬಿಟ್ಟು ನಿಮಗೆ ಏನಾಗಿದೆ, ಈ ಆನ್ಲೈನ್ ಫ್ರಾಡಲ್ಲಿ ಏನು, ಎಷ್ಟು ಹಣ ಹೋಗಿದೆ, ಹೇಗೆ ಹಣ ಹೋಗಿದ್ರು ಸಹ ಇದರಲ್ಲಿ ನಿಮ್ಮ ಡೀಟೇಲ್ಸನ್ನು, ನಿಮ್ಮ ಕಂಪ್ಲೇಂಟ್ ಡೀಟೇಲ್ಸ್, ಮತ್ತು ಯಾರಿಗೆ ನಿಮ್ಮ ಹಣ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಮತ್ತು ಆಯಾ ಅಕೌಂಟ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ID ಅಂತ ಹೇಳ್ತಾರೆ, ಅಲ್ಲಿ ನಿಮಗೆ ಬರುತ್ತೆ. ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರಲ್ಲಿ 1 ಅವರಲ್ಲಿ ನಿಮಗೆ ಆ ಹಣವನ್ನು ರೀಫಂಡ್ ಮಾಡುತ್ತೆ. ಅಂದರೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿರೋದು ವಿದಿನ್ 1 ಅವರ್, ಟೈಮ್ ಆಗಿ 1 ಅವರಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕು. ಇನ್ನೊಂದು ನಂಬರ್ ಈಸಿಯಾಗಿ ಹೇಳಬೇಕಂದ್ರೆ 1112 ERSS, ಅದಕ್ಕೂ ಸಹ ನೀವು ಕಾಲ್ ಮಾಡಿದರೆ 1 ಅವರಲ್ಲಿ, ಗೋಲ್ಡನ್ ಅವರಲ್ಲಿ ನಿಮಗೆ ಹಣವನ್ನು ರೀಫಂಡ್ ಮಾಡ್ತಾರೆ. ಅದರ್ವೈಸ್ ಇನ್ನೂ ತುಂಬ ಲೇಟ್ ಆಗಿದೆ ಅಂದರೆ ಕನ್ಸರ್ನ್ ಸ್ಟೇಷನ್ಗೆ ಹೋಗಿ ನೀವು ಕೇಸನ್ನು ದಾಖಲಿಸ್ಬೋದು. ಮತ್ತೆ ನಮ್ಮ ಮಕ್ಕಳಿಗೆ ಹೇಳೋದಾದ್ರೆ ಕೆಲವೊಂದು ನಮ್ಮ ವೈಯಕ್ತಿಕ ಭಾವಚಿತ್ರಗಳನ್ನು ಎಲ್ಲೂ ಪೋಸ್ಟ್ ಮಾಡಬೇಡಿ. ನೀವು ಸಹ ಪೋಸ್ಟ್ ಮಾಡಬೇಡಿ, ಮಕ್ಕಳಿಗೂ ಸಹ ಪೋಸ್ಟ್ ಮಾಡಲಿಕ್ಕೆ ಹೇಳಬೇಡಿ. ಆಮೇಲೆ ಯಾವುದಾದ್ರೂ ನಮ್ಮ ಖಾಸಗಿತನದ ಏನಾದರೂ ಸೆಟ್ಟಿಂಗ್ಗಳ ಬಳಕೆಯಲ್ಲಿ ಈಗ ವಾಟ್ಸಪ್ ಸೆಟ್ಟಿಂಗ್ ಇದೆ, ಫೇಸ್ಬುಕ್ ಅಲ್ಲಿ ಸೆಟ್ಟಿಂಗ್ ಇದೆ, ಅದು ಸಹ ನಾವು ಸೆಟ್ಟಿಂಗ್ ಇಟ್ಕೊಂಡು ಸೆಕ್ಯೂರ್ ಆಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಫೇಸ್ಬುಕ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಮಾತ್ರ, ಅಂದ್ರೆ ಮ್ಯೂಚುವಲ್ ಫ್ರೆಂಡ್ಸ್ ಇಂದ ಫ್ರೆಂಡ್ಸ್ ಆಗೋ ತರ ಇಟ್ಕೊಳ್ಬೇಡಿ. ಸೆಟ್ಟಿಂಗ್ ಅಲ್ಲಿ ಕೆಲವೊಂದೆಲ್ಲ ಆಪ್ಷನ್ಗಳಿದೆ, ನೀವು ಮನೆಗೆ ಹೋಗಿ ಒಂದು ಮೊಬೈಲ್ ಇದ್ರೆ ನೋಡ್ಕೊಳ್ಳಿ. ಸೆಟ್ಟಿಂಗ್ ಅಲ್ಲಿ, ಫೇಸ್ಬುಕ್ ಸೆಟ್ಟಿಂಗ್ ಅಲ್ಲಿ ಏನೆಲ್ಲ ಆಪ್ಷನ್ ಇದೆ ಅದನ್ನೆಲ್ಲ ನೀವು ಸೆಕ್ಯೂರ್ ಆಗಿ ಇಟ್ಕೊಳ್ಳಿ, ಸೆಟ್ಟಿಂಗ್ಸ್, ಪ್ರೈವಸಿ ಸೆಟ್ಟಿಂಗ್ಸ್ಗಳನ್ನ. ಸೊ ಅದರಿಂದ ನೀವು ಸೆಕ್ಯೂರ್ ಆಗಿ ಇಟ್ಕೊಂಡ್ರೆ ಮಕ್ಕಳು ಸಹ ಸೆಕ್ಯೂರ್ ಆಗಿ ಇರ್ಬೋದು. ಬಿಕಾಸ್ ನಾವೇ ಯಾವುದು ಸೆಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಮಕ್ಕಳಿಗೆ ಬೇರೆ ಬೇರೆ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿರೋ ಎಲ್ಲ ಫ್ರೆಂಡ್ ರಿಕ್ವೆಸ್ಟ್ಗಳು ಬರ್ತಾ ಹೋಗ್ತವೆ. ಸೊ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ಬರದೇ ಇರೋ ಹಾಗೆ ನಮ್ಮ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಅಲ್ಲಿ ಇರಬೇಕು ಅನ್ನೋದಾದ್ರೆ ಮಕ್ಕಳಿಗೆ ನೀವು ಮೊಬೈಲ್ ಕೊಡೋಕ್ಕಿಂತ ಮುಂಚೆ ಸೆಟ್ಟಿಂಗ್ ಅಂಡ್ ಪ್ರೈವಸಿಯನ್ನು ಮಾಡಿಕೊಟ್ಟು ಫೋನ್ ಕೊಡಿ. ಮತ್ತೆ ಅಪರಿಚಿತ ವ್ಯಕ್ತಿಗಳೊಂದಿಗೆ ಯಾರೂ ಸಹ ಫೋನಲ್ಲಿ ಮಾತಾಡೋದು ಬೇಡ, ಮತ್ತೆ ಮೊಬೈಲ್ ನಂಬರ್ ಸಹ ಕೊಡೋದು ಬೇಡ ಅಂತಲೂ ಕೆಲವೊಂದು ವಿಷಯಗಳನ್ನ ಅವರಿಗೆ ಹೇಳಿಕೊಡಿ. ಬಿಕಾಸ್ ಇವಾಗ ಏನಾಗ್ತದೆ ಅಂದ್ರೆ ನಾವು ಅದೇ ಕೆಲಸಕ್ಕೆ ಹೋಗಿರೋದ್ರಿಂದ ಎಲ್ಲ ಫ್ರೆಂಡ್ಸ್, ಅವ್ರು ನಮಗೆ ಫ್ರೆಂಡ್ಸ್ ಬೇಕು, ಮನೇಲಿ ಬೇಜಾರಾಗ್ತಿದೆ, ಬೋರ್ ಆಗ್ತಿದೆ ಅಂತ ಕೆಲವೊಂದು ಫ್ರೆಂಡ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಅಪರಿಚಿತ ವ್ಯಕ್ತಿಗಳೊಂದಿಗೆ ಯಾವುದೇ ಸಂಪರ್ಕ ಬೇಡ ಅಂತ ಹೇಳಿ. ಮತ್ತೆ ಗೇಮ್ಸ್ಗಳನ್ನ, ಕೆಲವೊಂದು ಗೇಮ್ಸ್ ಸೆಕ್ಯೂರ್ ಇದೆ, ಕೆಲವೊಂದು ಅನ್ಸೆಕ್ಯೂರ್ ಇದೆ. ಈಗ ಪ್ಲೇ ಸ್ಟೋರ್ ಅಲ್ಲಿ ಯಾವ್ದೆಲ್ಲ ಗೇಮ್ಸ್ ಆ್ಯಪ್ಗಳು ಸಿಗ್ತದೋ ಅದು ಸೆಕ್ಯೂರ್ ಗೇಮ್ಸ್. ಅದರಲ್ಲಿ ನೀವು ಈ ಪಬ್ಜಿ ಗೇಮು, ಕೆಲವೊಂದು ಫರ್ದರ್ ಬೇರೆ ಬೇರೆ ಆ್ಯಪ್ಸ್ಗಳು ಬಂದಿದೆ, ಅದನ್ನೇನಾದರೂ ಡೌನ್ಲೋಡ್ ಮಾಡಿಕೊಂಡು ಅವ್ರು ಹೇಳಿರೋ ಹಾಗೆ ನಾವು ಮಾಡೋದು, ಅದು ಸಹ ತೊಂದರೆಗೆ, ಅನಾಹುತಕ್ಕೆ ಕಾರಣ ಆಗ್ತದೆ. ಸೊ ಪ್ಲೇ ಸ್ಟೋರಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅಂತ
ಗೇಮ್ಸ್ಗಳು. ಬಿಕಾಸ್ ಮಕ್ಕಳಿಗೆ ಅವ್ರದ್ದು ಮಾನಸಿಕವಾಗಿ ಅವ್ರದ್ದು ಒಂದು ಮೈಂಡ್ ಬೆಳವಣಿಗೆ ಆಗಬೇಕು ಅಂದರೆ ನಾವು ಕಂಪಲ್ಸರಿ ಗೇಮ್ಸ್ ಆಡೋಕ್ಕೆ ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಕೊಡ್ತೀವಿ. ಸೊ ಸೆಕ್ಯೂರ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಿಮ್ಮ ಒಂದು ನೀವು ಹಾಕಿರೋ ಪಾಸ್ವರ್ಡ್, ಸ್ಟ್ರಾಂಗ್ ಪಾಸ್ವರ್ಡ್, ಇಮೇಲ್ ಐ ಡಿ ಏನಾಗ್ತಿದೆ ಯಾರಾದರೂ ಕೇಳಿದ್ರೆ ಮಕ್ಕಳಿಗೆ ಅದನ್ನು ಕೊಡಬೇಡ ಮತ್ತೆ ಕೊಟ್ಟರೆ ಅದನ್ನ ಮಿಸ್ಯೂಸ್ ಆಗ್ತದೆ ಅಂತ ಮಕ್ಕಳಿಗೂ ಸಹ ಅದನ್ನ ಹೇಳಿಕೊಡಿ. ಮತ್ತೆ ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ಬಿಕಾಸ್ ಇದು ಮಕ್ಕಳ ಒಂದು ಸೈಬರ್ ಸುರಕ್ಷತೆ ಆಗಿರೋದ್ರಿಂದ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ಬೇಕು, ಏನೆಲ್ಲ ಹೇಳ್ಕೊಡ್ಬಾರ್ದು, ಕೆಲವೊಂದು ವಿಷಯಗಳನ್ನ ನೀವು ಮೊಬೈಲಲ್ಲಿ ಏನೆಲ್ಲ ಸೆಟ್ಟಿಂಗ್ಸ್ ಪ್ರೈವೇಟ್ ಮಾಡಬೇಕು ಅದನ್ನ ಮಾತ್ರ ಇಲ್ಲಿ ವಿಷಯ ಜಾಸ್ತಿ ಹೇಳಿರೋದು. ಮೇಡಮ್, ಈಗ ನೀವಾಗಲೇ ಹೇಳಿದ್ರಿ, ಒಂದು ಫ್ರಾಡ್ ಆದರೆ ಅಂದರೆ ನಮ್ಮ ಅಕೌಂಟಿಂದ ಹಣ ಹೋಯಿತು ಅಂತಾದರೆ ನಾವು ವಿದಿನ್ ಗೋಲ್ಡನ್ ಅವರ್ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ, ಅಂದರೆ 1 hour. ಈಗ ಅದು ಬಿಟ್ಟು 1 ವಾರ ಆಯಿತು ಅಂತ ಹೇಳಿದರೆ ನಾವು ಹೇಗೆ ಕಂಪ್ಲೇಂಟ್ ಮಾಡೋದು, ಮತ್ತು ಅದರದ್ದು ಔಟ್ಕಮ್ ಎಂತ, ನಾವು ಕಂಪ್ಲೇಂಟ್ ಮಾಡಿದರೆ ಹೇಗೆ ಫಾಲೋಅಪ್ ಮಾಡಬೇಕು, ಅಥವಾ ನಮ್ಮ ಬ್ಯಾಂಕಿಗೆ ಹಣ ವಾಪಸ್ ಬರ್ಬೋದಾ ಅಂತ ಹೇಳುವಂಥದ್ದು ಎಷ್ಟು ಗ್ಯಾರಂಟಿ, ಮತ್ತು ಹೇಗೆ ಮಾಡ್ಬೋದು? ಗೋಲ್ಡನ್ ಅವರ್ 1 hour ಅಲ್ಲಿ ನಮ್ಮ ಹಣ ವಾಪಸ್ ಬರುತ್ತೆ. ವಿದಿನ್ ಸೆಕೆಂಡ್ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಫ್ರಾಡ್ಸ್ಟರ್ ನಿಮಗೆ ಫೋನ್ ಮಾಡಿ ಫ್ರಾಡ್ ಆಗಿದೆ ಅಂತ ನಿಮ್ಮ ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಬಂದಿದೆ, ಬ್ಯಾಂಕಿಂದ ಮೆಸೇಜ್ ಬಂದಿದೆ, ನನ್ನ ಹಣ ಇಂತಿಷ್ಟು ಹೋಗಿದೆ, ಏಕೋ ನಮಗೆ ಗೊತ್ತಿಲ್ಲ, ಈಗ ನಾನಂತೂ ಅದರಲ್ಲಿ ವಿಡ್ರಾ ಮಾಡಿಲ್ಲ, ಹೀಗಾಗಿದೆ ಅಂತ ತಕ್ಷಣ ಗೊತ್ತಾದ್ರೆ ಈ ಗೋಲ್ಡನ್ ಅವರ್ ಫೆಸಿಲಿಟಿಯನ್ನ ಈಗ ಬಳಕೆ ಮಾಡ್ಕೊಳ್ಳಿ. ಬಿಕಾಸ್ ಈ ಗೋಲ್ಡನ್ ಅವರ್ ಅಲ್ಲಿ ನೀವು ಮಾಡಿರುವ ಈ 112 ಅಥವಾ 155260 ಈ ನಂಬರ್ಗೆ ಕಾಲ್ ಮಾಡಿದ್ರೆ, ಈ ನಂಬರ್ ಅಲ್ಲಿ ನಿಮ್ಮ ಈ ಕಾಲ್ ಮಾಡಿದಾಗ ಆ ರೆಸ್ಪಾಂಡರ್ ನಿಮ್ಮ ವಿಷಯಗಳನ್ನ ಕೇಳ್ತಾರೆ. ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್, ಮತ್ತೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್, ಮತ್ತೆ ಯಾರಿಗೆ ಹೋಗಿದೆ ಟ್ರಾನ್ಸಾಕ್ಷನ್ ID ಏನಾದರೂ ಇದ್ರೆ ಕೊಡಿ, ಅಥವಾ ಅಕೌಂಟ್ ನಂಬರ್ ಇನ್ಯಾರಿಗೆ ಹೋಗಿದೆಯಲ್ಲ ಆ ಅಕೌಂಟ್ ನಂಬರ್ ಏನಾದ್ರು ಇದ್ರೆ ಕೊಡಿ ಅಂತ ಡೀಟೇಲ್ಸ್ ಕೇಳ್ತಾರೆ. ಅದನ್ನು ದಯವಿಟ್ಟು ಕೊಡಿ. ಕೊಟ್ಟಿದ ತಕ್ಷಣ ಕಂಪ್ಲೇಂಟ್ ರೈಸ್ ಮಾಡೋರು ರೆಸ್ಪಾಂಡರ್ ಮೀನ್ಸ್ ನಮ್ಮ ಇಲಾಖೆಯವರು, ನಮ್ಮ ಪೊಲೀಸ್ ಸಿಬ್ಬಂದಿಗಳೇ ಆ ಕಂಪ್ಲೇಂಟ್ ಅನ್ನ ಸೈಬರ್ ಕ್ರೈಮ್ ಮೇಲ್ಗೆ ನಾವೊಂದು ಮೇಲ್ ಮಾಡ್ತೀವಿ. ಆ ಮೇಲ್ ಐಡಿ ಅಂದ್ರೆ www.cyberpolice.nic.in. ಇದಕ್ಕೆ ನಮ್ಮವರು ಒಂದು ನಿಮ್ಮ ಡೀಟೇಲ್ಸ್ ಅನ್ನು ಪಡ್ಕೊಂಡು ಅಲ್ಲಿಗೆ ಒಂದು ಮೆಸೇಜ್ ಕೊಡ್ತಾರೆ. ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನಾಗ್ತದೆ ಅಂದ್ರೆ ಯಾವ ಟ್ರಾನ್ಸಾಕ್ಷನ್ಗೆ ಹೋಗಿದೆಯಲ್ಲ ಅದನ್ನು ಇಮಿಡಿಯೇಟ್ ಕನ್ಸರ್ನ್ ಬ್ಯಾಂಕಿಗೆ, ವ್ಯಾಲೆಟ್ಗೆ ಎಲ್ಲಿ ಹೋಗಿದೆ ಅವರಿಗೆ ಕನ್ಸರ್ನ್ ಫೋನ್ ಮಾಡಿ ಲೆಟರ್ ಕೊಟ್ಟು ಆ ಒಂದು ವಿದಿನ್ 1 hour ಅಲ್ಲಿ ಆ ಬ್ಯಾಂಕ್ ಅನ್ನ ಆ ಅಕೌಂಟ್ಗೆ ಹೋಗಿರೋ ಹಣವನ್ನ ನಮಗೆ ರೀಫಂಡ್ ಮಾಡ್ತದೆ ಗವರ್ಮೆಂಟ್. ಅದರ್ವೈಸ್ ಈಗ ಮೇಡಮ್ ಹೇಳಿರೋ ಹಾಗೆ 1 hour ಅಲ್ಲ, ಈಗ 8 ದಿವಸ ಆಗಿದೆ. 8 ದಿವಸ ಆದ್ಮೇಲೆ ನನಗೆ ಗೊತ್ತಾಗಿದೆ ಫ್ರಾಡ್ ಆಗಿದೆ ಅಂತ. ಅವಾಗ ಏನ್ ಮಾಡ್ತೀರಾ ನೀವು? ಕನ್ಸರ್ನ್ ಸೈಬರ್ ಸ್ಟೇಷನ್ಗೆ ಬರಲೇಬೇಕಾಗ್ತದೆ. ಸೊ ಸೈಬರ್ ಸ್ಟೇಷನ್ ಬರುವಾಗ ನಮ್ಮ ಬ್ಯಾಂಕ್ ಒಂದು ಸ್ಟೇಟ್ಮೆಂಟ್ ಅಂತ ಇರುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ ಬನ್ನಿ ಅಂತ ಹೇಳಿರ್ತೀವಿ. ಕೆಲವೊಬ್ರು ಗೊತ್ತಿದ್ದವರು ತಗೊಂಡ್ ಬರ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್. ಬಿಕಾಸ್ ಆ ಸ್ಟೇಟ್ಮೆಂಟ್ ಅಲ್ಲಿ ಯಾವ ಡೇಟಿಗೆ ಹಣ ಹೋಗಿದೆ ನಮ್ದು ಅಂತ ಗೊತ್ತಾಗ್ತದೆ. ಸೊ ಅದರಲ್ಲಿ ನಮ್ಗೆ ಯಾವ ಅಕೌಂಟಿಗೆ ಹೋಗಿದೆ ಅಂತ ನೋಡಿಕೊಂಡು ನಾವು ನೆಕ್ಸ್ಟ್ ಬ್ಯಾಂಕಿಗೆ ಮೇಲ್ ಮಾಡ್ತೀವಿ. ಅಲ್ಲಿವರೆಗೂ ಆ 8 ದಿವಸ ಏನಿದೆಯಲ್ಲ, 8 ದಿವಸದೊಳಗೆ ಆ ಫ್ರಾಡ್ಸ್ಟರ್ ಹಣ ಇಡ್ತಾನ ಒಂದು ನಮಗೆ ನಮ್ಮ ಒಂದು ಗಮನಕ್ಕೂ ನಿಮ್ಮ ಒಂದು ಗಮನಕ್ಕೂ 8 ದಿವಸದಲ್ಲಿ ಹಣ ಇಡೋದು ತುಂಬ ಕಡಿಮೆ. ಬಟ್ ಅಕ್ಯೂಸ್ಡ್ ಡೀಟೇಲ್ಸ್ ಸಿಗ್ತದೆ. ಹಣ ಮತ್ತೆ ಅಕ್ಯೂಸ್ಡ್ ಅನ್ನ ಟ್ರೇಸ್ ಮಾಡಿದ ಮೇಲೆ ಹಣವನ್ನ ಕೊಡ್ಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ತುಂಬಾ ರೇರ್ ಆಗಿ ಏನಾಗ್ತದೆ ಇಲ್ಲಿ ಅಂದ್ರೆ ಆ ಒಂದು ಹಣವನ್ನು ಸಿಗುವ ನಾವೆಷ್ಟು ಡಿಲೇ ಮಾಡ್ತೀವೋ ಅಷ್ಟು ಕೇಸಿಗೆ ಕಷ್ಟ ಆಗ್ತದೆ. ಸೊ ಆದಷ್ಟು ಡಿಲೇ ಮಾಡಬೇಡಿ. ಬಿಕಾಸ್ ನಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ಒಂದು ಮೆಸೇಜ್ SMS ಬಂದಿರುತ್ತೆ. ಆ ಒಂದು ನೋಡಿಕೊಂಡು ಆದಷ್ಟು ಬೇಗ ನಾವು ಸೈಬರ್ಗೆ ಒಂದು ರಿಪೋರ್ಟ್ ಮಾಡೋದು. ಈವನ್ ನಾವು ಸ್ಟೇಷನ್ಗೆ ಹೋಗಬೇಕು ಅಂತಿಲ್ಲ, ಮನೆಯಲ್ಲಿ ಕುಂತಲ್ಲೇ ಒಂದು ಸೈಬರ್ ಇದಕ್ಕೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನಾವು ಹೋಗಿ ಸೈಬರ್ ಪೋರ್ಟಲ್ ಕ್ರೈಮ್ ಅನ್ನ ರಿಪೋರ್ಟ್ ಮಾಡಬೇಕು ಇಮಿಡಿಯೇಟ್ ಆಗಿ. ಬಿಕಾಸ್ ಈಗ ನೋಡಿ, ಉಳ್ಳಾಲದಿಂದ ಸೈಬರ್ ಸ್ಟೇಷನ್ಗೆ ಬರಬೇಕಂದ್ರೆ ಸ್ವಲ್ಪ ದೂರ ಆಗ್ತದೆ, ಮತ್ತೆ ಕೆಲವೊಂದ್ಸಲ ಬಿಡುವು ಇರೋದಿಲ್ಲ ನಮಗೆ. ಹಾಗಾಗಿ ನಾವು ಸೈಬರ್ ಪೋರ್ಟಲ್ ರಿಪೋರ್ಟ್ ಒಂದು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ
ಇದೆ. ಅದರಲ್ಲಿ ನಾವು ಕಂಪ್ಲೇಂಟ್ ಡೀಟೇಲ್ಸ್ ಅನ್ನ ಬರಿಬೇಕು. ಡೀಟೇಲ್ಸ್ ಬರೆದು ಏನಾಗಿದೆ ಅಂತ ಇಮಿಡಿಯೇಟ್ ಆಗಿ ಒಂದು ಮೆಸೇಜ್ ಮೇಲ್ ಅನ್ನ ಮಾಡಿ, ನಂತರದಲ್ಲಿ ಮತ್ತೆ ನಿಮ್ಮನ್ನು ಕಾಲ್ ಮಾಡಿಬಿಟ್ಟು ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನ ಕೊಡಿ ಅಂತ ಕೇಳ್ತಾರೆ. ಕನ್ಸರ್ನ್ ಸ್ಟೇಷನ್ ಅವರು ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಸಾಧ್ಯತೆಗಳು ನಮ್ಮಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಬಿಕಾಸ್ ಆಲ್ರೆಡಿ ಡಿಲೇ 8 ದಿವಸ ಡಿಲೇ, 10 ದಿವಸ, ಕೆಲವೊಬ್ಬರು 1 ಮಂತ್ ಆಗ್ತದೆ, 6 ತಿಂಗಳು ಆಗ್ತದೆ, ಆ ನಂತರದಲ್ಲಿ ಬರ್ತಾರೆ. ಹಾಗೆ ಮಾಡೋದು ಬೇಡ. ಆದಷ್ಟು ಬೇಗ ನಿಮಗೆ ಗೊತ್ತಾದ ತಕ್ಷಣ ಸೈಬರ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಆನ್ಲೈನ್ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿ. ಆನ್ಲೈನಲ್ಲೂ ಮಾಡ್ಬೋದು, ಫೋನ್ ಮೂಲಕ ಮಾಡಿ. ಸೊ ಈ ಎಲ್ಲ ಫೆಸಿಲಿಟಿಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇವತ್ತು ಹೇಳಿದ್ದೀರಿ, ಯಾಕಂದರೆ ಈಗ ಸುಳ್ಳು ಸುದ್ದಿಗಳು ಬಹಳಷ್ಟು ಪ್ರಚಾರ ಆಗ್ತದೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ. ಇಂಥ ವಿಷಯಗಳು ಹಲವಾರು ಕಮ್ಯುನಲ್ ಇಶ್ಯೂಸ್ಗೆ ಕೂಡ ಕಾರಣ ಆಗಿದೆ ನಮ್ಮ ಜಿಲ್ಲೆ. ಇಂಥ ಸೂಕ್ಷ್ಮ ವಿಷಯ ಇರುವಾಗ ನೀವು ಯಾಕೆ ಸ್ವತಂತ್ರವಾಗಿ ನಿಮಗೆಲ್ಲ ವಿಷಯಕ್ಕೆ ಮಾಹಿತಿ ನಿಮ್ಗೆ ಗೊತ್ತಿರ್ತದೆ, ನೀವು ಸ್ವತಂತ್ರವಾಗಿ ನೀವೇ ಸ್ವಯಂ ಪ್ರೇರಿತವಾಗಿ ಇಂಥವರ ವಿರುದ್ಧ ಯಾಕೆ ಕಠಿಣ ಕ್ರಮ ಕೈಗೊಳ್ಳಬಾರ್ದು? ಪಬ್ಲಿಕ್ಕಿಂದ ಯಾಕೆ ದೂರನ್ನು ಕಾಯ್ತಿರ್ತೀವಿ? ಯಾಕಂದರೆ ವೈರಲ್ ಆಗುವಂಥ ವಿಷಯ ಹಲವಾರು ವಿಷಯ ನೇರವಾಗಿ ನಿಮ್ಮ ಗಮನಕ್ಕೆ ಬಂದೇ ಬರ್ತದೆ. ಅದರಿಂದಾಗಿ ನೀವು ಪ್ರಥಮವಾಗಿ, ಯಾಕಂದರೆ ಪಬ್ಲಿಕ್ ಯಾವಾಗಲೂ ರಿಸ್ಕ್ ತೆಗೊಳ್ತಾ ಇರೋದು, ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರೋದಿಲ್ಲ, ಮತ್ತೆ ನಂತರ ಟೀಕೆ ಒಳಗಾಗ್ತದೆ. ಅದಕ್ಕೋಸ್ಕರ ನೀವೇ ಸ್ವಯಂ ಪ್ರೇರಿತವಾಗಿ, ಯಾಕಂತೇಳಿದ್ರೆ ಎಲ್ಲ ಸೈಬರ್ ವಿಷಯ ನಿಮಗೆ ಬಂದೇ ಇನ್ನಿತರವಾಗಿ ಹೋಗ್ತದಲ್ಲ, ಅದನ್ನು ನೀವು ಸ್ವಯಂ ಪ್ರೇರಿತವಾಗಿ ಇದನ್ನು ಯಾಕೆ ನಿಭಾವನೆ ಮಾಡಬಾರ್ದು ಅಂತ ನಮ್ಮಲ್ಲಿ ಸುಮಾರು ಕೇಸ್ಗಳು ಸುಮೋಟೋ ಕೇಸ್ ಆಗ್ತದೆ. ಅಂದ್ರೆ ನಾವು ನೋಡಿದ ತಕ್ಷಣ ಈ ತರ ವೈರಲ್ ಆಗ್ತದೆ ಅಂದ ತಕ್ಷಣ ನಮ್ಮಲ್ಲಿ ನಮ್ಮ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಕೇಸ್ ಕೊಟ್ಟು ನಾವೇ ಒಂದು ಕಂಪ್ಲೇಂಟ್ ತಗೊಂಡ್ಬಿಟ್ಟು FIR ಮಾಡಿಬಿಟ್ಟು ಅದನ್ನು ಸಹ ತನಿಖೆ ಮಾಡುವುದು ಚಾಲ್ತಿಯಲ್ಲಿದೆ. ನಾವು ಪಬ್ಲಿಕ್ ಅವರೇ ಬರಬೇಕು, ಕಂಪ್ಲೇಂಟ್ ಪಾರ್ಟಿನೇ ಬರಬೇಕು ಅಂತ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ವೇಟ್ ಮಾಡೋದಿಲ್ಲ. ಆ ಥರ ಏನಾದರೂ ಅಶ್ಲೀಲತೆ ತುಂಬಾ ವೈರಲ್ ಆಗ್ತಿದೆ, ಜನಗಳಿಗೆ ತಪ್ಪು ಮಾಹಿತಿ ಹೋಗ್ತಾ ಇದೆ, ಏನೋ ಒಂದು ಇದರಿಂದ ಬೇರೆ ಮೆಸೇಜ್ಗಳನ್ನ ಜನರಿಗೆ ತಲುಪುತ್ತೆ ಅಂತ ಗೊತ್ತಾದ ತಕ್ಷಣ ಸುಮೋಟೋ ಕೇಸ್ ಮಾಡಲಾಗುತ್ತೆ. ಸುಮೋಟೋ ಕೇಸ್ ದಾಖಲಿಸಿ ನಾವು ಆ ಪ್ರಕರಣದ ವಿಚಾರಣೆಯನ್ನ ಮುಂದುವರಿಸ್ತೀವಿ. ಇದೆ ಸರ್, ಅದು ಜಾರಿ ಇದೆ ನಮ್ಮಲ್ಲಿ. ಸುಮೋಟೋ ಕೇಸ್ ಕಂಪಲ್ಸರಿ ನಮ್ಮಲ್ಲಿ ಸುಮಾರು ನಾವೆಲ್ಲ ಮಾಡಿದ್ದುಂಟು. ಅವರು ಯಾವುದನ್ನೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ತಾರೆ ಅಂತೇಳಿ, ಕೆಲವರು ಈಗ ಮೊಬೈಲ್ ಅವರಿಗೆ ಏನು ಅಭ್ಯಾಸ ಇರೋದಿಲ್ಲ, ಮಕ್ಕಳು ಕೇಳಿದ್ದಾರೆ ಅಂತೇಳಿ ತೆಗೆದುಕೊಡ್ತಾರೆ ತಂದೆಯವರು ತೆಗೆದುಕೊಟ್ಟಾಗ ಇವರು ಫೇಸ್ಬುಕ್ ಎಲ್ಲೆಲ್ಲ ಓಪನ್ ಮಾಡ್ತಾರೆ. ನೀವು ಹೇಳಿದ್ರೆ ಪೊನೋಗ್ರಾಫಿಯನ್ನು ನೋಡೋದು ಬಿಟ್ಟು, ಪೊನೋಗ್ರಾಫಿ ಅಲ್ಲದೆ ಎಲ್ಡರ್ಸ್ ಸೆಕ್ಸ್ ಇದು ಅದರಲ್ಲಿ ಬರ್ತಾ ಇರ್ತದೆ. ಫೇಸ್ಬುಕ್ಕಲ್ಲಿ ಓಪನ್ ಮಾಡಿದರೆ ಲೈವ್ ಅಲ್ಲಿ ಕೂಡ ಕೆಲವೊಂದು ಸಲ ಇರ್ತದೆ. ಅಂಥ ಸಂದರ್ಭದಲ್ಲಿ ಅಥವಾ ಮಗು ಅದನ್ನು ನೋಡಿದಾಗ ತಂದೆ ಮೇಲೆ ನೀವು ಕೇಸ್ ಮಾಡಿದ್ರೆ ಅದು ಎಷ್ಟು ಇದಾಗ್ಬೋದು ಅನ್ನುವಂಥದ್ದೊಂದು ಪ್ರಶ್ನೆ ನನಗೆ. ಯಾಕಂತೇಳಿದರೆ ಕೆಲವರಿಗೆ ಈಗ ಒಂದು ವ್ಯೂ ಇದು ಮಾಡಿದ್ದಾರೆ, ಅಥವಾ ಅಬೌವ್ 45 ನಂತರದವರಿಗೆ ಈಗಿನ ಮೊಬೈಲನ್ನು ಅದರಲ್ಲಿರುವಂಥ ಆ್ಯಪ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಬರೋಲ್ಲ. ಮಕ್ಕಳು ಅದರಲ್ಲಿ ಫಾಸ್ಟ್ ಆಗಿರ್ತಾರೆ. ಅವರು ನೋಡಿದ ನಂತರ ಅದನ್ನು ಲಾಕ್ ಮಾಡಿರ್ತಾರೆ, ಬಟ್ ಮೊಬೈಲ್ ಇರೋದು ತಂದೆ ಹೆಸರಲ್ಲಿ. ಇಂಥ ಸಂದರ್ಭದಲ್ಲಿ ಹೇಗೆ ಇದು ಮಾಡ್ಬೋದು ಅನ್ನುವಂಥ ಒಂದನ್ನ ಸೆಕ್ಯೂರ್ ಆಗಿ ನೋಡ್ಕೊಳ್ಳಿ, ಸೆಟ್ಟಿಂಗ್ ಅಂಡ್ ಪ್ರೈವಸಿ ಸೆಟ್ಟಿಂಗ್ ಅಲ್ಲಿ ನೋಡ್ಕೊಳ್ಳಿ ಅಂತ. ಬಿಕಾಸ್ ನಾವು ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಏನೆಲ್ಲ ಸೆಕ್ಯೂರ್ ಇಟ್ಕೊಂಡು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಗೊತ್ತು, ಓಕೆ ಅನ್ಎಜುಕೇಟೆಡ್ ಅಂದ್ರೆ ನಮ್ಮ ತಂದೆ ತಾಯಿಯವರು ರೈತರಿದ್ದಾರೆ, ನಮ್ಮ ತಂದೆ ತಾಯಿಗೆ ಏನೂ ಗೊತ್ತಿಲ್ಲ ಮೊಬೈಲ್ ವಿಷಯದ ಬಗ್ಗೆ. ಬಟ್ ಇವಾಗ ಆನ್ಲೈನ್ ಕ್ಲಾಸ್ ಇದೆ, ನೆಸೆಸರಿ ಇದೆ, ಮಗುವಿಗೆ ಮೊಬೈಲ್ ಕೊಡಲೇಬೇಕು. ಸೊ ಮೊಬೈಲ್ ಕೊಟ್ಟಾಗ ಮಗು ಏನ್ ಮಾಡುತ್ತೆ ಅಂತ ನಮ್ಮ ಪೇರೆಂಟ್ಸ್ ಗಮನಕ್ಕೆ ಬರೋದಿಲ್ಲ. ಆ ಸಂದರ್ಭಗಳಲ್ಲಿ ಮಕ್ಕಳಿಗೆ ಅಟ್ಲೀಸ್ಟ್ ಈ ತರ ಏನಾದರೂ ಹಿಂಗೆ ಬಂದಿದ್ರೆ ಕೆಲವೊಂದು ವಿಷಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಪೇರೆಂಟ್ಸ್. ನೋಡಿ, ಓದಲಿಕ್ಕೆ ಬರ್ಲಿಕ್ಕೆ ನಮಗೆ ಬರೋದಿಲ್ಲ, ಬಟ್ ಕೆಲವೊಂದು ವಿಷಯಗಳನ್ನ ಅವರಿಗೆ ಹೇಳಲಿಕ್ಕೆ ಬರುತ್ತೆ. ಬಿಕಾಸ್ ನಾವು ಒಂದು ಪರಿಸರದಲ್ಲಿ ಏನೆಲ್ಲ ಕ್ರೈಮ್ಸ್ ನಡೀತದೆ ಅಂತ ಪೇರೆಂಟ್ಸ್ಗೆ ಗೊತ್ತಿರುತ್ತೆ. ಸೊ ಮಕ್ಕಳಿಗೆ ಬಿಲೋ 18 ಇಯರ್ಸ್ ಮಕ್ಕಳು ತಪ್ಪು ಮಾಡಿದಾಗ ನಾವು ತಿದ್ದುವ ಕೆಪಾಸಿಟಿ ನಮ್ಮ ಪೇರೆಂಟ್ಸ್ ಹತ್ರ ಇದೆ. ಅವರು ಓದ್ಲೇ ಇಲ್ಲ, ಏನು ಓದ್ಲಿಕ್ಕೆ ಬರಲ್ಲ, ಮೊಬೈಲ್ ಏನ್ ಮಾಡ್ತಾರೆ ನೋಡ್ಲಿಕ್ಕೆ ಬರಲ್ಲ, ಬಟ್ ಹೇಳಿ ಕೊಡ್ಬೋದು. ನೋಡು ಮಗ, ಹೀಗೆಲ್ಲ ಆಗ್ತದೆ, ನೀವು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಸಹ ಇಂತಿಂತ ಕೆಲವೊಂದು ವಿಷಯಗಳಲ್ಲಿ ಸೆಕ್ಯೂರ್ ಆಗಿದೆ, ನಿಮ್ಮ ಏನೆಲ್ಲ ನಡೀತದೆ, ಕೆಲವೊಂದು ವಿಷಯಗಳು ಏನಾದರೂ ಅಂದ್ರೆ ನಮ್ ಗಮನಕ್ಕೆ ಬರದೆ ಏನಾದರೂ ಹಾಗೆ ನಡೀತಿದ್ರೆ ಒಂದು ವಿಷಯ ನಮ್ಗೆ ಹೇಳು ಪುಟ ಅಂತ. ಬಿಕಾಸ್ 18 ವರ್ಷದ ಒಳಗಿನ ಮಗು ತಂದೆ ತಾಯಿ ಮಾತನ್ನ ಕೇಳುತ್ತೆ. ಮತ್ತೆ ಅಷ್ಟು ಅಂದ್ರೆ ಫೇಸ್ಬುಕ್ ಓಪನ್ ಮಾಡುವಂತಹದ್ದು ಏನು ಮಕ್ಕಳಿಗೆ ಬರೋದಿಲ್ಲ. ಬಿಕಾಸ್ ಬಿಲೋ 18 ಇಯರ್ಸ್ ಅಂದ್ರೆ ಮಕ್ಕಳಿಗೆ ಅಷ್ಟು ಸ್ಪೀಡ್ ಇರಲ್ಲ ಅನ್ಕೊಂತೀವಿ. ಇಲ್ಲ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದಾದ್ರೆ ಅದ್ರ ಬಗ್ಗೆ ಕೆಲವೊಂದು ಪ್ರೈವಸಿ ಸೆಟ್ಟಿಂಗ್ಸ್ ಅದು ಇದು ಎಲ್ಲ ಇರುತ್ತೆ. ಆ ಸೆಟ್ಟಿಂಗ್ಸ್ಗಳನ್ನೆಲ್ಲ ನೋಡ್ಕೊಂಡು, ಇಲ್ಲ ಅವ್ರು ಇಂಟೆನ್ಷನಲಿ ಮಾಡಿದ್ರೆ
ಏನು ಮಾಡೋಕ್ಕಾಗೋದಿಲ್ಲ. ಈಗ ನೋಡಿ ಕೆಲವೊಂದು ಮಕ್ಕಳು 8 ವರ್ಷದಿದ್ರೂ ಸಹ ತುಂಬ ನಾಲೆಜ್ ಇರುತ್ತೆ. ಇವಾಗಂತೂ ಮೊಬೈಲಲ್ಲಿ ತುಂಬ ನಾಲೆಜ್ ಇರೋ ಮಕ್ಕಳೇ ತಂದೆ ತಾಯಿಗೆ ಪಾಠ ಹೇಳಿಕೊಡ್ತಾರೆ, ನೀನು ಹಾಗೆ ಬೇಡ ಹೀಗೆ ಮಾಡು ಅಂತ. ಬಟ್ ಅದು ಹಾಗೇನಾದ್ರೂ ನೋಡಿದ್ರೆ ತಂದೆ ಆ ಮೊಬೈಲ್ ಆ ಸಿಮ್ ಯಾರ ಹೆಸರಲ್ಲಿದೆ ಅವರಿಗೆ ಬರುತ್ತೆ. ಪೇರೆಂಟ್ಸ್ಗೆ ಹಾಗೇನಾದ್ರೂ ಅವ್ರ ಮೇಲೆ ಕ್ರೈಮ್ ಆದಾಗ ಪೇರೆಂಟ್ಸ್ ಇಂದ ಕೇಳೋದು, ನಿಮ್ಮ ಮೊಬೈಲ್ ಅನ್ನ ಯಾರು ಯೂಸ್ ಮಾಡ್ತಾರೆ ಸೊ ಇಲ್ಲಿ ನನ್ನ ಹೆಸರಲ್ಲಿ ಮಾತ್ರ ಇದೆ ಮೇಡಮ್, ಮತ್ತೆ ಆಕ್ಷನ್ ತಗೊಳ್ತೀವಿ. ಹಾಗೆಲ್ಲ ಗೊತ್ತಾದ್ರೆ ವಿಷಯ ಏನೋ ಗೊತ್ತಾದ್ರೆ ಕಂಪ್ಲೇಂಟ್ ಮಾಡಬೇಕು. ಅದು ಕಂಪ್ಲೇಂಟ್ ಆಗಿ ಇಫೆಕ್ಟ್ ಆಗಿಲ್ಲ. ಬ್ಯಾಂಕಿಂದ ನಿಮ್ದು ಇಷ್ಟಿಷ್ಟು ಲೋನು ಅಂತ ಇದೆ, ಲೋನ್ ತಗೊಂಡಿಲ್ಲ, ಏನೋ ಮಾಡಿಲ್ಲ, ಕಾರ್ ಸುಮಾರು 75,000 ರೂಪಾಯಿ ಡಿಡಕ್ಟ್ ಆಗಿದೆ. ಕಂಪ್ಲೇಂಟ್ ಮಾಡಿದ್ರು, ಅದು ವಿಶೇಷ ಪರಿಣಾಮ ಆಗಿಲ್ಲ. ಈ ಪರಿಸ್ಥಿತಿಯಲ್ಲಿ ಹೇಗೆ ಮಾಡೋದು? ರವಿಚಂದ್ರ ಸರ್ ಆಗಲೇ ಬರ್ತಾರೆ, ರವಿಚಂದ್ರ ಕಾರಜೋಳ ಅವರು. ಸೊ ಬೇರೆ ಕಡೆ ನಾವು ಹೇಳೋದಾದ್ರೆ ಕ್ಲಾಸ್ ಇಡೋದಾದ್ರೆ ಸೈಬರ್ ಕ್ರೈಮ್ ಮಾತ್ರ ಇದೆ ಅಂತ. ಬಿಕಾಸ್ ನಮ್ಮ ಡಿಸ್ಕಷನ್ಗೆ ಇನ್ನೂ ನಿಮಗೆ ಕೆಲವೊಂದು ಪ್ರಾಕ್ಟಿಕಲ್ ಮಾತಾಡ್ಬೇಕಂದ್ರೆ ತುಂಬಾ ಸಮಯ ಹಿಡಿಯುತ್ತೆ. ಅಂದ್ರೆ ನಾವು ಒಂದು ಕ್ಲಾಸ್ ಆಗಿದೆ ಅನ್ನೋದು ಎಫೆಕ್ಟಿವ್ ಆಗಿ ಅಂತ ನಮ್ಮ ಒಂದು ಇಂಟೆನ್ಷನ್ ಅಷ್ಟೇ. ಅವರು ಶ್ರೀ ಮೋಹನ್ ಅವರಿಗೆ ಅವರನ್ನು ಕೂಡ ಗೌರವಿಸ್ತಿದ್ದೇವೆ. ಅವರಿಗೆ ಅನ್ನೋದ್ರ ಬಗ್ಗೆ ನಾನೊಂದು ಉದಾಹರಣೆ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀರಿ. ಶಾಲೆಯಲ್ಲಿ ರೇಸ್ ಇರುತ್ತಲ್ಲ, 100 ಮೀಟರ್ ರೇಸ್ ಇದೆ ಅಂತ ಅನ್ಕೊಳ್ಳಿ, 100 ಮೀಟರ್ ರೇಸ್. ಸೊ 100 ಮೀಟರ್ ರೇಸಲ್ಲಿ ಎಲ್ಲರಿಗೂ ನೀವು ಸ್ಟಾರ್ಟಿಂಗ್ ಲೈನ್ ಏನು ಶುರು ಮಾಡ್ಲಿಕ್ಕೆ ಒಂದು ಗೆರೆ ಇದೆ, ಅಲ್ಲೆಲ್ಲರನ್ನು ಆ 10 ಜನ ಓಡುವವರೆಗೂ ಕೂಡ ನಿಲ್ಲಿಸ್ತೀರಿ. ಆಮೇಲೆ 1 2 3 ಅಂತ ಹೇಳ್ತೀರಿ, ಎಲ್ಲರೂ ರೇಸ್ ಶುರು ಮಾಡ್ತಾರೆ ಅಲ್ವಾ? ಬಟ್ ನಾವೊಂಥರ ವಿಚಿತ್ರ ರೇಸನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಫಸ್ಟ್ ವ್ಯಕ್ತಿ ಯಾರ ರೇಸಲ್ಲಿದ್ದಾನೆ, ಫಸ್ಟ್ ಹುಡುಗ, ಅವನನ್ನ ನೀವು ಸೀದಾ ಶುರು ಲೈನಲ್ಲೇ ನಿಲ್ಲಿಸ್ತೀರಿ. ಎರಡನೇ ಅವನಿಗೆ 2 ಹೆಜ್ಜೆ ಹಿಂದೆ ತಗೊಳಕ್ ಹೇಳ್ತೀರಿ. ಮೂರನೇ ಅವನಿಗೆ 3 ಹೆಜ್ಜೆ ಹಿಂದೆ ಬಾ ಅಂತ ಹೇಳ್ತೀರಿ. ನಾಲ್ಕನೇ ಅವನಿಗೆ 4 ಹೆಜ್ಜೆ ಹಿಂದೆ ಬಾ ಅಂತ ಹೇಳ್ತೀರಿ. ಈ ತರ ಎಲ್ಲ 10 ಜನರನ್ನ ಅಷ್ಟಷ್ಟು ಹೆಜ್ಜೆ ಹಿಂದೆ ನಿಲ್ಲಿಸಿ ರೇಸನ್ನ ಶುರು ಮಾಡಿ ಎಲ್ಲರೂ ಕೂಡ ಫಸ್ಟ್ ಬರ್ಲಿಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಸರಿ ಅಲ್ವಾ? ಕೆಲವೊಮ್ಮೆ ನಮ್ಮ ಲೈಫಿನ ನಮ್ಮ ಜೀವನದ ರೇಸ್ ಅಂತ ನಾವು ಕಲ್ಪನೆ ಮಾಡಿಕೊಂಡ್ರೆ ಆ ನಮ್ಮ ಜೀವನದ ರೇಸಲ್ಲಿ ನಾವು ಯಾವಾಗಲೂ ಕೂಡ ಆ ಸ್ಟಾರ್ಟಿಂಗ್ ಪಾಯಿಂಟ್, ಆ ಶುರು ಆಗುವ ಗೆರೆ ಇದೆ ಅಲ್ಲ, ಅಲ್ಲಿಂದನೇ ನಾವೆಲ್ಲರೂ ಕೂಡ ಶುರು ಮಾಡಲ್ಲ. ಈಗ ಉದಾಹರಣೆಗೆ ಕೆಲವು ಮಕ್ಕಳಿಗೆ ಏನಿರ್ಬೋದು, ಮನೆಯಲ್ಲಿ ತುಂಬಾ ಬಡತನ ಇರ್ಬೋದು. ಬಡತನ ಇದ್ದ ಮಗುಗೆ ಒಂಥರ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಒಂದು 10 ಹೆಜ್ಜೆ ಹಿಂದೆ ಶುರು ಮಾಡುವ ಹಾಗೆ. ಇನ್ನು ಕೆಲವು ಮನೆಯಲ್ಲಿ ಏನಿರ್ಬೋದು ಅಂದ್ರೆ ತಂದೆಗೋ ತಾಯಿಗೋ ವ್ಯಸನಗಳಿರ್ಬೋದು, ಮದ್ಯಪಾನದ ವ್ಯಸನ ಇರ್ಬೋದು, ಸಿಗರೇಟ್ ಅಥವಾ ಅದರ ಬೇರೆ ಗಾಂಜಾ ಅಥವಾ ಡ್ರಗ್ಸಿನ ವ್ಯಸನಗಳಿರ್ಬೋದು, ಅಥವಾ ತಂದೆ ತಾಯಿಗೆ ಮಾನಸಿಕ ಕಾಯಿಲೆ ಇರ್ಬೋದು, ಅಥವಾ ಕೆಲವೊಮ್ಮೆ ಏನಾಗ್ಬೋದಂದ್ರೆ ಏನೋ ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆಗಳಿರೋ ಕಾರಣದಿಂದ ಪ್ರತಿನಿತ್ಯ ಮಗು ವೈಲೆನ್ಸ್ ಅಂದ್ರೆ ಗಂಡ ಹೆಂಡತಿಗೆ ಹೊಡೆಯೋದು ಅಥವಾ ಅಂಥದ್ದೇನೋ ಒಂದು ಮನೆಯಲ್ಲಿ ನಡೀತಾ ಇರೋದನ್ನ ಕಣ್ಣಾರೆ ನೋಡ್ತಾ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಯಾವಾಗ ಮಕ್ಕಳಿಗೆ ಎದುರಾಗುತ್ತೆ ಅವಾಗ ಆ ಮಕ್ಕಳ ಮನಸ್ಥಿತಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಮತ್ತೆ ಮಕ್ಕಳು ಅವರ ಜೀವನದ ರೇಸಲ್ಲಿ ಶುರು ಮಾಡೋದೇ ಒಂದು ಸ್ವಲ್ಪ ಹಿಂದೆಯಿಂದ ಶುರು ಮಾಡಿದಾಗ ಅಲ್ವಾ? ಬಟ್ ನಮ್ಮ ಶಾಲಾ ಸಿಸ್ಟಮ್ಸ್, ನಮ್ಮ ಸ್ಕೂಲ್ ಸಿಸ್ಟಮ್ಸ್ ಏನಿದೆ, ನೀವು ಯಾವುದೇ ಸ್ಕೂಲಿಗೆ ಕಳಿಸಿದ್ರು ಕೂಡ ಎಲ್ಲ ಮಕ್ಕಳಿಗೂ ಕೂಡ ಒಂದೇ ಸಿಲೆಬಸ್, ಒಂದೇ ಕರಿಕ್ಯುಲಮ್, ಒಂದೇ ರೀತಿ ಪಾಠಗಳಿರೋದು, ಅದನ್ನೇ ಎಲ್ಲ ಮಕ್ಕಳು ಫಾಲೋ ಮಾಡ್ತಾರೆ ಅಲ್ವಾ? ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲ ಮಕ್ಕಳುಗಳು ಕೂಡ ಶಾಲೆಯಲ್ಲಿ ಫಸ್ಟೇ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಹೇಗೆ ಆ ರೇಸಲ್ಲಿ ಎಲ್ಲರೂ ಕೂಡ ಅಷ್ಟು ಹಿಂದೆ ಇರೋರು ಕೂಡ ಫಸ್ಟ್ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಜೀವನದ ರೇಸಲ್ಲೂ ಕೂಡ ಕೆಲವೊಮ್ಮೆ ಈ ತರ ಸಮಸ್ಯೆಗಳು ಇರೋದ್ರಿಂದ ಎಲ್ಲರೂ ಕೂಡ ಫಸ್ಟೇ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಥವಾ ಅವರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋಣ. ಈಗ ಉದಾಹರಣೆಗೆ ಒಂದು ಮಗು ಜಗತ್ತಿಗೆ ಬಂದ್ರೆ ಅದಕ್ಕೆ ತುಂಬಾ ಅವಶ್ಯಕ ವಿಷಯ ಏನಂದ್ರೆ ಅದಕ್ಕೆ ತುಂಬಾ ಸುರಕ್ಷಿತವಾದ ಭಾವನೆ ಬರಬೇಕು. ಒಂದು ಚಿಕ್ಕ ಮಗುವು ಕೂಡ ಅದರ ಅವಶ್ಯಕತೆ ಇರುತ್ತೆ. ಈಗ ಉದಾಹರಣೆಗೆ ಜಸ್ಟ್ ಹುಟ್ಟಿರೋ ಮಗು ನೋಡಿ, ಕೆಲವೇ ದಿನ ವಯಸ್ಸಾಗಿರೋದಕ್ಕೆ ಮಗುಗೆ ಅದು ಕೇಳಿದಾಗೆಲ್ಲ ಹಾಲು ಕುಡಿಸಿದ್ರೆ, ಸ್ತನಪಾನ ಮಾಡಿಸಿದ್ರೆ ಆ ಮಗುಗೆ ಒಂಥರ ಸುರಕ್ಷಿತ ಭಾವನೆ, ಈ ಜಗತ್ತು
ಮಗುವಿನೊಳಗೆ ಅಮ್ಮ ಅದರೊಟ್ಟಿಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ಮನೆಯಲ್ಲಿ ತಂದೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಬೇರೆ ಸಂಬಂಧಿಕರಿದ್ರೆ ಆ ಮಗುವಿನೊಟ್ಟಿಗೆ ಹೇಗೆ ನಡ್ಕೊಳ್ತಾರೆ, ಹೇಗೆ ಟೈಮ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದೆಲ್ಲವೂ ಕೂಡ ಮಗುಗೆ ಒಂದು ಸುರಕ್ಷಿತವಾದ ಭಾವನೆ ತಂದುಕೊಡ್ತದೆ. ಯಾವ ಮಗುಗೆ ಆ ಸುರಕ್ಷಿತವಾದ ಭಾವನೆ ಇರುವುದಿಲ್ಲ, ಸೇಫ್ ಆಗಿದ್ದೀನಿ ಅಂತ ಅನಿಸೋದಿಲ್ಲ, ಆ ಮಕ್ಕಳಿಗೆ ಬೇರೆ ಬೇರೆ ರೀತಿ ಮಾನಸಿಕ ಸಮಸ್ಯೆಗಳು ಹುಟ್ಕೊಳ್ಬೋದು. ಅದು ಸಣ್ಣ ವಯಸ್ಸಲ್ಲೇ ಕಾಣಿಸ್ಕೊಳ್ಬೋದು, ಅಥವಾ ಮುಂದೆ ಹೋಗ್ತಾ ಅವರು ದೊಡ್ಡವರಾದ್ಮೇಲೆ, ಅವರು ವಯಸ್ಕರಾದ್ಮೇಲೆ ಅವರಲ್ಲಿ ಬೇರೆ ಬೇರೆ ರೀತಿ ಮಾನಸಿಕ ಸಮಸ್ಯೆಗಳು ಕಾಣಿಸ್ಬೋದು. ನೀವೆಲ್ಲರೂ ಹೋಗ್ತೀರಲ್ವಾ, ಮಕ್ಕಳು ನಮ್ಮ ದೇಶದ ಭವಿಷ್ಯ. ಯಾಕೆ ನಾವು ಮಕ್ಕಳ ಬಗ್ಗೆ ಗಮನಿಸ್ಬೇಕಂದ್ರೆ ಅವರು ನಮ್ಮ ದೇಶದ ಭವಿಷ್ಯ. ಮತ್ತೆ ಎಲ್ಲ ಮಕ್ಕಳು ಕೂಡ ಖಾಲಿ ಬೋರ್ಡ್ ಇದ್ದಂತೆ, ಸ್ಕೂಲಿಗೆ ಖಾಲಿ ಸ್ಲೇಟ್ ಇದ್ದಂತೆ, ಎಂಥದ್ದು ಇಲ್ಲ, ಬರುವಾಗ ಎಂಥದ್ದು ಇಲ್ಲ. ನಾವು ಮನೆಯವರು, ಅಪ್ಪ ಅಮ್ಮ ಮತ್ತೆ ಸಮಾಜ ಏನು ನಾವು ಮೆಸೇಜ್ಗಳನ್ನ ಕೊಡ್ತಾ ಹೋಗ್ತೀವಿ, ಏನು ಪಾಠಗಳನ್ನ ಹೇಳಿಕೊಡ್ತಾ ಹೋಗ್ತೀವಿ, ಯಾವ ರೀತಿ ನಾವು ಸುತ್ತಮುತ್ತಲು ನಡ್ಕೊಳ್ತೀವಿ, ಆಗ ಅದರ ಪುಸ್ತಕ ಫಿಲ್ ಆಗ್ತಾ ಹೋಗುತ್ತೆ, ಅದರ ಸ್ಲೇಟ್ ಫಿಲ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಮಕ್ಕಳು ಈ ರೀತಿ ಮುಗ್ಧ ಮನಸ್ಸಿನವರು ಆಗಿರುವಾಗ ಅವರ ಕಾಳಜಿ ಮಾಡೋದು, ಅವರ ಹಕ್ಕುಗಳ ಬಗ್ಗೆ ಗಮನ ವಹಿಸೋದು ನಮ್ಮ ವಯಸ್ಕರರ ಒಂದು ಏನು ಡ್ಯೂಟಿ ಅಲ್ವಾ. ನಮ್ಮ ಡ್ಯೂಟಿಗೆ ಕನ್ನಡದಲ್ಲಿ ಜವಾಬ್ದಾರಿ, ದೊಡ್ಡದೊಂದು ಜವಾಬ್ದಾರಿ ಅಲ್ವಾ. ಸೊ ಮತ್ತೆ ಇನ್ನೊಂದೇನಂದ್ರೆ ಮಕ್ಕಳು ಯಾವಾಗಲೂ ನೀವು ಯಾವುದೇ ಮಗು ಅದು ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತ, ಈಗ ಕೆಲವೊಂದು ಏನಾಗುತ್ತೆ ಅಂದ್ರೆ ಶಾಲೆಯಲ್ಲಿ ನೀವು ಟೀಚರ್ಸ್ ಇದ್ದೀರಿ, ಮಗು ಏನೋ ಒಂದು ಕೀಟ್ಲೆ ಮಾಡುವಾಗ ಸಿಟ್ಟು ಬರುತ್ತೆ. ಬಟ್ ನಾವು ಯಾವತ್ತೂ ಏನ್ ನೆನ್ಪಿಟ್ಕೊಳ್ಬೇಕು, ಆ ಮಗು ಏನೇ ಮಾಡ್ತಾ ಇದ್ರು ಕೂಡ ಅದು ಸಮಾಜದ ಒಂದು ಪ್ರತಿಬಿಂಬ ಅಷ್ಟೇ, ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಅದು ಮನೆಯ ಪ್ರತಿಬಿಂಬವಾಗಿರ್ಬೋದು, ಅಥವಾ ನಾವು ಬದುಕಿರುವ ಸಮಾಜದ ಪ್ರತಿಬಿಂಬವಾಗಿರ್ಬೋದು. ಸೊ ಮಕ್ಕಳಲ್ಲಿ ಏನೇ ವರ್ತನೆ ಕಂಡ್ರು ಅದು ಅಲ್ಲಿಂದ ಹುಟ್ಕೊಳ್ತಿದೆ ಅಂತ ನಾವು ಒಮ್ಮೆ ನೆನಪು ಮಾಡ್ಕೊಂಡ್ರೆ ನಾವು ಮಕ್ಕಳ ತಲೆ ಮೇಲೆ ಎಲ್ಲ ಏನು ಜವಾಬ್ದಾರಿ ಕಟ್ಬಿಡುದಿಲ್ಲ, ಅವರಿಗೆ ಮಾತ್ರ ನಾವು ಬ್ಲೇಮ್ ಮಾಡುದಿಲ್ಲ ಅಲ್ವಾ. ನಾವು ಯೋಚನೆ ಮಾಡ್ತೇವೆ ಹೇಗೆ ಇವರ ಮನೆಯವ್ರನ್ನ ಕರೆಸಬೇಕಾದ್ರೆ ನಾವು ಮಾತಾಡ್ಬೇಕಾಗುವುದೇನೋ, ಅಥವಾ ಇವ್ನು ಯಾವ ಜಾಗದಲ್ಲಿ ಇದ್ದಾನೆ, ಅವರ ಮನೆ ಸುತ್ತಮುತ್ತಲು ಯಾರಿದ್ದಾರೆ, ಅವ್ನು ಯಾರೊಟ್ಟಿಗೆ ಒಡನಾಟ ಇಟ್ಕೊಂಡಿದ್ದಾನೆ, ಅದನ್ನು ಸರಿ ಮಾಡ್ಬೇಕೇನೋ ಅಂತ ಯೋಚನೆ ಮಾಡ್ತೀವಿ ಹೊರತು ಎಲ್ಲ ಮಕ್ಕಳ ತಲೆ ಮೇಲೆ ಕಟ್ಬಿಡುದಿಲ್ಲ ಅಲ್ವಾ. ಸೊ ಮಕ್ಕಳು ಸಮಾಜದ ಪ್ರತಿಬಿಂಬ, ಅದನ್ನು ನಾವು ತುಂಬಾ ನೆನ್ಪಿಟ್ಕೊಳ್ತೀವಿ. ಇನ್ನೊಂದು ನಾನು ಹೇಳಿದೆ, ಮಗುವಿಗೆ ಹುಟ್ಟಿದ ತಕ್ಷಣ ಅದಕ್ಕೆ ಖುಷಿ ಅಂತ ಆಗೋದು, ಅಥವಾ ಅದಕ್ಕೆ ಸೇಫ್ ಆಗಿದೆ ಅಂದ್ರೆ ಸುರಕ್ಷಿತತೆ ಅದರ ಅನುಭವ ಆಗ್ಬೇಕಂದ್ರೆ ಅದಕ್ಕೆ ಹಾಲು ಕುಡಿಯೋದು ತುಂಬಾ ಮುಖ್ಯ ಅಲ್ವಾ. ಸೊ ಕೆಲವೊಮ್ಮೆ ಏನಾಗುತ್ತಂದ್ರೆ ತಾಯಿಗೆ ಹಾಲು ಇರ್ಲಿಕ್ಕಿಲ್ಲ, ಅಥವಾ ಹಾಲು ಉತ್ಪತ್ತಿ ಆಗೋದು ಲೇಟ್ ಆಗಿಸ್ಬೋದು, ಅಥವಾ ಅಮ್ಮನಿಗೇನೋ ಕಾಯಿಲೆ ಆಗ್ಬಿಟ್ಟು ಹಾಲು ಕುಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಲ್ವಾ. ಈ ಥರದ್ದು ಏನು ಪ್ರಾಬ್ಲಮ್ಸ್ ಬರುತ್ತೆ ಅದು ಮಕ್ಕಳ ಮನಸ್ಥಿತಿ ಮೇಲೆ ಪರಿಣಾಮ ಬೀರಬಹುದು. ಸೊ ನಾವು ಯಾವತ್ತೂ ಆದಷ್ಟು ಮಗು ಹುಟ್ಟಿದ ತಕ್ಷಣ ನೀವು ನೋಡಿರ್ಬೋದು, ಡಾಕ್ಟರ್ಗಳು ಮಗು ಹುಟ್ಟಿದ ತಕ್ಷಣ ಮಗು ತಂದು ಮೈಗಾಡಿಸಿ ಮಲಗಿಸ್ತಾರೆ ಅಮ್ಮನಿಗೆ. ಆ ಫಿಸಿಕಲ್ ಟಚ್ ತುಂಬಾ ಮುಖ್ಯ. ಹಾಗೆ ಹಾಲು ಕುಡಿಯೋದು ಸಹ ತುಂಬಾ ಮುಖ್ಯ. ಸೊ ಮಕ್ಕಳು ದೊಡ್ಡದಾಗ್ತಾ ಹೋದಾಗ ಕೂಡ ಅವುಗಳನ್ನ ಅಪ್ಕೊಳ್ಳೋದು, ಅವುಗಳನ್ನ ಮುದ್ದು ಮಾಡೋದು ನಾವು ಮರಿಬಾರ್ದು. ಕೆಲವೊಮ್ಮೆ ನಾವು ನಮ್ಮ ಕೆಲಸದ ಬಿಸಿಯಲ್ಲಿ ನಮ್ಗೆ ಏನೇನೋ ತಲೆನೋವುಗಳಿದೆ, ನಮ್ಮದೇ ಸ್ಟ್ರೆಸ್ಗಳಿದೆ ಅಂತ ಹೇಳಿ ನಾವು ಮಕ್ಕಳಿಗೆ ಮುದ್ದಾಗಿ ಮಾತಾಡೋದು, ಅವುಗಳನ್ನ ನಕ್ಕು ಮಾಡೋದು, ಅದನ್ನು ಮಾಡೋದು ಮರೆತು ಬಿಡ್ತೀವಿ. ಸೊ ಚಿಕ್ಕ ಮಕ್ಕಳಿಗೆ ಅದು ತುಂಬಾ ಮುಖ್ಯ. ಮತ್ತೆ ಇನ್ನೊಂದೇನಂದ್ರೆ ಮಕ್ಕಳ ಮಿದುಳಿನ ಬೆಳವಣಿಗೆ ಹೇಗಾಗ್ತದಂದ್ರೆ, ನೀವು ಟೆನ್ನಿಸ್ ಆಟ ನೋಡಿರ್ಬೋದಲ್ಲ, ಅಥವಾ ಬ್ಯಾಡ್ಮಿಂಟನ್ ಆಟ ನೋಡಿರ್ಬೋದಲ್ಲ, ಒಬ್ಬ ಒಂದು ಕಡೆಯಿಂದ ಶಟಲ್ಗೆ ಹೊಡಿತಾನೆ, ಆ ಕಡೆ ಅವನು ಶಟಲ್ ರಿಟರ್ನ್ ಮಾಡ್ತಾನೆ. ಸೊ ನಾವು ಅದಕ್ಕೆ ಸರ್ವಿಸ್ ಅಂತ ಹೇಳ್ತೀವಲ್ಲ, ವಾಲಿಬಾಲ್ ನೆನ್ಪು ಮಾಡ್ಕೊಂಡ್ರು ನಿಮ್ಗೆ ಗೊತ್ತಾಗುತ್ತೆ. ಸೊ ವಾಲಿಬಾಲ್ ಒಂದ್ ಕಡೆ ಕಳಿಸಿದ್ರೆ ನಾವು ಸರ್ವ್ ಮಾಡಿ ಕಳಿಸ್ತೇವೆ, ಅವ ಅದನ್ನ ರಿಟರ್ನ್ ಮಾಡ್ತಾನೆ ಅಲ್ವಾ. ಮಕ್ಕಳಿಗೆ ಏನು ಅವಶ್ಯಕತೆ ಇರುತ್ತಂದ್ರೆ, ಅದರಲ್ಲೂ ಕೂಡ ಮೊದಲ 2 ವರ್ಷ 3 ವರ್ಷ ಮಗುವಿನ ವಯಸ್ಸಲ್ಲಿ ಅಪ್ಪ ಅಮ್ಮ ಅಥವಾ ಸುತ್ತಮುತ್ತಲು ಇರೋರು ಯಾವ ರೀತಿ ಅದು ಏನೇ ಮಾಡಿದ್ರು ಕೂಡ ಅದು ಒಂದು ಏನೋ ಒಂದು ಅದಕ್ಕೆ ಅರ್ಥ ಆಗುವಷ್ಟು ಒಂದು ಅಬ ಅಂತೇನೋ ಹೇಳುತ್ತೋ, ಅಥವಾ ಮಾಮ ಅಂತ ಹೇಳುತ್ತೋ, ಏನು ಮಾಡಿದ್ರು ಕೂಡ ನಾವು ಅದಕ್ಕೊಂದು ಸ್ಪಂದನೆ ಕೊಡ್ಬೇಕು, ಅದಕ್ಕೆ ಸ್ಪಂದಿಸ್ಬೇಕು. ಅದು ಬಲೂನ್ ನೋಡಿ ಖುಷಿಯಾಗಿ ಬಲೂನ್ ನೋಡಿ ಹಾರ್ತಾ ಇದ್ರೆ ನಾವು ಕೂಡ ಅದರೊಟ್ಟಿಗೆ ಬಲೂನ್ ಇದೆ ಅಂತ ಹೇಳಿ ಖುಷಿಯಾಗಿ ಹಾರಬೇಕು. ಸೊ ಅದು ಏನು ನಮಗೆ ಸರ್ವಿಸ್ ಕೊಡ್ತದೆ ಅದಕ್ಕೆ ರಿಟರ್ನ್ ಕೊಡೋದು ಕೆಲಸ ನಾವು ಮಾಡ್ತಾ ಇರ್ಬೇಕು, ಎಸ್ಪೆಷಲಿ ಮೊದಲ 2-3 ವರ್ಷ ಮಗುವಿನ. ಅದರಿಂದನೇ ಮಗುವಿನ ಬೆಳವಣಿಗೆ
ಮನೆಯವರು ಬೇರೆಯವರು ಈ ಕೆಲಸ ಮಾಡೋದಿಲ್ಲ. ಮಕ್ಕಳಿಗೆ ಕೈಗೊಂದು ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ ಎಷ್ಟೊಂದ್ಸಲ. ಹಾಗೆ ಮಾಡಿದ್ರೆ ಮಗುವಿನ ಬೆಳವಣಿಗೆಗೆ ಅದು ತಾಯಿ ಇರುವಂಥದ್ದು, ಮಗುವಿನ ಜೀವನದಲ್ಲಿ ಆದಷ್ಟು ತಾಯಿಯ ಏನು ಪ್ರೆಸೆನ್ಸ್ ಇರುವಂಥದ್ದು ಅಥವಾ ತಂದೆಯ ಪ್ರೆಸೆನ್ಸ್ ಅಥವಾ ಮನೆಯವರ ಪ್ರೆಸೆನ್ಸ್ ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಮಗು ದೊಡ್ಡದಾಗ್ತಾ ಹೋದಾಗೆ ಶಾಲೆಯಿಂದ ಬಂದ ತಕ್ಷಣ ಅದ್ರೊಟ್ಟಿಗೆ ಕುತ್ಕೊಂಡು ಮಾತಾಡಿ, ಶಾಲೆಯಲ್ಲಿ ಏನ್ ಮಾಡಿದಿ, ಶಾಲೆಯಲ್ಲಿ ಏನ್ ಕಲ್ತಿ, ಇವತ್ತು ನೀನ್ ಏನ್ ಕಲ್ತಿದ್ದೀನಿ ನನಗೊಂಚೂರು ಹೇಳು. ಆಟ ಆಡ್ತೀಯ, ಬರೀ ಓದೋದ್ರ ಬಗ್ಗೆ ಅಷ್ಟೇ ಅಲ್ಲ, ಏನ್ ಆಟ ಆಡ್ತಿ, ಏನಾದ್ರೂ ನಿಮ್ಗೆ ತೊಂದರೆ ಆಯ್ತಾ, ಏನಾದ್ರೂ ಬೇಸರ ಆಯ್ತಾ, ನಿಮ್ಗೆ ಏನಾದ್ರೂ ಟೆನ್ಷನ್ ಉಂಟಾ, ಯಾರಾದ್ರೂ ಕೀಟ್ಲೆ ಮಾಡ್ತಾರ, ಇದೆಲ್ಲ ವಿಷಯಗಳನ್ನ ನಾವು ಮಾತಾಡ್ಬೇಕು ಮಕ್ಕಳು ದೊಡ್ಡದಾಗ್ತಾ ಹೋದ ಹಾಗೆ. ಯಾಕಂದ್ರೆ ನಾವು ಈ ಕೆಲಸ ಮಾಡದಿದ್ರೆ ಮಕ್ಕಳು ಏನ್ ಮಾಡ್ತಾರೆ, ಬೇರೆ ಬೇರೆ ದಾರಿ ಹುಡ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಅವ್ರು ಮೇಡಮ್ ಹೇಳ್ತಾ ಇದ್ರು ಪೊಲೀಸ್ ಅವರು, ಏನ್ ಹೇಳಿ, ಶೇರ್ ಚಾಟು, ಆ ಮೆಸೆಂಜರ್, ಈ ಮೆಸೆಂಜರ್, ಇದ್ರಲ್ಲೆಲ್ಲ ಮಕ್ಕಳು ಹೋಗುದು ಯಾಕೆ? ಯಾಕಂದ್ರೆ ಅವರಿಗೆ ಮಾತಾಡ್ಬೇಕು, ಯಾರಾದ್ರೂ ಅವ್ರ ಮಾತುಗಳನ್ನ ಕೇಳಬೇಕು. ಅದು ಕೇಳುದು ಹೇಗೆ, ಅವ್ರು ಏನ್ ಹೇಳಿದ್ರು ಕೂಡ ಅದ್ರ ಬಗ್ಗೆ ನಾವು ತುಂಬಾ ರಿಯಾಕ್ಟ್ ಮಾಡದೆ ಅಥವಾ ಅವ್ರನ್ನ ಯಾವುದೇ ರೀತಿಯಾಗಿ ನಾವು ಜಡ್ಜ್ ಮಾಡಿದೆ. ಈಗ ಉದಾಹರಣೆಗೆ ಯಾವ ಮಗು ಬಂದು ಹೇಳುತ್ತೆ, ನಾನಮ್ಮ ಇವತ್ತು ನನ್ನ ಫ್ರೆಂಡ್ ಒಬ್ಬ ಏನು ಸಿಗರೇಟ್ ಸೇರ್ತಾ ಇದ್ದ, ನನಗೆ ಕೂಡ ಟ್ರೈ ಮಾಡು ಅಂತ ಹೇಳಿ ತುಂಬಾ ತಲೆ ತಿಂದ್ಬಿಟ್ಟ, ಅವ್ನು ಬೇಡ ಅಂದ್ರೂ ನನ್ನ ಬಾಯಿಗೆ ಇಟ್ಟ ಅಂತ ಹೇಳ್ತಾನೆ ಅನ್ಕೊಳ್ಳಿ. ನೀವು ಹೆಚ್ಚಿನ ಅಪ್ಪ ಅಮ್ಮಂದ್ರೆ ಏನ್ ಮಾಡ್ತಾರೆ, ಅವರ ಆತಂಕದಿಂದ ನನ್ನ ಮಗ ಆಟದಾರಿ ಹಿಡ್ದ ಅಂತ ಹೇಳಿ ಒಂದ ಬೈಯುವುದು ಹೊತ್ತ ಹೊಡೆಯೋಕೆ ಶುರು ಮಾಡಿಬಿಟ್ಟು. ಸೊ ಮಗು ಅಷ್ಟು ಏನು ಹೇಳ್ಕೊಳ್ತಾ ಇರುವಾಗ ಅದಕ್ಕೆ ಏನ್ ತೊಂದರೆ ಆಯ್ತು, ಯಾರೋ ಒತ್ತಾಯದಿಂದ ಅದ್ರ ಬಾಯಿಗೆ ಸಿಗರೇಟ್ ಇರ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ ಮಗು, ಅದನ್ನ ತಾಳ್ಮೆಯಿಂದ ಕೇಳಿ ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡೋದು ಬಿಟ್ಟು ನಾವು ಸೀದಾ ಜಡ್ಜ್ ಮಾಡಿಬಿಡ್ತೇವೆ. ಜಡ್ಜ್ ಮಾಡೋದಂದ್ರೇನು, ಈ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡ್ತಾರಲ್ಲ, ನೀನು ಅಪರಾಧಿ, ಆ ತರ ನೀನು ಅಪರಾಧಿ, ನೀನು ಕೆಟ್ಟವನು, ನೀನು ಅಡದಾರಿ ಹಿಡಿತೀಯ, ಏನಕ್ಕೂ ಆಗದವನು, ಇಂಥದ್ದೆಲ್ಲ ಮಾತು ಹೇಳ್ಬಿಟ್ಟು ನಾವು ಮಕ್ಕಳನ್ನ ನಾವು ನಮ್ಮ ಒಟ್ಟಿಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡುದಿಲ್ಲ ಮಕ್ಕಳಿಗೆ. ಆಗ ಏನಾಗ್ತದೆ, ಫೇಸ್ಬುಕ್, ವಾಟ್ಸ್ಆಪ್, ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅವ್ರ ಮಾತು ಕೇಳಲಿಕ್ಕೆ. ಇನ್ನು ಕೆಲವರು ಫ್ರಾಡ್ಗಳು ಏನಿರ್ತಾರೆ, ಇದೇ ತರ ಪ್ರೀತಿಯಿಂದ ಮಾತಾಡಿ ಆಮೇಲೆ ಏನೇನೋ ಎಲ್ಲ ಕೆಟ್ಟ ಕೆಲಸಕ್ಕೆ ಮಕ್ಕಳನ್ನ ಉಪಯೋಗ ಮಾಡ್ಕೊಂಡ್ಬಿಡ್ತು ಅಲ್ವಾ. ಸೊ ಮಕ್ಕಳೊಟ್ಟಿಗೆ ದಿನ ಮಾತಾಡೋದು, ಕೂತ್ಕೊಂಡು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ. ಮತ್ತೆ ನಾನು ಹೇಳಿದೆ, ಮಕ್ಕಳು ಒಂದ್ 2-3 ವರ್ಷ ದಾಟಿದ ನಂತರ ಅಥವಾ ಅದ್ರ ಮುಂಚೆನೂ ಕೂಡ ಅವರ ಸುತ್ತಮುತ್ತಲ ಜನ ಏನ್ ಮಾಡ್ತಾರೆ ಅದನ್ನು ತುಂಬಾ ಗಮನಿಸ್ತಾರೆ. ಸೊ ನಾವು ಒಳ್ಳೆ ರೋಲ್ ಮಾಡೆಲ್ಗಳಾಗಿರ್ಬೇಕು. ಅವ್ರು ಮೇಡಮ್ ಹೇಳ್ತಾ ಇದ್ರು, ನಾನೇ ದಿನಕ್ಕೆ 10 ಫೋಟೋ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದ್ರೆ ನನ್ನ ಮಗ ಹಾಕ್ಬಾರ್ದು ಅಂತ ನಾನು ಹೇಗೆ ಹೇಳಿಕ್ಕಾಗ್ತದೆ ಅಲ್ವಾ. ಸೊ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಒಂದು 50 ಸೆಲ್ಫಿಗಳು ನಾನು ತೆಗೆದು ಹಾಕಿ ನಮ್ಮ ಮಕ್ಕಳಿಗೆ ಯಾರು ಫೋಟೋನೇ ತೆಗಿಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ. ನಾವು ಆಕ್ಚುಲಿ ಗುಡ್ ರೋಲ್ ಮಾಡೆಲ್ಸ್ ಆಗಬೇಕು. ನಾವು ತೋರಿಸ್ಬೇಕು ಹೇಗೆ ನಾವು ಆನ್ಲೈನ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ನಾವು ಏನ್ ಮಾಡ್ತೇವೆ ಅದರಲ್ಲಿ ನಾವು ಸೇಫ್ಟಿ ಹೇಗೆ ಕಾಪಾಡ್ಕೊಳ್ಳೋದು, ನಮ್ಮ ಸುರಕ್ಷತೆಯನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದನ್ನ ಫಸ್ಟ್ ತೋರಿಸ್ಬೇಕು. ಮತ್ತೆ ಇನ್ನೊಂದೇನಂದ್ರೆ, ಮಕ್ಕಳು ಬೆಳೀತಾ ಹೋದ ಹಾಗೆ ಅವರು ಬಹಳ ಸ್ವಾಭಾವಿಕವಾಗಿ ಸುಳ್ಳು ಹೇಳೋದು, ಕಲಿಯೋದು, ಇಂಥದ್ದೆಲ್ಲ ಮಾಡ್ತಾರೆ ಎಲ್ಲ ಮಕ್ಕಳು ಕೂಡ. ಇಲ್ಲಿ ಯಾರು ಮಾಡಿಲ್ಲ ಅಂತ ಹೇಳಿ ನೋಡೋಣ, ಕೈ ಎತ್ತಿದ್ರೆ ಅದು ಸುಳ್ಳು ಅಂತ 100%. ನಾನು ಕಲ್ತಿದ್ದೆ, ಯಾರು ಅದರಲ್ಲೇನು ನಾಚಿಕೆನೇ ಇಲ್ಲ ಹೇಳಲಿಕ್ಕೆ. ಯಾಕೆ ಅಂದ್ರೆ ಮಾರಲ್ ವ್ಯಾಲ್ಯೂಸ್, ಮಾರಲ್ ಅಂದ್ರೆ ನೈತಿಕ ಏನು ಮೌಲ್ಯಗಳನ್ನ ಕಲೀಲಿಕ್ಕೆ ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡಿ ಕಲಿಯುವುದು, ಅದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕಲೀಲಿಕ್ಕೆ ಆಗುದಿಲ್ಲ. ಅವ ಕದ್ದು ಅವನಿಗೆಲ್ಲ ಸ್ವಲ್ಪ ಯಾರಾದ್ರೂ ಸ್ವಲ್ಪ ಗದರಿಸಿ ಇದರಿಂದ ಹಿಂಗೆ ಮಾಡಿದ್ರೆ ನನ್ನ ಮರ್ಯಾದೆ ಹೋಗ್ತದೆ ಅಂತ ಗೊತ್ತಾಗಿಯೇ ಕಲಿಬೇಕು ಹೊರತು ಅದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಟೀಚರ್ 10 ಸತಿ ಹೇಳಿದ್ರು ಮಕ್ಕಳಿಗೆ ಅರ್ಥ ಆಗುದಿಲ್ಲ. ಸೊ ಎಲ್ಲಾ ಮಕ್ಕಳು ಕೂಡ ಬಹಳ ಸ್ವಾಭಾವಿಕವಾಗಿ ಕಲಿಯೋದು, ಸುಳ್ಳು ಹೇಳೋದು, ಇಂಥದ್ದೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಅದರ ಒಟ್ಟಿಗೆ ಇನ್ನೂ ಕೆಲವೆಲ್ಲ ವಿಷಯಗಳು ಸೇರ್ಕೊಂಡಿದೆ ಅಲ್ವಾ. ನೀವು ಶಾಲೆಗೆ ಕಳಿಸಿದ್ರೆ ಸಾಕು, ಅಲ್ಲಿ ಕೆಲವು ಮಕ್ಕಳು ಕೆಲವು ಡ್ರಗ್ಸ್ ಯೂಸ್ ಮಾಡ್ತಿರ್ಬೋದು, ಗಾಂಜಾ ಅಥವಾ ಆಲ್ಕೋಹಾಲ್, ಮದ್ಯಪಾನ ಅಥವಾ ಸಿಗರೇಟ್, ಇಂಥದ್ದು ತುಂಬಾ ಸಾಮಾನ್ಯ ಹೋಗ್ತಿದೆ ಇವಾಗ ಅಲ್ವಾ. ಸೊ ಹಾಗಿರುವಾಗ ನಾವು ಏನ್ ನೆನ್ಪಿಟ್ಕೊಳ್ಬೇಕಂದ್ರೆ, ಒಂದು ಸತಿ ಏನೋ ನನ್ನ ಮಗ ಅಂಥದ್ದು ಮಾಡಿದ್ರೆ ಅಥವಾ ನನ್ನ ಮಗಳೇನೋ ಅಂಥದ್ದೇನೋ ಒಂದು ಮಾಡಿದ್ರೆ ಅವಳಿಗೊಂದು ಅಪರಾಧಿ ಪಟ್ಟೋಕ್ಕಿಂತ ಕುತ್ಕೊಂಡು ಸಮಾಧಾನದಿಂದ ಮಾತಾಡಿ ಯಾಕೆ ಅಂಥದ್ದಕ್ಕೆ ಅವನು ಹೋಗ್ತಿದ್ದಾನೆ, ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಬದಲು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಹೊರತು ಇಮಿಡಿಯೇಟ್ ಆಗಿ ಜಜ್ಮೆಂಟ್ ಕೊಟ್ಬಿಡ್ಬಾರ್ದು, ಇವನು ಕೆಟ್ಟವನು, ಇವನು ಹೊರಗೆ ಹೋಗ್ತಾನೆ ಅಂತ ಹೇಳಿ. ಇನ್ನು ಮಕ್ಕಳು ಇನ್ನೂ ಚೂರು ದೊಡ್ಡದಾಗ್ತಾ ಹೋದಾಗ ಏನಾಗುತ್ತಂದ್ರೆ ಪ್ರೌಢಾವಸ್ಥೆಗೆ ಬರ್ತಾರೆ, ಅಡಾಲಸೆನ್ಸ್ ಅಂತ ನಾವು ಹೇಳ್ತೇವೆ. ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಮಕ್ಕಳಲ್ಲಿ ಏನಾಗುತ್ತೆ, ಹುಡುಗಿಯರಲ್ಲಿ ಹುಡುಗರಲ್ಲಿ ದೇಹದಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಲ್ವಾ. ಸೊ ಆ ಬದಲಾವಣೆಗಳು ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳಿಗೆ ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ. ನಾವೆಲ್ಲರೂ ಕೂಡ ಇದನ್ನ ಅನುಭವಿಸಿದ್ವಿ.
ನಮ್ಮ ದೇಹದಲ್ಲಿ ಏನು ಅಂದ್ರೆ ಅದು ಕೂದಲು ಬರುವುದಿರ್ಬೋದು ಕೆಲವು ಜಾಗದಲ್ಲಿ, ಅಥವಾ ನಮ್ಮ ಕೆಲವು ಅಂಗಾಂಗಗಳು ವ್ಯತ್ಯಾಸಗಳಾಗೋದು ಇರಬಹುದು. ಇವೆಲ್ಲವೂ ಕೂಡ ಮಕ್ಕಳಿಗೆ ಆ ಚಿಕ್ಕ ಮನಸ್ಸಿಗೆ ತುಂಬಾ ಕನ್ಫ್ಯೂಸಿಂಗ್ ಇರ್ಬೋದು. ಏನಾಗ್ತಾ ಉಂಟು ಅಂತ ಹೇಳಿ ಗೊತ್ತಾಗ್ತಿರ್ಲಿಕ್ಕಿಲ್ಲ ಅಲ್ವಾ. ಎಷ್ಟೋ ಮಕ್ಕಳಿಗೆ ಏನಾಗುತ್ತಂದ್ರೆ ಇಂಥದ್ದು ಬದಲಾವಣೆಗಳು ಆಗ್ತಾ ಇರ್ಬೇಕಾದ್ರೆ ಅವರ ಬಗ್ಗೆನೇ ಏನೋ ಒಂದು ಕೀಳರಿಮೆ ಸಹ ಉಟ್ಕೊಳ್ಬಹುದು. ನಾನು ಒಂಥರ ವಿಚಿತ್ರ ಕಾಣ್ತೇನೆ, ನನ್ನ ಬಾಡಿದು ಕೆಲವು, ನನ್ನ ದೇಹದ ಕೆಲವು ಅಂಗಾಂಗಗಳು ಒಂಥರ ವಿಚಿತ್ರ ಕಾಣಿಸ್ತಾ ಇದ್ದಾವೆ, ಅಥವಾ ಕೆಲವು ಭಾವನೆಗಳು ಬರೋದು ಈ ತರ ಬರಬಹುದಾ, ಈ ತರ ಭಾವನೆಗಳು ಬಂದ್ರೆ ಒಳ್ಳೇದಾ ಕೆಟ್ಟದ್ದಾ ಅಲ್ವಾ. ಹೋಗ್ತಾ ಹೋಗ್ತಾ ಏನಾಗುತ್ತಂದ್ರೆ ಹುಡುಗರಿಗೆ ಹುಡುಗಿಯರನ್ನ ಕಂಡ್ರೆ ಅಟ್ರಾಕ್ಷನ್ ಆಗ್ತದೆ, ಹುಡುಗಿಯರಿಗೆ ಹುಡುಗರನ್ನ ಕಂಡ್ರೆ ಅಟ್ರಾಕ್ಷನ್ ಆಗ್ತದೆ. ಈ ತರ ಅಟ್ರಾಕ್ಷನ್ಗಳು ಬರೋದು ಸರಿನಾ ತಪ್ಪಾ, ಇದು ನೈತಿಕವಾಗಿ ಸರಿಯಾ, ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ, ಅಡ್ಡದಾರಿ ಹಿಡಿತಾ ಇದ್ದೀನ, ಇಂಥದ್ದೆಲ್ಲ ಡೌಟ್ಸ್ ಕನ್ಫ್ಯೂಷನ್ಗಳು ಆ ಪ್ರೌಢಾವಸ್ಥೆಯಲ್ಲಿ ಹುಟ್ಕೊಳ್ತಾ ಹೋಗುತ್ತೆ. ಇದನ್ನ ನಾವು ಪೇರೆಂಟ್ಸ್ ಹೇಳಿಕೊಡೋದಿದ್ರೆ ಯಾರು ಹೇಳಿಕೊಡ್ಬೇಕು ಅಲ್ವಾ. ಶಾಲೆಯಲ್ಲಿ ಟೀಚರ್ಸ್ ಅವರ ಪ್ರಯತ್ನ ಮಾಡ್ತಾರೆ, ಬಟ್ ನಾವು ಅಪ್ಪ ಅಮ್ಮಂದರಾದವರು ಕೂತ್ಕೊಂಡು ಮಕ್ಕಳೊಟ್ಟಿಗೆ ಇದನ್ನ ಯಾವ್ದಾದ್ರು ಅವಕಾಶ ಸಿಕ್ಕಾಗ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಓಪನ್ ಆಗಿ, ಆಯ್ತಾ. ಮತ್ತೆ ಇನ್ನೊಂದು ನಾವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ ಆ ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ಯೂಶ್ವಲಿ ಏನಾಗುತ್ತಂದ್ರೆ ಆ ಒಂದು 13-14 ವಯಸ್ಸು ತನಕ ಹೆಚ್ಚಿನ ಮಕ್ಕಳು ತುಂಬಾ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು, ಈಗಿನ ಕಾಲದಲ್ಲಿ ಅದು ಇರ್ಲಿಕ್ಕಿಲ್ಲ, ಬಟ್ ಅಲ್ಲಿ ತನಕ ಆ ಪ್ರೌಢಾವಸ್ಥೆ ಬರೋ ತನಕ ಆದ್ರೂ ಅಮ್ಮ ಹೇಳಿದಾಗೆ ಅಪ್ಪ ಹೇಳಿದಾಗೆ ತುಂಬಾ ಇನ್ನೋಸೆಂಟ್ ಆಗಿ ಮಾತು ಕೇಳ್ಕೊಂಡು ಹೋಗ್ತಿರ್ತಾರೆ. ಬಟ್ ಆ ಪ್ರೌಢಾವಸ್ಥೆ ಬಂದಾಗ ಮಕ್ಕಳಿಗೆ ಅವರದೇ ಒಂದು ಐಡೆಂಟಿಟಿ ಫಾರ್ಮ್ ಅಂತ ಹೋಗುತ್ತೆ. ನಾನೇ ಒಂದು ಸಪರೇಟು, ನನ್ನ ಅಪ್ಪ ಅಮ್ಮನಿಗಿಂತ ನಾನು ಒಂದು ಬೇರೆ ಅನ್ನೋ ತರದ ಭಾವನೆ ಹುಡ್ಕೊಳ್ತಾ ಹೋಗುತ್ತೆ, ಆಯ್ತಾ. ಮತ್ತೆ ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಒಟ್ಟಿಗೆ ಅಥವಾ ನನ್ನ ತರದ್ದೇ ಇಷ್ಟ ಇರುವ ವ್ಯಕ್ತಿಗಳು ಯಾರಿದ್ದಾರೆ ಅವರೊಟ್ಟಿಗೆ ಹೋಗಿ ನಾನು ಇರ್ಬೇಕು, ಒಂಥರ ಗ್ಯಾಂಗ್ ಕಟ್ಕೊಳ್ಳೋದು ಅಥವಾ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಅಂತ ಹೇಳಿ ಮಾತಾಡ್ಕೊಳ್ಳೋದು, ಇಂಥದ್ದೆಲ್ಲ ಬೆಳೀತಾ ಹೋಗುತ್ತೆ. ಇದು ತುಂಬಾ ಸ್ವಾಭಾವಿಕ. ಇದನ್ನ ನಾವು ತಪ್ಪು ಅಥವಾ ಈ ತರ ನನ್ನ ಮಗ ಮಾಡಬಾರ್ದು, ನನ್ನ ಮಾತು ಕೇಳ್ತಾ ಇಲ್ಲ, ಸೊ ಏನೋ ಎಡವಟ್ಟು ಮಾಡ್ಕೊಂಡು ಬಿಡ್ತಾನೆ ಅಂತ ಹೇಳಿ ಭಯ ಪಡುವ ಅವಶ್ಯಕತೆನೇ ಇಲ್ಲ. ಆಕ್ಚುಲಿ ಈ ತರ ಆಗೋದು ತುಂಬಾ ಸ್ವಾಭಾವಿಕ ಆ ಪ್ರೌಢಾವಸ್ಥೆ ಮಕ್ಕಳಿಗೆ. ಮತ್ತೆ ಆ ಏಜ್ ಅಲ್ಲಿ ಪ್ರೌಢಾವಸ್ಥೆಯಲ್ಲಿ ಇನ್ನೊಂದೇನಾಗುತ್ತಂದ್ರೆ ಮಕ್ಕಳು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡುವ ಭಾವನೆ ಇರುತ್ತೆ, ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ಇದು ಏನು ಅಂತ ಹೇಳಿ ಕಂಡುಹಿಡಿಬೇಕು ಅವ್ರಿಗೆ, ಆಯ್ತಾ. ಸೊ ಅಪ್ಪ ಅಮ್ಮ ಯಾವತ್ತು ತುಂಬಾ ಇದು ಮಾಡ್ಲೇಬಾರ್ದು, ಇದು ಏನೋ ಒಂದು ಮುಚ್ಚಿಟ್ಟು ನಾವು ಮಾಡೋದು ಹಾಗೆ ಮಾಡಿದ್ರಂತೂ ಅವರ ಕುತೂಹಲ ಇನ್ನೆಷ್ಟು ಕೆರಳು ಬಿಡ್ತದೆ, ಇನ್ನೆಷ್ಟು ಕ್ಯೂರಿಯಾಸಿಟಿ ಬೆಳ್ಕೊಳ್ತದೆ, ಏನಂತ ಹೇಳಿ ನಾವು ನೋಡ್ಬೇಕು. ಸೊ ಈ ತರ ಎಕ್ಸ್ಪೆರಿಮೆಂಟ್ ಮಾಡೋದು, ಈ ತರ ಕುತೂಹಲದಿಂದ ಕೆಲವು ಕೆಲಸಗಳನ್ನ ಮಾಡೋದು ಮಕ್ಕಳಲ್ಲಿ ತುಂಬಾ ಸ್ವಾಭಾವಿಕ, ಆಯ್ತಾ. ಸೊ ಆ ತರದ ಆದ ತಕ್ಷಣ ಅದು ಒಳ್ಳೇದಲ್ಲ, ಅಥವಾ ನಾವು ಹೇಳ್ತಲ್ಲ ತುಂಬಾ ಅದನ್ನ ಎಕ್ಸ್ಟ್ರೀಮ್ ಆಗಿ ನಾವು ರಿಯಾಕ್ಟ್ ಮಾಡಬಾರ್ದು ಇಂಥ ವರ್ತನೆಗಳಿಗೆ, ಆಯ್ತಾ. ಮತ್ತೆ ಆ ವಯಸ್ಸಲ್ಲಿ ಪ್ರೌಢಾವಸ್ಥೆಯಲ್ಲಿ ಮಕ್ಕಳಿಗೆ ಇನ್ನೊಂದೇನಂದ್ರೆ ತುಂಬಾ ಏನಾದ್ರೂ ಹೊಸದು ಟ್ರೈ ಮಾಡ್ತಾ ಇರ್ಬೇಕು. ಅವರಿಗೆ ಒಂದೇ ರೀತಿ ಬೋರಿಂಗ್ ಇದ್ರೆ ಆಗೋದಿಲ್ಲ, ಏನಾದ್ರೂ ಹೊಸ ಟ್ರೈ ಮಾಡಬೇಕು ಅಂತೆಲ್ಲ ಇರುತ್ತೆ, ಆಯ್ತಾ. ಸೊ ಹಾಗಿರುವಾಗ ಮಕ್ಕಳಿಗೆ ಆರೋಗ್ಯಕರವಾದ ಅವಕಾಶಗಳನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಆಯ್ತಾ. ಈ ಉದಾಹರಣೆಗೆ ನಿಮ್ಮದು ಈಗ ನೋಡಿ, ಇಲ್ಲೊಂದು ಸಮುದಾಯ ಭವನ ಇದೆ, ಊರಿದ್ದೆಲ್ಲ ಮಕ್ಕಳಿಗೆ ಏನೋ ಒಂದು ಗೇಮ್ಸ್ ಇಟ್ಕೊಂಡ್ರೆ ಎಲ್ಲೋ ಒಂದು 6 ತಿಂಗಳಿಗೆ ಒಮ್ಮೆ ಆದ್ರು ಅವಾಗ ಅವರಿಗೆ ಏನೋ ಒಂದು ಹೊಸದು ಟ್ರೈ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅಲ್ವಾ. ಅಥವಾ ನಿಮ್ಮ ಮಕ್ಕಳು ಒಂದು 4-5 ಜನ, ನೀವು ಒಂದು ಒಂದು ಕಡೆ ಇದ್ದೀರಿ, 4-5 ಜನ ಮನೆಯವರು, ಒಂದೇ ವಯಸ್ಸಿನ ಮಕ್ಕಳಿದ್ರೆ, ಅದು ಪ್ರೌಢಾವಸ್ಥೆ ಮಕ್ಕಳಿದ್ರೆ ಆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ಫಿಲ್ಮ್ ತೋರಿಸೋದು ಅಥವಾ ಎಲ್ಲೋ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗೋದು, ಈ ತರದ್ದು ಒಂದು ಸಾಮಾಜಿಕ ಜೀವನ ಅಂದ್ರೆ ಒಟ್ಟಿಗೆ ಇದ್ದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾದ ರೀತಿಯಲ್ಲಿ ಎಂಜಾಯ್ ಮಾಡೋದನ್ನ ನಾವೇ ದಾರಿ ತೋರಿಸ್ಬೇಕು, ಅವಕಾಶಗಳನ್ನು ಕೊಡ್ಬೇಕು. ಈಗೇನಾಗುತ್ತಂದ್ರೆ ಅಂಥದಕ್ಕೆ ನಾವು ಟೈಮ್ ಇಲ್ಲ ಅಂತ ಹೇಳಿ ಹೆಚ್ಚಿನ ಮಕ್ಕಳು ಫೋನಲ್ಲಿ ಇದ್ಕೊಂಡು ಬಿಡ್ತಾರೆ, ವಿಡಿಯೋ ಗೇಮ್ ಆಡೋದು ಅಥವಾ ವಿಡಿಯೋಗಳನ್ನು ನೋಡ್ತಾ ಕುತ್ಕೊಳ್ಳೋದು, ಫಿಲ್ಮ್ಗಳನ್ನು ನೋಡ್ತಾ ಕುತ್ಕೊಳ್ಳೋದು, ಇದನ್ನೇ ಮಾಡ್ಕೊಂತ ಹೋಗ್ಬಿಡ್ತಾರೆ. ಸೊ ನಾವು ಒಂದು ಏರಿಯಾದಲ್ಲಿ ಒಂದು ಕಮ್ಯುನಿಟಿ, ಒಂದು ಸಮುದಾಯದವ್ರು ಇದ್ದೀವಂದ್ರೆ ಅಂಥದ್ದು ಮಕ್ಕಳಿಗೆ ಅವಕಾಶಗಳನ್ನ ನಾವು ಸೃಷ್ಟಿಸಬಹುದಾ, ಆರೋಗ್ಯಕರವಾಗಿ ನಾವು ದೊಡ್ಡವರು ಸೂಪರ್ವೈಸ್ ಮಾಡ್ತಾ ಏನಾದರೂ ಆಪರ್ಚುನಿಟೀಸ್ ಕೊಡ್ಬೋದಾ ಅಂಥದ್ದನ್ನ ನೋಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇನ್ನೊಂದು ನೀವು ನೋಡಿರ್ಬೋದು, ಈ ಪ್ರೌಢಾವಸ್ಥೆಯಲ್ಲಿ ಇನ್ನೊಂದೇನಾಗುತ್ತಂದ್ರೆ ಕೆಲವು ಮಕ್ಕಳು ತುಂಬಾ ಬೇಗ ಬೆಳೀತಾರೆ, ಅವರ ಹೈಟ್ ಬೇಗ ಜಾಸ್ತಿ ಆಗ್ತದೆ, ಅವರ ಧ್ವನಿ ಬೇಗ ಒಡಿತದೆ, ಮೀಸೆ ಗಡ್ಡ ಬೇಗ ಬರ್ತದೆ. ಇನ್ನು ಕೆಲವು ಮಕ್ಕಳು ಇರ್ತಾರೆ, ಅವರಿಗೆ ಅದೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ. ಈ ಹುಡುಗಿರಲ್ಲೂ ಕೂಡ ಕೆಲವರು ತುಂಬಾ ದೊಡ್ಡವ್ರ ತರ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ, ತುಂಬಾ ಮೆಚ್ಯೂರ್ ಇದ್ದ ಹಾಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದು
ಇರುತ್ತೆ. ಈಗ ಹುಡುಗರಲ್ಲಿ ತುಂಬಾ ಬೇಗ ಈ ಥರದ್ದು ಉದ್ದಾಗೋದು, ಮೀಸೆ ಗಡ್ಡ ಬೆಳೆಯೋದು ಶುರು ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರು ದೊಡ್ಡ ಮಕ್ಕಳೊಟ್ಟಿಗೆ ಫ್ರೆಂಡ್ಶಿಪ್ಗಳು ಜಾಸ್ತಿ ಆಗುತ್ತೆ. ಅಥವಾ ಧ್ವನಿ ಬೇಗ ಒಡಿದಿದ್ರೆ, ಹೈಟ್ ಬೇಗ ಉದ್ದ ಆಗದಿದ್ರೆ, ಒಂಥರ ಏನ್ ಹೇಳಿ ಹೈ ಫ್ರೀಕ್ವೆನ್ಸಿ ವಾಯ್ಸ್ ಇದ್ರೆ ನನಗೆ ಹುಡುಗಿರ ತರ ವಾಯ್ಸ್ ಇದೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು, ಅಥವಾ ಬೇರೆ ಮಕ್ಕಳು ಅವ್ರನ್ನ ಚುಡಾಯಿಸೋದು. ನೀನ್ ಹುಡುಗಿರ ತರ ಮಾತಾಡ್ತೀಯಾ, ನಿನ್ನ ಧ್ವನಿ ಒಳ್ಳೆ ಹುಡುಗಿರ ತರ ಕೇಳುತ್ತೆ, ನೀನ್ ಹುಡುಗಿನೇ ಅನ್ನೋ ತರ. ಸೊ ಇಂಥದ್ದೆಲ್ಲ ನಡೆಯುವ ಚಾನ್ಸ್ ಇರುತ್ತೆ. ಯಾವ ಮಕ್ಕಳು ತುಂಬಾ ಬೇಗ ಬೆಳೀತಾರೆ ಅಥವಾ ಯಾರು ತುಂಬಾ ಸ್ಲೋ ಆಗಿ ಬೆಳೀತಾರೆ, ಅದು ಹುಡುಗಿರಲ್ಲೂ ಕೂಡ ಹುಡುಗರಲ್ಲೂ ಕೂಡ. ಇಂಥದ್ದು ನಿಮ್ಮ ಶಾಲೆಯಲ್ಲಿ ಏನಾದರೂ ಕಂಡ್ರೆ ಅಥವಾ ನಿಮ್ಮ ಮಕ್ಕಳಲ್ಲಿ ಕಂಡ್ರೆ ನೀವು ಅವರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಬೇಕು. ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಯಾಕೆ ಹೀಗಾಗುತ್ತೆ, ಅದು ನಾರ್ಮಲ್ ಅಂತ. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಿಗೆ ನಾವು ನೋಡ್ತೀವಿ, ಅವರಿಗೆ ಧ್ವನಿ ಹೊಡಿತಿದ್ರೆ ಅವ್ರು ಹೆದರ್ಕೊಂಡ್ಬಿಡ್ತಾರೆ, ನಾನು ಹುಡುಗನೇ ಆಗ್ತೇನೋ, ಅಥವಾ ನನ್ನ ಧ್ವನಿ ಸರಿನೇ ಆಗೋದಿಲ್ವೇನೋ, ಅಥವಾ ನಾನು ಉದ್ದ ಆಗದಿದ್ರೆ ನಾನು ಕುಳ್ಳ, ಎಲ್ಲರೂ ಕುಳ್ಳ ಕರೀತಾರೆ ಅಂತ ಹೇಳಿ ಈ ತರದ ಭಾವನೆಗಳು ಹುಟ್ಕೊಂಡು ಅದರಿಂದ ಕೀಳರಿಮೆ ಇದೆಲ್ಲ ಹುಟ್ಟುವ ಚಾನ್ಸ್ ಇರುತ್ತೆ. ಸೊ ಹೀಗೆ ಆದ್ರೆ ಏನಾಗುತ್ತೆ, ಈ ತರ ಕೀಳರಿಮೆ ಇದೆಲ್ಲ ಹುಟ್ಕೊಂಡ್ರೆ ಅದು ಅವರ ಮನಸ್ಥಿತಿ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಸೊ ನಾನು ಇಲ್ಲಿವರೆಗೆ ಏನ್ ಮಾಡಿದೆ ಅಂದ್ರೆ, ಮಗು ಹುಟ್ಟಿದಾಗಿಂದ ಪ್ರೌಢಾವಸ್ಥೆ ಅಲ್ವಾ, ಅಂದ್ರೆ ಒಂದು ಹುಟ್ಟಿದಾಗಿಂದ ಒಂದು 18 ಇಯರ್ಸ್ ಏಜ್ ವರೆಗೆ ಏನೇನು ಕಾಣಿಸುತ್ತೆ ಅಂತ ಹೇಳಿ ಹೇಳಿದೆ. ಇನ್ನು ನಾವೇನ್ ನೋಡೋಣ ಅಂದ್ರೆ ಏನು ಸಮಸ್ಯೆಗಳು ಕಾಣಿಸ್ಬೋದು. ತುಂಬಾ ಚುಟುಕಾಗಿ ನಾನು ಹೇಳಿ ಪ್ರಯತ್ನ ಮಾಡ್ತೇನೆ. ಮಕ್ಕಳಲ್ಲಿ ನಾವು ಈಗ ಸಾಮಾನ್ಯವಾಗಿ ನೋಡುವಂಥದ್ದು ಏನಂದ್ರೆ ವ್ಯಸನಗಳು ಅಲ್ವಾ, ಅದು ಸಿಗರೇಟ್ ಇರ್ಬೋದು, ಅದು ಮದ್ಯಪಾನ ಇರ್ಬೋದು, ಗಾಂಜಾ ಇರ್ಬೋದು, ಇದರ ಸೇವನೆ ತುಂಬಾ ಕಾಮನ್ ಆಗ್ತಾ ಇದೆ ಚಿಕ್ಕ ವಯಸ್ಸಿನವರಲ್ಲಿ. ಸೊ ನಾವು ಏನ್ ಮಾಡ್ಬೋದು ಅಂದ್ರೆ, ಇದನ್ನು ಹೇಗೆ ಕಂಡು ಹಿಡಿಬಹುದಂದ್ರೆ, ಒಂದು ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಕುಡಿದು ಬಂದ್ರೆ ಬಾಯಿ ವಾಸನೆ ಬರುತ್ತೆ, ಗಾಂಜಾ ಸೇರಿದ್ರೆ ಹಸಿವು ಜಾಸ್ತಿ ಆಗುತ್ತೆ, ಕಣ್ಣು ಕೆಂಪಾಗುತ್ತೆ, ಮತ್ತೆ ಮಕ್ಕಳು ಒಂಥರ ಎಲ್ಲೋ ಕಳೆದು ಹೋದಾಗೆ ಕನಸಿನ ಲೋಕದಲ್ಲಿ ಇದ್ದ ಹಾಗೆ ಕಾಣಿಸ್ಬಹುದು ಅಲ್ವಾ. ಅಥವಾ ಸಿಗರೇಟ್ ಸೇರ್ತಾ ಇದ್ರೆ ಬಾಯಿ ಹೊಲಸು ವಾಸನೆ ಬರೋದು, ಹಲ್ಲು ಕೊಳಕಾಗೋದು, ಕಲೆಗಳಾಗೋದು, ಇದನ್ನು ಕಾಣಿಸ್ಬೋದು ಅಲ್ವಾ. ಇದರಿಂದ ಕಂಡು ಹಿಡಿಬಹುದು. ಅಥವಾ ನಿಮ್ಮ ಮಕ್ಕಳು ಎಲ್ಲಿಯಾದ್ರೂ ಒಳ್ಳೆ ಓದ್ತಾ ಇದ್ದ ಹುಡುಗ ಈಗ ಓದ್ತಾ ಇಲ್ಲ ಆದ್ರೆ, ಅಥವಾ ಶಾಲೆಗೆ ಕರೆಕ್ಟ್ ಆಗಿ ಪ್ರೆಸೆಂಟ್ ಇದ್ದವನು ಈಗ ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದಾನೆ ಒಂದ್ ಸ್ವಲ್ಪ ದಿವಸದಿಂದ, ಅಥವಾ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ, ಇಂಥದ್ದು ಕಂಡು ಬಂದ್ರೆ ಯಾವ್ದಾದ್ರು ಮಕ್ಕಳಲ್ಲಿ ಯಾವತ್ತೂ ಕೂಡ ಫಸ್ಟ್ ನೀವು ಏನಾದ್ರೂ ಇವನು ವ್ಯಸನಕ್ಕೆ ಬಲಿಯಾಗಿದ್ದಾನ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತೆ ನಾವು ಎಲ್ಲರೂ ನೋಡಿದೀವಿ, ನಮ್ಮ ಕೆಲವು ಮಕ್ಕಳಲ್ಲಿ ಏನಾಗುತ್ತಂದ್ರೆ ಗಮನ ತುಂಬಾ ಸ್ವಲ್ಪ ಇರುತ್ತೆ, ಅಟೆನ್ಷನ್ ಇರುವುದಿಲ್ಲ ಆಯ್ತಾ. ಮತ್ತೆ ತುಂಬಾ ಓಡಾಟ, ತುಂಬಾ ಕೀಟ್ಲೆ, ಒಂದ್ ಕಡೆ ಕೂತಲ್ಲಿ ಕೂರುದಿಲ್ಲ. ನಾವು ಡಾಕ್ಟರ್ಸ್ ಅದಕ್ಕೆ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ, ಬಟ್ ಅದರ ಲಕ್ಷಣಗಳೇನಂದ್ರೆ, ಒಂದು ಗಮನ ಬಹಳ ಕಡಿಮೆ ಇರುತ್ತೆ. ಸೊ ಶಾಲೆಯಲ್ಲಿ ಕ್ಲಾಸಲ್ಲಿ ಒಂದು 2 ನಿಮಿಷ ಕಾಲ ಕೂಡ ಕ್ಲಾಸಲ್ಲಿ ಟೀಚರ್ ಏನ್ ಹೇಳ್ತಿದ್ರೆ ಹೇಳಿದ್ದನ್ನ ಗಮನ ಕೊಟ್ಟು ಕೇಳಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ನೋಟ್ಸ್ ಕಂಪ್ಲೀಟ್ ಆಗಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಬರಕ್ಕಾಗಲ್ಲ, ಮರ್ತ್ ಹೋಗೋದು, ರಬ್ಬರ್ ಎಲ್ಲ ಮರ್ತ್ ಹೋಗೋದು, ಪೆನ್ಸಿಲ್ ಎಲ್ಲ ಮರ್ತ್ ಹೋಗೋದು, ಪ್ರತಿದಿನ ಒಂದು ಟಿಫಿನ್ ಬಾಕ್ಸ್ ಮರ್ತ್ ಬರೋದು, ಒಂದಿನ ಬುಕ್ ಮರ್ತ್ ಬರೋದು, ಈ ತರ. ಅಥವಾ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಬೇಕಂದ್ರೆ ನಾನು ಒಂದು ಪ್ಲಾನ್ ಮಾಡ್ಬೇಕಲ್ಲ, ನಾನು ಇವತ್ತು ಇದು ಓದ್ತೀನಿ, ನಾಳೆ ಇದು ಓದ್ತೀನಿ, 3 ದಿನ ನನಗೆ ಎಕ್ಸಾಮ್ ಇದೆ, 3 ದಿನದಲ್ಲಿ ನಾನು ಏನೇನು ಓದ್ಬೇಕು ಅಂತಿಲ್ಲ, ಪ್ಲಾನ್ ಎಲ್ಲ ಮಾಡ್ಬೇಕಲ್ಲ, ಆರ್ಗನೈಸ್ ಮಾಡ್ಕೊಳ್ಬೇಕಲ್ಲ, ಅದೆಲ್ಲ ಮಾಡಕ್ಕಾಗಲ್ಲ ಈ ಮಕ್ಕಳಿಗೆ. ಯಾಕಂದ್ರೆ ಅವರಿಗೆ ಗಮನನೇ ಇರಲ್ಲ, 5 ಸೆಕೆಂಡ್ ಸಹ ಗಮನ ಇರುತ್ತಿಲ್ಲ, ಅಲ್ಲಿ ಇಲ್ಲಿ ತಲೆ ವಿಚಲಿತ ಆಗ್ತಾ ಇದೆ. ಮತ್ತೆ ಈ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ, ಶಾಲೆಯಲ್ಲಿ ಕೂತಲ್ಲಿ ಕೂರುತ್ತಿಲ್ಲ. ಸೊ ಟೀಚರ್ಸ್ ಕೇಳಿದ್ರೆ ಗೊತ್ತಾಗುತ್ತೆ, ಅವನ ಬೆಂಚಲ್ಲಿ ಇರುವುದೇ ಇಲ್ಲ, ಯಾವಾಗಲೂ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಮ್ಮೆ ಹೊರಗಡೆ ಓಡೋಗ್ಬಿಡ್ತಾನೆ, ಹಿಡಿಯೋದೇ ಕಷ್ಟ. ಸೊ ಈ ತರ ADHD ಸಿಂಪ್ಟಮ್ಸ್ ಇದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಮುಖ್ಯ. ಇದು ಒಳ್ಳೆ ಟ್ರೀಟ್ಮೆಂಟ್ಗಳಿದೆ, ಮದ್ದುಗಳು ಕೂಡ ಇದೆ ಅದು. ಮತ್ತೆ ಇನ್ನೊಂದು ಕಲಿಕಾ ದೌರ್ಬಲ್ಯ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಕಲಿಕಾ ದೌರ್ಬಲ್ಯದ ಪ್ರಾಬ್ಲಮ್ ಏನಂದ್ರೆ, ಅವರಿಗೆ ಬುದ್ಧಿಶಕ್ತಿಯಲ್ಲಿ ಏನು ಕಮ್ಮಿ ಇರುವುದಿಲ್ಲ. IQ ಅಂತ ಹೇಳ್ತೀವಲ್ಲ, ಇಂಟೆಲಿಜೆನ್ಸ್ ಕೋಶಿಯಂಟ್ ಅಥವಾ ಬುದ್ಧಿಶಕ್ತಿ. ಈಗ ನಾವು ಬುದ್ಧಿಮಾಂದ್ಯತೆ ಸರ್ ನೋಡ್ತೇವೆ, ಬುದ್ಧಿಮಾಂದ್ಯದ ಬಗ್ಗೆ ನಾನು ಮಾತಾಡ್ತಿಲ್ಲ. ಬುದ್ಧಿಶಕ್ತಿ ಸರಿ ಇರುತ್ತೆ, ಬಟ್ ಕಲಿಕೆಯಲ್ಲಿ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಭಾಷೆಗಳಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ನಾವೇನು ನೋಡ್ಬೋದಂದ್ರೆ, ಅಕ್ಷರಗಳನ್ನ ಉಲ್ಟಾ ಬರೆಯೋದು. ಈಗ ಇಂಗ್ಲಿಷಿನ M ಹೀಗೆ ಬರೆಯಪ್ಪ ಅಂದ್ರೆ ಅದನ್ನ ಉಲ್ಟಾ ಬರೆಯೋದು, ಅಥವಾ ಏನು P ಹೀಗೆ ಬರೆಯಪ್ಪ ಅಂದ್ರೆ ಅದನ್ನ P ನೀವು ಉಲ್ಟಾ, ಈಗ ಮಿರರ್ ರಿಫ್ಲೆಕ್ಷನ್ ಬರೆಯೋದು, ಇಂಥದ್ದು ಕಾಣ್ಬೋದು. ಅಥವಾ ಒಂದು ಪೇಜ್ ಅಲ್ಲಿ ಒಂದು ಆನ್ಸರ್ ಬರೆಯಪ್ಪ ಅಂತ ಹೇಳಿದ್ರೆ ಆ ಪೇಜ್ ಅಲ್ಲಿ ಯಾವ ರೀತಿ ಬರಿಬೇಕಂತ ಗೊತ್ತಾಗಲ್ಲ, ಅದನ್ನ ಅಡ್ಡ ಬರೆಯೋದು ಏನೇನೋ ಇಲ್ಲ, ಅದನ್ನ ಸ್ಪೇಸ್ ನ ಆರ್ಗನೈಸ್ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇರೋದು. ಸೊ ಕಲಿಕೆಯಲ್ಲಿ ಎಷ್ಟೋ ಜನರಿಗೆ ಮಕ್ಕಳಿಗೆ ದೌರ್ಬಲ್ಯತೆ ಇರುತ್ತೆ. ಸೊ ಇದನ್ನ ನಾವು ಟೆಸ್ಟ್ ಗಳನ್ನ ಮಾಡಿ, ಸೈಕಾಲಜಿಸ್ಟ್ ಗಳಂತ ಇರ್ತಾರೆ, ಮನಃಶಾಸ್ತ್ರಜ್ಞರು, ನಾನು ಮನೋರೋಗ ತಜ್ಞ, ಮನಃಶಾಸ್ತ್ರಜ್ಞರು ಅಥವಾ ಸೈಕಾಲಜಿಸ್ಟ್ ಗಳಿರ್ತಾರೆ, ಅವರು ಕೆಲವು ಟೆಸ್ಟ್ ಗಳನ್ನ ಮಾಡಿ, IQ ಟೆಸ್ಟ್, ಬುದ್ಧಿಶಕ್ತಿದು ಫಸ್ಟ್ ಟೆಸ್ಟ್ ಮಾಡ್ತಾರೆ, ಬುದ್ಧಿಶಕ್ತಿ ಏನಾದ್ರು ಕಡಿಮೆ ಉಂಟಾ, ಯಾಕೆ ಮಾರ್ಕ್ ಬರ್ತಿಲ್ಲ,
ಅದು ಸರಿ ಇದ್ರೆ ಇವನಿಗೆ ಕಲಿಕೆಯಲ್ಲಿ ದೌರ್ಬಲ್ಯ ಇದೆಯಾ ಅಂತ ಹೇಳಿ ನೋಡ್ತಾರೆ. ಕಲಿಕಾ ದೌರ್ಬಲ್ಯವನ್ನು ನಾವು ಆದಷ್ಟು ಬೇಗ ಪತ್ತೆ ಹಚ್ಚಿದ್ರೆ ಅವನಿಗೆ ಏನ್ ಮಾಡ್ಬೋದು, ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಸುಧಾರಣೆ ತರ್ಬೋದು. ಬಟ್ ಎಷ್ಟೋ ಸತಿ ನಾವು ನೋಡ್ತೀವಂದ್ರೆ ಡೈರೆಕ್ಟ್ ಬೋರ್ಡ್ ಎಕ್ಸಾಮ್ 10th ಅಲ್ಲಿ ತನಕ ಯಾರು ಏನು ಕಾಳಜಿನೇ ವಹಿಸೋದಿಲ್ಲ, ಸೀದಾ 10th ಎಕ್ಸಾಮ್ ನನ್ನ ಮಗ ಪಾಸ್ ಆಗಲ್ಲ ಅಂತ ಅವಾಗ ಕರ್ಕೊಂಡು ಬರ್ತಾರೆ ಡಾಕ್ಟರ್. ಹಾಗೆ ಮಾಡಿದ್ರೆ ಏನು ಉಂಟಾಗಿಲ್ಲ. ಇದನ್ನು ಬೇಗ ಆದಷ್ಟು ಬೇಗ ಕಂಡುಹಿಡಿದು. ಸೊ ನಿಮ್ಮ ಮಕ್ಕಳು ಬರೆಯುವುದರಲ್ಲಿ, ಓದೋದ್ರಲ್ಲಿ, ಮ್ಯಾಥ್ಸ್ ಅಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಟ್ರೈನಿಂಗ್ ಕೊಟ್ಟರೆ ಸಹ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಆದ್ರೆ ಕಲಿಕಾ ದೌರ್ಬಲ್ಯ ಅಥವಾ ಲರ್ನಿಂಗ್ ಡಿಸಬಿಲಿಟಿ ಏನಾದ್ರು ಇದೆಯಾ ಅಂತ ಹೇಳಿ ಯಾವತ್ತು ನೆನ್ಪಿಟ್ಟು. ಇನ್ನು ಕೆಲವು ಮಕ್ಕಳಿಗೆ ಒಂದು ಆಟಿಸಮ್ ಅಂತ ಹೇಳಿ ಒಂದು ಸಮಸ್ಯೆ ಇರುತ್ತೆ, ಆಯ್ತಾ. ಇದು ಚಿಕ್ಕ ವಯಸ್ಸಲ್ಲೇ 1-2 ವರ್ಷದ ವಯಸ್ಸಲ್ಲೇ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಈ ಆಟಿಸಮ್ ಇರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹೇಗೆ ಒಂದು ಸಾಮಾಜಿಕವಾಗಿ ವ್ಯವಹರಿಸ್ಬೇಕು. ಈಗ ನಾನು ಬಂದು ದುರ್ಗಪ್ಪ ಅವರ ಒಂದು ಸ್ಮೈಲ್ ಕೊಟ್ರೆ ಅವರು ನನಗೆ ಒಂದು ಸ್ಮೈಲ್ ಕೊಡ್ತಾರೆ ರಿಟರ್ನ್ ಅಲ್ವಾ. ಅದು ಭಾರಿ ನ್ಯಾಚುರಲ್ ಆಗಿ ಒಂದು ಚಿಕ್ಕ ಮಗು 3 ತಿಂಗಳ ಮಗುಗೂ ಗೊತ್ತಾಗುತ್ತೆ. ನಾನು ಮಗು ಹೋಗಿ ಸ್ಮೈಲ್ ಮಾಡಿದ್ರೆ ಆ ಮಗು ಸಹ ಸ್ಮೈಲ್ ಮಾಡ್ತಾರೆ, ಅಷ್ಟು ಚಿಕ್ಕ ಮಗು. ಸೊ ಇದು ಸಾಮಾಜಿಕವಾಗಿ ಹೇಗೆ ವ್ಯವಹರಿಸೋದು ಅನ್ನೋದು ಒಂದು ಮಿದುಳಿನಲ್ಲಿ ಒಂದು ಪ್ರೊಸೆಸ್ ಅಲ್ವಾ. ಈ ಆಟಿಸಮ್ ಕಾಯಿಲೆಯಲ್ಲಿ ಇದು ಪ್ರಾಬ್ಲಮ್ ಆಗ್ಬಿಡ್ತದೆ. ಸೊ ಅವರಿಗೆ ಫ್ರೆಂಡ್ಶಿಪ್ಗಳು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದಾಗ್ತಾ ಹೋದಾಗೆ ಫ್ರೆಂಡ್ಶಿಪ್ಸ್ ಮಾಡೋಕ್ಕಾಗಲ್ಲ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವ್ಯವಹರಿಸ್ಬೇಕಂತ ಗೊತ್ತಾಗಲ್ಲ. ಮತ್ತೆ ನಾವು ಏನಾದ್ರೂ ಮಾತಾಡುವಾಗ ಯೂಶ್ವಲಿ ಅದಕ್ಕೆ ಒಳಾರ್ಥಗಳಿರ್ತಾವೆ ಅಲ್ವಾ. ನಾನು ಯಾರಿಗೋ ಒಬ್ಬರಿಗೆ ಹೊಗಳಿದ್ರೆ ಸಹ ಅದ್ರ ಹಿಂದೆ ಏನೋ ಒಂದು ತೆಗಳಿಕೆ ಇರ್ಬೋದು, ಆ ತರ ನಾನೇನೋ ಒಂದು ವ್ಯಂಗ್ಯವಾಗಿ ಮಾತಾಡ್ಬೋದು. ಈ ಮಕ್ಕಳಿಗೆ ದೊಡ್ಡದಾಗ್ತಾ ಹೋದಾಗ ಇವೆಲ್ಲ ಅರ್ಥ ಆಗುದಿಲ್ಲ. ಒಳಾರ್ಥಗಳು, ವ್ಯಂಗ್ಯ, ಕೆಲವೊಮ್ಮೆ ಜೋಕುಗಳು ಇವೆಲ್ಲ ಅರ್ಥನೇ ಆಗುದಿಲ್ಲ. ಸೊ ಬಹಳ ಕಷ್ಟಪಡ್ತವೆ, ಬೇರೆ ಮಕ್ಕಳೊಟ್ಟಿಗೆ ಸೇರ್ಕೊಳ್ಳೋಕೆ ಕಷ್ಟಪಡ್ತವೆ. ಸೊ ಆಟಿಸಮ್ ಅನ್ನೋ ಮಕ್ಕಳಿಗೆ ಬೇರೆ ಸಮಸ್ಯೆಗಳು ಇರ್ಬೋದು, ಅಂದ್ರೆ ತುಂಬಾ ಕೀಟ್ಲೆ ಮಾಡೋದು ಅಥವಾ ನಾನೇನು ADHD ಅಂತ ಹೇಳಿದೆ ಆ ಥರದ ಲಕ್ಷಣಗಳು ಕೂಡ ಇರ್ಬೋದು. ಇಂಥದ್ದೇನಾದ್ರೂ ಕಂಡು ಬಂದ್ರೆ ಅವರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಇನ್ನು 3 ಸಮಸ್ಯೆಗಳು ಸಾಮಾನ್ಯವಾಗಿ ಕಾಣುವಂತ ಮಾನಸಿಕ ಕಾಯಿಲೆಗಳು. ಒಂದು ಆತಂಕದ ಕಾಯಿಲೆ. ಆತಂಕದ ಕಾಯಿಲೆಯಿಂದ ಮಗು ಏನ್ ಹೇಳುತ್ತಂದ್ರೆ ತುಂಬಾ ಭಯ, ಅನವಶ್ಯಕ ಭಯ, ಗಾಬರಿ ಆಗೋದು. ಆ ಭಯ ಗಾಬರಿ ಆದಾಗ ಎಲೆ ಡಬ 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 ಅಂತಂಗೆ, ಬಾಯಿ ಮಾಡದಂಗೆ, ಕೈಕಾಲೆಲ್ಲ ನಡದಂಗೆ, ತುಂಬಾ ಬೆವರುದು, ಈ ತರದೆಲ್ಲ ಆಗೋದು. ಸೊ ಆತಂಕದ ಕಾಯಿಲೆಗಳು ಬೇಕಾದಷ್ಟು ತರದಿದೆ. ಬಟ್ ಎಲ್ಲ ಕಾಯಿಲೆಯನ್ನು ಒಂದು ಏನು ಕಾಣುತ್ತಂದ್ರೆ ಗಾಬರಿ ಆಗೋದು, ಕಾರಣವಿಲ್ಲದೆ ಅಥವಾ ಚಿಕ್ಕದಕ್ಕೆ ಏನೋ ಗಾಬರಿ ಆಗೋದು. ಅಂದ್ರೆ ಕತ್ಲಂದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವಿಚ್ ಆಫ್ ಮಾಡಿ ಮಲಗುದೇ ಇಲ್ಲ ರೂಮಲ್ಲಿ, ಆ ತರ. ಸೊ ಇದೆಲ್ಲ ಆತಂಕದ ಕಾಯಿಲೆಯ ಲಕ್ಷಣಗಳಿರ್ಬೋದು. ಇನ್ನೊಂದು ಡಿಪ್ರೆಷನ್. ಡಿಪ್ರೆಷನ್ ಅಂದ್ರೆ ಖಿನ್ನತೆಯಲ್ಲಿ ಏನಾಗ್ತದಂದ್ರೆ ಮನಸ್ಸಿಗೆ ಒಂದು ರೀತಿಯ ಬೇಸರ, ಏನು ಕಾರಣ ಇಲ್ಲದೆ ಒಂದು ರೀತಿಯ ಬೇಸರ, ಯಾವುದರಲ್ಲೂ ಒಂದು ಖುಷಿ ಸಿಗ್ತಾ ಇಲ್ಲ, ಯಾವುದರಲ್ಲೂ ಒಂದು ಸಮಾಧಾನ ಇಲ್ಲ, ಅಥವಾ ಒಂದು ಏನು ಮನಸ್ಸಿಗೆ ಹಿತ ಅಂತ ಏನೂ ಅನ್ನಿಸ್ತಿಲ್ಲ, ಏನು ಮಾಡಿದ್ರು ಸಹ, ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅನ್ನಿಸ್ತಿಲ್ಲ. ಸೊ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ, ಈ ತರ ಡಿಪ್ರೆಷನ್ ಹುಟ್ಕೊಂಡ್ರೆ ಅವರು ಕಾರಣವಿಲ್ಲದೆ ಸಿಟ್ಟು ಮಾಡುದು, ಅಂದ್ರೆ ಒಳ್ಳೆ ಶಾಂತವಾಗಿದ್ದ ಮಗು ಕಿರಿಕಿರಿ ಮಾಡುದು, ಸಿಟ್ಟು ಮಾಡುದು, ಬೈಯುವುದು, ಇಂಥದ್ದೆಲ್ಲ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಯಾವುದೇ ಮಗುಗೆ ಆತಂಕ ಅಥವಾ ಡಿಪ್ರೆಷನ್ ಇದ್ರೆ ಆ ಮಕ್ಕಳುಗಳ ಒಂದು ಓದು ಹಾಳಾಗ್ತಾ ಹೋಗುತ್ತೆ, ಓದಕ್ಕಾಗಲ್ಲ ಅಷ್ಟೊಂದು, ಅವರ ಜೀವನದಲ್ಲಿ ಏನು ಗುರಿ ಸಾಧನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ವ್ಯಸನಗಳಿಗೆ ಬಲಿಯಾಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆತಂಕ ಇರುವ ಮಗುಗೆ ಏನೋ ಒಂದು ಚೂರು ಮದ್ಯಪಾನ ಮಾಡಿದ್ರೆ ಏನೋ ಒಂದ್ ಸ್ವಲ್ಪ ಆ ಟೈಮಲ್ಲಿ ಒಂದು ರಿಲ್ಯಾಕ್ಸ್ ಆಗುವ ಭ್ರಮೆ ಹುಡ್ಕೊಳ್ಳೋದು. ಸೊ ಇದು ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಕುಡಿತಾ 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 ಅದನ್ನೇ ಒಂದು ದುಶ್ಚಟ ಹುಡ್ಕೊಂಡ್ಬಿಡುದು. ಅಥವಾ ಸಿಗರೇಟ್ ಸೇದೋದು. ಈಗ ಉದಾಹರಣೆಗೆ ನಾನು ಹೇಳಿದೆ ADHD ಇರೋ ಮಕ್ಕಳು, ಈ ಗಮನ ಸಿಗರೇಟ್ ಸೇದಾಗ ನಮ್ಗೆಲ್ಲರಿಗೂ ಗೊತ್ತು ಗಮನ ಸರಿಯಾಗಿರುತ್ತೆ. ತಂಬಾಕು ಹಾಕೊಂಡ್ರೆ ಗಮನ ಇಟ್ಟು ನಾವು ಡ್ರೈವಿಂಗ್ ಮಾಡ್ಬೋದು ಅಂತ ಹೇಳಿ ಎಲ್ಲರೂ ನೀವು ಕೇಳಿದೀವಿ ಅಲ್ವಾ. ಸೊ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಅವರಿಗೆ ಏನು ಗಮನ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಇಂಥದ್ದೇನೋ ಒಂದು ಮಾಡ್ಕೊಂಡು ನಾನು ಓದಿ ಮಾರ್ಕ್ ತೆಗಿತೀನಪ್ಪ, ನಮ್ಮ ಅಪ್ಪ ಅಮ್ಮ ಎಲ್ಲ ನನಗೆ ಚಕ್ಸ್ತಾರೆ ಅಂತೇಳಿ ಇಂಥದ್ದು ದಾರಿಗಳನ್ನು ಹಿಡ್ಕೊಂಡು ಬಿಡ್ಬೋದು. ಸೊ ಈ ಸಮಸ್ಯೆಗಳನ್ನ ಆದಷ್ಟು ಬೇಗ ನೀವು ಟೀಚರ್ಗಳಾದವರು, ಪೇರೆಂಟ್ಸ್ ಆದವರು ಕಂಡು ಹಿಡಿದು ಅದನ್ನ ಸೈಕಾಟ್ರಿಸ್ಟ್ಗಳಿಗೆ, ಸೈಕಾಲಜಿಸ್ಟ್ಗಳಿಗೆ ರೆಫರ್ ಮಾಡೋದು ಬಹಳ ಮುಖ್ಯ. ಇನ್ನೊಂದು ಸಾಮಾನ್ಯವಾದ ಮಾನಸಿಕ ಕಾಯಿಲೆ ಭ್ರಮೆಯ ಕಾಯಿಲೆ. ಭ್ರಮೆಯ ಕಾಯಿಲೆ ಅಂದ್ರೆ ಏನೋ ಇಲ್ಲದೆ ಇರೋದು ಕಾಣೋದು, ಯಾರು ಮಾತಾಡ್ತಾ ಇಲ್ಲ ಆದ್ರೂ ಸಹ ಯಾರೋ ನನಗೇನೋ ಹೇಳ್ತಿದ್ದಾರೆ ಅನ್ನೋದು, ಮತ್ತೆ ತುಂಬಾ ಭಯ ಕುತ್ಕೊಳ್ಳೋದು, ಎಲ್ಲ ಜನರಿಂದ ಒಂಥರ ಸೆಪರೇಟ್ ಆಗಿ ಬಿಡೋದು, ಬೇರೆ ಮಕ್ಕಳೊಟ್ಟಿಗೆ ಸೇರದೇ ಇರೋದು, ಶಾಲೆಗೆ ಹೋಗದೇ ಇರೋದು, ಯಾರೊಟ್ಟಿಗೆ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾತಾಡದೇ ಇರೋದು, ಇಂಥದ್ದು ಭ್ರಮೆಯ ಕಾಯಿಲೆಗಳು ತುಂಬಾ ತೀವ್ರವಾದ ಮಾನಸಿಕ ಕಾಯಿಲೆ ಆಗಿದ್ದು ಇದಕ್ಕಂತೂ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕೇ ಬೇಕು. ಔಷಧಿಗಳ ಅವಶ್ಯಕತೆ ತುಂಬಾ ಇರುತ್ತೆ. ಕೆಲವೊಮ್ಮೆ ಬರೀ ಕೌನ್ಸಿಲಿಂಗ್ ಇಂದ ಮಾತಾಡೋದ್ರಿಂದ ಸರಿ ಆಗ್ಲಿಕ್ಕಿಲ್ಲ ಈ ತರದ ಸಮಸ್ಯೆ. ಸೊ ಅದಕ್ಕೆ ನಾವು ಸೈಕಾಟಿಕ್ ಡಿಸಾರ್ಡರ್ಸ್ ಅಥವಾ ಸ್ಕಿಜೋಫ್ರೇನಿಯಾ ಅಂತ ನೀವು ಕೇಳಿರ್ಬೋದು. ಸ್ಕಿಜೋಫ್ರೇನಿಯಾ ಅನ್ನೋದು ಒಂದು ತೀವ್ರವಾದ ಮಾನಸಿಕ ಕಾಯಿಲೆ. ಸೊ ಇಲ್ಲಿ ನೀವು ಕೆಲವೆಲ್ಲ ಟೀಚರ್ಸ್ಗಳಿದ್ದೀರಿ, ಪೇರೆಂಟ್ಸ್ ಇದ್ದೀರಿ. ಸೊ ಈ ಥರದ್ದು ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡು ಬಂದ್ರೆ, ಅಥವಾ ಎಷ್ಟೋ ಜನ ನಮ್ಮ ಮಕ್ಕಳಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲವರು ಕೀಟ್ಲೆ ಮಾಡ್ತಾರೆ, ಕೆಲವರು ಏನೋ ಒಂದಿಷ್ಟೆಲ್ಲ
ಕಿತಾಪತಿಗಳನ್ನು ಮಾಡ್ತಾ ಇರ್ತಾರೆ ಅಲ್ವಾ? ಎಲ್ಲ ಮಕ್ಕಳು ಒಂದಲ್ಲ ಒಂದು ಟೈಮಲ್ಲಿ ಮಾಡ್ತಾರೆ. ಆ ಥರದನ್ನು ನಾವು ಹೇಗೆ ನಿಭಾಯಿಸಬಹುದು ಅಥವಾ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಒಂದು, ನಾನು ಹೇಳಿದ್ನಲ್ಲ, ಯಾವುದೇ ಏನೇ ವರ್ತನೆ ಮಾಡ್ತಾ ಇದ್ರು ಫಸ್ಟ್ ನಾನು ಹೇಳಿದ್ನಲ್ಲ ನನ್ನ ಭಾಷಣದಲ್ಲಿ, ಇದು ಅವನ ಮನೆ ಅಥವಾ ಅವನ ಸಮಾಜದ ಒಂದು ಪ್ರತಿಬಿಂಬ ಮಾತ್ರ. ಅದನ್ನ ಯಾವತ್ತೂ ನೆನಪಿಟ್ಕೊಳ್ಬೇಕು. ಮಗುವನ್ನ ಬ್ಲೇಮ್ ಮಾಡೋದು, ಇದು ನಿನ್ ತಪ್ಪು ಅಂತ ಹೇಳಿ ಬೆರಳು ತೋರಿಸಿ ಅವನನ್ನ ಇನ್ನಿಷ್ಟು ಕುಗ್ಗಿಸ್ಬಾರ್ದು. ಅದು ಎಂತ ಕೆಲಸ ಬೇಕಾದ್ರೂ ಮಾಡಿರ್ಲಿ ಆಯ್ತಾ? ನಾವು ಎಷ್ಟೋ ಸತಿ ನೋಡ್ತೀವಿ. ಈಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಒಂದು ಚಿಕ್ಕ ಇಬ್ಬರು ಮಕ್ಕಳು ಏನು ಪೋರ್ನೋಗ್ರಫಿ ನೋಡ್ತಾ ಇದ್ದವರು ಒಂದು ಯಾವುದೋ ಒಂದು ಸಣ್ಣ ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದ ಎಲ್ಲೋ ಒಂದು ವೆಸ್ಟ್ ಬೆಂಗಾಲ್ ಅಲ್ಲ, ಎಲ್ಲೋ ಒಂದು ಕಡೆ ಅಸ್ಸಾಮಲ್ಲ, ಎಲ್ಲೋ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನೀವು ಅದರಿಂದ ಆಳವಾಗಿ ನೋಡಿದ್ರೆ ಆ 2 ಮಕ್ಕಳಿಗೆ ಅಥವಾ ಒಬ್ಬನ ಯಾರೋ ಆ ಮಗುಗೆ ಅವ್ರ ಅಪ್ಪ ಅಮ್ಮ ಅವನ ಮುಂದೆಯೇ ಸೆಕ್ಷುವಲ್ ಆಕ್ಟಿವಿಟಿ ಮಾಡ್ತಿದ್ರ. ಅಂದ್ರೆ ಏನು ಮುಚ್ಚುಮರೆ ಇರುತ್ತೆ, ಅವನ ಮುಂದೆ ಅಷ್ಟು ಎಕ್ಸ್ಪೋಸ್ ಮಾಡೋದು. ಆಕ್ಚುಲಿ ಅಂದ್ರೆ ಆ ಮಗುವಿಂದು ತಪ್ಪಲ್ಲ ಮರ್ಡರ್ ಮಾಡಿ, ಅವ್ರ ಅಪ್ಪ ಅಮ್ಮ ಆ ಮಗುವನ್ನ ಅಬ್ಯೂಸ್ ಮಾಡಿ. ಇಲ್ಲಿವರೆಗೆ ನೀವು ಕೇಳ್ತಿದ್ರಲ್ಲ ಸೆಕ್ಷುವಲ್ ಅಬ್ಯೂಸ್, ಫೋನಲ್ಲಿ ವಿಡಿಯೋಗಳನ್ನು ತೋರಿಸೋದು, ಇಂಥದ್ದೆಲ್ಲ ಕೆಟ್ಟದ್ದು ಮಾಡೋದು, ಅವ್ರ ಅಪ್ಪ ಅಮ್ಮನ್ನ ಹಿಡಿದು ಒಳಗೆ ಹಾಕ್ಬೇಕು ಆಕ್ಚುಲಿ. ಯಾಕೆಂದ್ರೆ ಅವರಿಗೆ ಬುದ್ಧಿ ಇಲ್ಲ ಮಕ್ಕಳ ಮುಂದೆ ಎಂತ ಮಾಡ್ಬೇಕು ಎಂತ ಮಾಡಬಾರ್ದು, ಅಥವಾ ಅವ್ರಿಗೆ ಏನ್ ಎಕ್ಸ್ಪೋಜರ್ ಬೇಕು ಏನು ಬೇಡ. ಸೊ ನಾವು ಮಕ್ಕಳ ಏನೇ ಸಮಸ್ಯೆ ಕಂಡಾಗ ಫಸ್ಟ್ ನಾವು ಅದನ್ನ ನೆನಪು ಮಾಡ್ಕೊಂಡ್ರೆ ನಾವು ಮಕ್ಕಳ ಬಗ್ಗೆ ವೈರತ್ವ ಹುಟ್ಟಿಸ್ಕೊಳ್ಳಲ್ಲ. ಅಥವಾ ಇವ ಬಂದಪ್ಪ, ಇವ ತಲೆ ತಿಂತಾನೆ, ಇವತ್ತು ಇವ ಗಲಾಟೆ ಮಾಡ್ತಾನೆ, ಇವತ್ತು ಶಾಲೆಯಲ್ಲಿ ಸುಮ್ಮನೆ ಕೂರಲ್ಲ ಇವ ಅಂತ ಹೇಳಿ ನಾವೇನು ದೂರ ಮಾಡ್ಕೊಂಡು ಬಿಡ್ತೀವಿ ನಮ್ಮನ್ನ. ಅದು ಮಗುವಿಗೆ ಆಕ್ಚುಲಿ ಕಂಟಕ. ಯಾಕಂದ್ರೆ ಮಗುಗೆ ಬೇಕಾಗಿರೋದೇನು, ಎಲ್ಲರ ಒಪ್ಪಿಗೆ ಬೇಕು, ಎಲ್ಲರ ಪ್ರೀತಿ ಬೇಕು, ನಾನು ಒಂದೇನೋ ಒಂದು ಇದ್ದೀನಿ ಅಂತ ಹೇಳಿ ತೋರಿಸ್ಕೊಳ್ಬೇಕು ಅಲ್ವಾ? ಮತ್ತೆ ಯಾವ ಮಕ್ಕಳಿಗೆ ಓದಿ ಮಾರ್ಕ್ ತೆಗಿಯಕ್ಕಾಗದಿದ್ರೆ, ಅಥವಾ ಯಾವುದೋ ಒಂದು ಅವನಿಗೆ ಯಕ್ಷಗಾನದಲ್ಲೋ ಅಥವಾ ಡ್ಯಾನ್ಸ್ ಅಲ್ಲೋ ಅಥವಾ ಇನ್ನೊಂದು ಯಾವ್ದ್ರಲ್ಲೋ ಟ್ಯಾಲೆಂಟ್ ಇಲ್ಲದಿದ್ರೆ, ಸ್ಪೋರ್ಟ್ಸ್ ಅಲ್ಲೋ ಟ್ಯಾಲೆಂಟ್ ಇಲ್ಲದಿದ್ರೆ, ಅವ್ನು ಯಾವ ರೀತಿ ಅವನ ಏನು ಅಚೀವ್ಮೆಂಟ್ ಅನ್ನ ಅಥವಾ ಯಾವ ರೀತಿ ಎಲ್ಲರ ಗಮನವನ್ನ ಸೆಳೀತಾನೆ, ಏನು ದಾರಿ ಇರಲ್ಲ. ಅವನು ಕೀಟ್ಲೆ ಮಾಡೋದು, ಯಾವ ಹೊಡೆಯೋದು, ಗ್ಯಾಂಗ್ ಕಟ್ಕೊಂಡು ಫೈಟಿಂಗ್ ಮಾಡೋದು, ಇದೇನು ಅಂದ್ರೆ ಮಕ್ಕಳ ಒಂದು ರೀತಿ ಗಮನವನ್ನ ಸೆಳೀಲಿಕ್ಕೆ. ಸೊ ನಾವು ಆ ಮಗುವಿಗೆ ಅವನಲ್ಲಿ ಏನು ಟ್ಯಾಲೆಂಟ್ ಉಂಟು, ಅವನಲ್ಲಿ ಏನು ಕೆಪಾಸಿಟಿ ಉಂಟು, ಅದನ್ನ ಅವನು ಹೇಗೆ ಉಪಯೋಗಿಸ್ಕೊಂಡು ಅವನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅವನದೊಂದು ಏನ್ ಹೇಳಿ ಅವನ ಒಂದು ಇಮೇಜ್ ಬೆಳೆಸ್ಕೊಳ್ಬೋದು, ಅಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ರೈಟ್? ಇದು ವಿಷಯ 2 ನಾವು ನೆನಪಿಟ್ಕೊಳ್ಬೇಕು. ಇನ್ನೊಂದು, ಯಾವುದೇ ಮಗು ಇದ್ರೂ ಕೂಡ ನಾವು ಅದು ಮಗು ಹೇಗೆ ಇದ್ರೂ ಕೂಡ, ಅವ್ನು ಎಷ್ಟೇ ಓದ್ತಾ ಇರಲಿ, ಅವ್ನಿಗೆ ಏನೇ ಟ್ಯಾಲೆಂಟ್ಗಳಿರಲಿ, ಅವ್ನು ಸ್ಪೋರ್ಟ್ಸ್ ಅಲ್ಲಿ ಇರಲಿ, ಅವ್ನು ಕಲ್ಚರಲ್ ಅಲ್ಲಿ ಇರಲಿ, ಎಂತ ಬೇಕಾದ್ರೂ ಇರಲಿ, ಅವನು ನನ್ನ ಮಗ ಅಥವಾ ಇವನು ನನ್ನ ಸ್ಟೂಡೆಂಟ್, ಇವನನ್ನ ನಾನು ಕಂಪ್ಲೀಟ್ ಆಗಿ 100% ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ತೇನೆ ಅನ್ನೋದನ್ನ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ನಾವು ಎಷ್ಟೋ ಸತಿ ಏನು ಆಗತ್ತಂದ್ರೆ, ನಾವು ಟೀಚರ್ಗಳೇ ನಾನು ಕೂಡ ಟೀಚರ್. ಸೊ ನಾವು ಟೀಚರ್ಗಳೇ ಕೆಲವೊಮ್ಮೆ ಇವ ಒಳ್ಳೆ ಸ್ಟೂಡೆಂಟು, ಇವ ಬಿಡು ಲಾಸ್ಟ್ ಬೆಂಚ್ ಅವ ಅಂತ ಹೇಳಿ ಇಂಥದ್ದು ನಾವೇ ಆಟಿಟ್ಯೂಡ್ಗಳನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಆ ಥರದ್ದು ಮಾಡಿದ್ರೆ ಏನಾಗುತ್ತಂದ್ರೆ ನಾವು ಆ ಮಕ್ಕಳಿಗೆ ಅನ್ಯಾಯ ಮಾಡೋದು ಹಾಗೆ ಅಷ್ಟೇ ಅಲ್ವಾ? ಸೊ ನಾವು ಅಪ್ಪ ಅಮ್ಮಂದ್ರು ಕೂಡ ಇವ ನನ್ನ ಮಗ ತುಂಬಾ ಚೆನ್ನಾಗಿ ಓದ್ತಾನೆ, ಇವ ಕೆಲಸಕ್ಕೆ ಹೋಗಿ ದುಡ್ಡು ಬರ್ತಾನೆ, ಇವ ಏನು ಮಾಡೋದಿಲ್ಲ, ಈ ತರ ತಾರತಮ್ಯ ನಾವೇ ಮಾಡಿಕೊಂಡು ನಾವೇ ಎಲ್ಲ ಸಮಸ್ಯೆಗಳನ್ನು ಶುರು ಮಾಡಿಬಿಡ್ತೀವಿ. ಸೊ ಯಾವತ್ತೂ ಕೂಡ 100% ಅದು ಹೇಗೆ ಇದ್ರೂ ಕೂಡ ಅಕ್ಸೆಪ್ಟ್ ಮಾಡಿ ಅವರನ್ನು ಸ್ವೀಕರಿಸಿ. ಆ ಸ್ವೀಕಾರ ಮಾಡಿದಾಗ ಮಾತ್ರ ಅವನಲ್ಲಿರೋ ತಪ್ಪುಗಳು, ಅವನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಹೊರತು ಅವನಿಗೆ ಬೈತಾ ಇದ್ರೆ, ಅವನಿಗೆ ಕೀಳಾಗಿ ತೋರಿಸ್ತಾ ಇದ್ರೆ, ಯಾರು ಕೂಡ ನಮ್ಗೆಲ್ಲರಿಗೂ ಅನುಭವ ಆಗಿದೆ ಒಂದಲ್ಲ ಒಂದು ರೀತಿಯಲ್ಲಿ. ಅಂಥ ಮಕ್ಕಳು ಮೇಲೆ ಬರಲಿಕ್ಕೆ ಕಷ್ಟ, ಇನ್ನಷ್ಟು ಅಡ್ಡದಾರಿ ಹಿಡ್ಕೊಂಡೇ ಹೋಗ್ಬೋದು. ಸೊ ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಪ್ರಾಯಶಃ ನವಮಾಸಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ರಕ್ತವನ್ನು ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿಕೊಂಡು ಮಗುವನ್ನುವಂತಹ ಒಂದು ಜೀವವನ್ನು ತಾಯಿ ಈ ಜಗತ್ತಿಗೆ ತರ್ತಾಳೆ. ಅನಂತರ ಅದಕ್ಕೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಅಮೋಘವಾದದ್ದು, ಅದ್ಭುತವಾದದ್ದು. ಹುಟ್ಟುತ್ತ ಮಗು ಅಲ್ಪ ಮಾನವ, ಬೆಳೆಯುತ್ತ ಮಗು ವಿಶ್ವ ಮಾನವನಾಗ್ತದೆ. ಈ ವಿಶ್ವ ಮಾನವನನ್ನಾಗಿ ಮಾಡಬೇಕಾದ್ರೆ ಪೋಷಕರ ಜೊತೆ ಶಿಕ್ಷಕರ ಪ್ರಯತ್ನ, ಅವಿರತ ಪ್ರಯತ್ನ ಅತ್ಯಗತ್ಯ. ಸರ್, ಈಗಾಗಲೇ ಡಾಕ್ಟರ್ ಹೇಳಿದ್ರು, ಅಡೋಲಸೆನ್ಸ್ ಪೀರಿಯಡ್ ಅತ್ಯಂತ ಜೀವನದ ಅದ್ಭುತವಾದ ಅಮೃತ ಗಳಿಗೆಯಾದರೆ ಇದೇ ಸಮಯದಲ್ಲಿ ಮಕ್ಕಳು ತಮ್ಮ ಕಾಲ ಮೇಲೆ ಕಲ್ಲು ಹೊತ್ತು ಹಾಕ್ತಾರೆ. ಆ ವಿದ್ಯಾರ್ಥಿ ಜೀವನ ಎಷ್ಟು ಸುವರ್ಣ ಯುಗವೋ
ಅದರ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತಂದೆ ತಾಯಿಗಳು ಬೆನ್ನೆಲುಬಾಗಿ ಬೆಂಗಾವಲಾಗಿ ಇರಬೇಕು ಅನ್ನುವಂತಹ ಕಿವಿ ಮಾತನ್ನು ಕೊಟ್ಟಿದ್ದಾರೆ ಸರ್. ಅದ್ಭುತವಾದ ಮಾತುಗಳು. ವೈಯಕ್ತಿಕವಾಗಿ ನಾನು ಶಿಕ್ಷಣ ಇಲಾಖೆಯ ಪರವಾಗಿ ನಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಮಕ್ಕಳಿಗೆ ಬೇಕಾದದ್ದು ಇಂತಹ ಸಲಹೆ, ಸಹಕಾರ, ಮಾರ್ಗದರ್ಶನ ನಾವು ನೀಡ್ತಾ ಇದ್ದೇವೆ. ಪೋಷಕರು, ನಾವು ಒಂದು ಪೋಷಕರಾಗಿದ್ದುಕೊಂಡು ಶಿಕ್ಷಕರಾಗಿದ್ದುಕೊಂಡು ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮಗುವಿನ ಗುಣ ಅವಗುಣಗಳ ಕಡೆ ಗಮನಿಸ್ತಾ ಇದ್ದೇವೆ. ಈಗಾಗಲೇ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾವು ವ್ಯತ್ಯಾಸವನ್ನು ಗಮನಿಸುವಾಗ ಮಕ್ಕಳಲ್ಲಿ ಕಾಣ್ತಾ ಇರುವುದು ಒಂಟಿತನ, ಏಕಾಂಗಿತನ. ಎಲ್ಲರಿಗೂ ಗೊತ್ತಿದೆ, 2 ವರ್ಷದಿಂದ ಕೊರೋನಾ ಬಂದ ನಂತರ ನಾವು ಯಾವ ರೀತಿ ಮಗುವನ್ನು ಆನ್ಲೈನ್ ಕ್ಲಾಸಿಗೆ ತೊಡಗಿಸಿಕೊಂಡೇವೋ, ಯಾವತ್ತು ನಾವು ಕೈಗೆ ಮೊಬೈಲ್ ಕೊಡಬೇಡಿ ಅಂತ ಹೇಳುವಂತಹ ಪರಿಸ್ಥಿತಿ ಇತ್ತು. ಈಗ ಶಿಕ್ಷಣ ವ್ಯವಸ್ಥೆಯನ್ನು ಸರಿಗೊಳಿಸಲಿಕ್ಕಾಗಿ ಅನಿವಾರ್ಯವಾಗಿ ನಾವು ಮೊಬೈಲ್ ಅನ್ನುವಂತಹ ಒಂದು ಯಂತ್ರವನ್ನು ಮಗುವಿನ ಕೈಗೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ದೇವರು ಕಣ್ತೆರೆದು ಸ್ವಲ್ಪ ಈಗ ಸುಗಮವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಈಗ ಕಳೆದ 1.5 ತಿಂಗಳಿನಿಂದ ನಾವು ಮಕ್ಕಳ ಒಡನಾಟದಲ್ಲಿ, ಮಕ್ಕಳ ಕಲರವದಲ್ಲಿ ತೊಡಗಿದ್ದೇವೆ ಅಂತ ಹೇಳಲಿಕ್ಕೆ ಹರ್ಷ ಪಡ್ತಾ ಇದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿ ಗೊತ್ತಿಲ್ಲ, ಭಗವಂತನ ಚಿತ್ತ. ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಏನಿದ್ರು ಕೂಡ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು, ಅರಿವಿನ ಬೆಳಕಾಗಬೇಕು. ಈ ನಿಟ್ಟಿನಲ್ಲಿ ಇದೊಂದು ವಿನೂತನವಾದ ಕಾರ್ಯಕ್ರಮ. ಪ್ರಾಯಶಃ ಸರ್ ರೆಡ್ಡಿ ಸರ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿರಬೇಕು ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅಂತ ಹೇಳಿ ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಕಂಡುಕೊಂಡ ಹಾಗೆ ಸೈಬರ್ ಕ್ರೈಮ್ನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಪ್ರಾಯಶಃ ನಮ್ಮ ಶಿಕ್ಷಕರಿಗೆ ಈ ಬಗ್ಗೆ ಇನ್ನೂ ಕೂಡ ಮಾಹಿತಿ ಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಸೈಬರಲ್ಲಿ ಆಗುವಂತಹ ಅಪರಾಧಗಳು ಈಗಾಗಲೇ ನಾವು ಹೇಳಿದ್ದೇವೆ. ಸ್ವಲ್ಪ ವಿಷಯ ತಿಳಿದವರು ಕೂಡ ಈ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳ ಮೂಲಕ ಅಪರಿಚಿತರೊಡನೆ ಸಂಭಾಷಣೆಯನ್ನು ಮಾಡುತ್ತಾ ಈ ಏಕಾಂಗಿತನವನ್ನು ಕಳೀಲಿಕ್ಕೆ, ತಾನು ಒಬ್ಬಂಟಿ ಅನ್ನುವಂತಹ ಭಾವನೆಯನ್ನು ಕಳೀಲಿಕ್ಕೆ ಇತರರೊಡನೆ ಬೆರೆತುಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಸರ್ ಹೇಳಿದ್ರು ಪೋಕ್ಸೋ ಕಾಯ್ದೆ ಬಗ್ಗೆ. ಖಾಲಿ ಸಂದೇಶಗಳನ್ನು ಕಳಿಸಿದ್ರೇನೆ ಪೋಕ್ಸೋ ಕಾಯ್ದೆಯ ಬಗ್ಗೆ ಹೇಳಿದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಮಕ್ಕಳು ಶಾಲೆಗೆ ಬರುವಾಗ ಕೂಡ ನಾವು ಎಷ್ಟು ಎಚ್ಚೆತ್ತುಕೊಂಡ್ರು. ನಿನ್ನೆ ನೀವು ಗಮನಿಸಿದಿರಿಲ್ವಾ, ಇಲ್ಲೇ ನಡೆದಂತ ಒಂದು ಚಿಕ್ಕ ಘಟನೆಯೇ ಸಾಕ್ಷಿಯಾಗಿದೆ. ಪ್ರಾಯಶಃ ಪೇರೆಂಟ್ಸ್ ಉಳ್ಳಾಗ ನನಗೆ ದೂರು ಕೊಟ್ಟಿರ್ಬೇಕು. ಏನೇ ಇದ್ರೂ ಕೂಡ ನಮ್ಮತನವನ್ನು ಮಕ್ಕಳಿಗೆ ನಾವು ಬೆಂಗಾವಲಾಗಿದ್ದುಕೊಂಡು ನಮ್ಮತನವನ್ನು ಉಳಿಸಿಕೊಂಡು ಮಗು ಎನ್ನುವಂತಹ ಮುಕ್ತ ಮನಸ್ಸಿನ ಭಾವನೆಗಳನ್ನು ಸ್ಪಂದಿಸುತ್ತಾ ಅದರ ಏಕಾಂಗಿತನವನ್ನು ಹೋರಾಡಿಕೊಂಡು ಅದರ ಜೊತೆಗೆ ಸಹಪಾಠಿಯಾಗಿ, ಸಹವರ್ತಿಯಾಗಿ, ಸ್ನೇಹಜೀವಿಯಾಗಿ ಬದುಕೋಣ. ನಮ್ಮ ಮಕ್ಕಳು ನಮ್ಮ ಆಸ್ತಿ. ಆ ಆಸ್ತಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಈ ಸಮಾಜಕ್ಕೆ ಕೊಡೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತೇನೆ. ವಂದನೆಗಳು. ಈಗ ನಿಮಗೆ ಗೊತ್ತಿದೆ 24/3/2026 ಕೊರೋನಾ ಸ್ಟಾರ್ಟ್ ಆಯಿತು, ಎಲ್ಲರೂ ಗೊತ್ತಿದೆ, ಹೌದಲ್ವಾ? ಇದರಲ್ಲಿ ಕೊಂಡುಕೊಂಡಿದ್ದ ವಿಷಯ ಅಂತ ಹೇಳಿದ್ರೆ, ಈಗ ನಮ್ಮ ಸರ್ ಹೇಳಿದ್ರು, ಈಗ ನಮಗೆ ನಾವು ಚೈಲ್ಡ್ ಎಬಿಸ್ ಬಗ್ಗೆ ಮಾತಾಡಬೇಕಾದ ವಿಷಯ 2012ರಿಂದ ಇಲ್ಲೇ ತನಕ ನಮಗೆ 800 ಕೇಸ್ಗಳು ಆಲ್ರೆಡಿ ಪ್ರಕರಣ ಆಗಿದೆ. ನಾವು ಸ್ವಲ್ಪ ಹಿಂದಕ್ಕೆ ಅಂತ ಹೇಳಿದ್ರೆ 2 ವರ್ಷಗಳ ಹಿಂದಕ್ಕೆ ಹೋಗೋಣ. ಇನ್ನೂ ಸಹ ನೆನಪಿದೆ ಏನಂತ ಹೇಳಿದ್ರೆ, ಈಗ ಈ ಒಂದು ಆನ್ಲೈನ್ ಎಜುಕೇಶನ್ ಇಂದಾಗಿ ಎಲ್ಲರಿಗೂ ಮೊಬೈಲ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಅದರ ಬಗ್ಗೆ ಎಲ್ಲರೂ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಪ್ರಸ್ತುತ ಏನಾಯ್ತು ಅಂತ ಹೇಳಿದ್ರೆ, ನಾವು ಮೊಬೈಲನ್ನು ಕೊಡೋದು ಮಾತ್ರ ಅಲ್ಲ, ಈಗ ಬಹುಶಃ ಎಷ್ಟೋ ಸಾಲ ಮಾಡಿಕೊಂಡು ಚಿನ್ನಗಳನ್ನು ಅಡ ಇಟ್ಟುಕೊಂಡು ಇಲ್ಲದ್ರೆ ನಮ್ಮ ಸ್ತ್ರೀಶಕ್ತಿಯಿಂದ ಸಾಲವನ್ನು ತೆಗೆದುಕೊಂಡು ನನ್ನ ಮಗ ಕಡಿಮೆ ಆಗಬಾರ್ದು ಅಂತ ಹೇಳಿ ನಾವು ಮೊಬೈಲನ್ನು ಕೊಟ್ಟಿದ್ದೀವಿ ಅಲ್ವಾ? ಇದು ಒಪ್ಪುವಂತ ವಿಷಯ. ಆದ್ರೆ ನಾವು ಮೊಬೈಲನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಇದನ್ನು ಎಷ್ಟರ ಮಟ್ಟಿಗೆ ನಾವು ಮಾನಿಟರಿಂಗ್ ಮಾಡಿದ್ದೇವೆ, ಹೌದಾ? ಈಗ ಅದರ ಬಗ್ಗೆ ಪ್ರಸ್ತಾಪ ತುಂಬಾ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಆಯ್ತು ನನ್ನ ಮಗನಿಗೆ ನಾನು ಮೊಬೈಲ್ ಕೊಟ್ಟೆ, ಓಕೆ, ಅದನ್ನು ಇನ್ನೊಬ್ಬರ ಹತ್ರ ಹೇಳಿ ಡಿಸ್ಕಸ್ ಮಾಡೋದು, ಅದು ಮಾತ್ರ ಅಲ್ಲ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ಈಗ 12 ವರ್ಷದ ಹುಡುಗಿ, 12 ವರ್ಷದ ಹುಡುಗಿ ನನ್ನ ಮನೆಯಲ್ಲೇ ನನ್ನ ಅಣ್ಣನೊಟ್ಟಿಗೆ ಸೇರಿಕೊಂಡು, ನನ್ನ ಕಸಿನೊಟ್ಟಿಗೆ ಸೇರಿಕೊಂಡು, 12 ವರ್ಷದ ಹುಡುಗಿ, 13 ವರ್ಷದ ಅಣ್ಣ, 14 ವರ್ಷದ ಕಸಿನ್, ಮಗು ಗರ್ಭವತಿ. ಓಕೆ, ಎಲ್ಲಿರ ಮಟ್ಟಿಗೆ ಅಂತ ಹೇಳಿದ್ರೆ, ಆ ಮಗು ಹೊರಗೆ ಬರೋ ತನಕ ತಾಯಿಗೆ ಗೊತ್ತಿಲ್ಲ ಈ ಮಗು ಗರ್ಭವತಿ ಆಗಿದೆ ಅಂತ ಹೇಳಿ ಆಲೋಚನೆ ಮಾಡಿ ಒಂದು ಮಗು 12 ವರ್ಷದ ಮಗು ಗರ್ಭಿಣಿ ಆದ್ರೆ ಆ ಒಂದು ಪರಿಸ್ಥಿತಿ ಏನಿರ್ಬೋದು ಅಂತ ಹೇಳಿ. ಈಗ ಏನಂತ ಹೇಳಿದ್ರೆ, 3 ತಿಂಗಳವರೆಗೆ ತಾಯಿ ಸ್ವಲ್ಪ ಮಾನಿಟರ್ ಮಾಡಿ ಗೊತ್ತಿದ್ರೆ, ಎಷ್ಟು ಡಾಕ್ಟರ್ ಗೊತ್ತಿರ್ಬೋದು, ನಮಗೆ 3 ವರ್ಷದ ತನಕ ನಮಗೆ ಅಧಿಕಾರ ಇದೆ, ಅಥವಾ ಡಾಕ್ಟರ್ಗೆ ಅಧಿಕಾರ ಇದೆ ಆ ಮಗುವನ್ನು ತೆಗಿಸ್ಲಿಕ್ಕೆ. 6 ತಿಂಗಳಾದ ನಂತರ ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ. 6 ತಿಂಗಳ ಒಳಗೆ ಮಗುವಿನ ಕಂಡೀಷನ್ ನೋಡಿ ಒಂದು ಕೋರ್ಟಿಗೆ ಅಧಿಕಾರ ಇದೆ. ಆ ಮಗುವಿನ ಬೆಳವಣಿಗೆ ಹೇಗಿದೆ, ಆ ಮಗುವಿನ
ಯಾವುದು ದೈಹಿಕ ಬೆಳವಣಿಗೆ ಆ ಥರದಲ್ಲಿ ಒಂದು ಕೋರ್ಟಿಗೆ ಪರ್ಮಿಷನ್ ಇದೆ. ಒಂದು ವೇಳೆ ಮಗು ದೈಹಿಕ ಬೆಳವಣಿಗೆ ಅಲ್ಲಿ ಅಸ್ತವ್ಯಸ್ತ ಆಗಿದ್ರೆ ಕೋರ್ಟಿಗೆ ಸಹ ಪರ್ಮಿಷನ್ ಇಲ್ಲ, ಆ ಮಗುವನ್ನು ಹೊರಗೆ ತೆಗೆಯಲೇಬೇಕು. ಇದು ಒಂದು ಘಟನೆ ಅಂತ ಹೇಳಿದ್ರೆ, ಈಗ ಸರ್ ಬಗ್ಗೆ ಮಾತಾಡಿದ್ದೀವಿ ನಾವು ಚೈಲ್ಡ್ ಅಬ್ಯೂಸ್ ಬಗ್ಗೆ ಮಾತಾಡುವಾಗ ನಾವು ಈ 2 ಹಂತದಲ್ಲಿ ನಾವು ಮಾತಾಡ್ತೇವೆ. ಒಂದು 12 ವರ್ಷದ ಒಳಗಿನ ಮಕ್ಕಳಾದ್ರೆ, ಒಂದು 12 ಇಂದ 18. ಈಗ ನಿಮಗೆ ಗೊತ್ತಿದೆ 12 ವರ್ಷದೊಳಗೆ ಮಕ್ಕಳು ಅಸ್ತವ್ಯಸ್ತ ಗೊತ್ತಿಲ್ಲ, ಓಕೆ ಮಕ್ಕಳು ಸಂಚಲ ಇರ್ತದೆ, ಅವರು ಖಂಡಿತವಾಗಿ ಶಿಕ್ಷೆಗೆ ಅಬ್ಯೂಸ್ ಆಗುವಂಥ. ಆದರೆ ಈ 12ರಿಂದ 18 ಸರ್ ಹೇಳಿದ್ದು 10 ಅಲ್ವಾ, 10, 11, 12, 13, 14, 17 ತನಕ 15. ಈ 12ರಿಂದ 18 ವರ್ಷ ನಾವು ಯಾವ ಮಕ್ಕಳು ಸೆಕ್ಸಿಗೆ ಅಬ್ಯೂಸ್ ಆಗ್ತಾರೆ ಅದನ್ನು ನಾವು ಬಹುಶಃ ಇಲ್ಲ ಅಧ್ಯಕ್ಷರು ಸಹ ಇದ್ದಾರೆ, ನಾವು ಅದನ್ನು ಪರಿಗಣಿಸಿದಾಗ ನಮಗೆ ಕೌನ್ಸಿಲಿಂಗ್ ಮಾಡಿದಾಗ ಹೆಚ್ಚಿನ ಮಕ್ಕಳು ಗೊತ್ತಿದ್ದೇ ಆಗುವಂಥದ್ದು. ಏನಂತ ಹೇಳಿದ್ರೆ ಅದು ಯಾವಾಗ ಬೆಳಗ್ಗೆ ಬರ್ತದೆ ಅಂತ ಹೇಳಿದ್ರೆ, ಈಗ ನಾವು ಹೇಳಿದಾಗೆ ನಾವು ಮೊಬೈಲ್ ಕೊಟ್ಟು ಬಿಡ್ತೇವೆ. ಆ ಮೊಬೈಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದು ಪ್ರೀತಿ ಪ್ರೇಮ ಪ್ರಣಯ ಒಂದು ಗಳಿಗೆ ಒಳಗಾಗಲಿ ಅಲ್ಲಿಂದ ಏನಂತ ಹೇಳಿದ್ರೆ ಹುಡುಗನ ಹುಟ್ಟಿಕೊಂಡು ಹುಡುಗುವಂಥದ್ದು ಅಂಥದ್ದೆಲ್ಲ ಆಗುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಗೊತ್ತಿದ್ದು ಏನಂತ ಹೇಳಿದ್ರೆ ಮಗು ಗರ್ಭವತಿ ಆಗೋ ಚಾನ್ಸಸ್ ಇರ್ತದೆ. ಗೊತ್ತಿದ್ದು ಅಂತ ಹೇಳಿದ್ರೆ ಮಗು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವಂಥ ಕಾರಣ ಇರ್ತದೆ. ಇದಕ್ಕೆ ಕಾರಣ ಇಷ್ಟೇ, ಏನಂತ ಹೇಳಿದ್ರೆ ನಮ್ಮಲ್ಲಿ ಮಾನಿಟರಿಂಗ್ ಸ್ಕಿಲ್ ಕಡಿಮೆ ಆಗ್ತದೆ. ಒಪ್ಪಿಕೊಳ್ತೀರಾ ಸರ್ ಚೆನ್ನಾಗಿ ಮಾತಾಡಿದ್ರು ಪೇರೆಂಟ್ ಸ್ಕಿಲ್ ಬಗ್ಗೆ. ಅದು ಏನೇ ಇರಲಿ ನಮಗೆ ಅಂತ ನಾವು ತುಂಬಾ ಬಿಸಿ ಇರ್ತೇವೆ, ಗಂಡಸರಿರ್ಬೋದು ಹೆಂಗಸರಿರ್ಬೋದು. ಆ ಬಿಜೆಪಿಗೆ ಏನಂತ ಹೇಳಿದ್ರೆ ಆ ಲಕ್ಷಣ ಅಗ್ನಿಶಾಮ ಹುಟ್ಟುಗೌರಿ ಏನೆಲ್ಲ ಇದೆ ಅದೆಲ್ಲ ಇದೆ, ಅದನ್ನೆಲ್ಲ ಇಟ್ಟುಕೊಂಡು ನಾವು ಮಕ್ಕಳಿಗೆ ಒಂದಿಷ್ಟು ಕಾಲ ಕಳಿಬೇಕು. ಓಕೆ, ನಾನು ಸ್ವಲ್ಪ ಸ್ಪೀಡಾಗಿ ಮಾತಾಡ್ತೇನೆ. ಅದು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ. ಓಕೆ, ಮಗು ಮನೆಯಲ್ಲಿ ಹೇಗೆ ಪ್ರೀತಿ ಇದೆ ನಿಮ್ಗೆ ಮಗುವಿಗೆ ಒಂದು ಅದು ಅದರ ಒಂದು ಪರಿಸ್ಥಿತಿ ಕಣ್ಗಣಿಸಿದಾಗ ಅದು ಯಾವ ಥರ ಲಕ್ಷಣ ಅಂತೇಳಿ ನಿಮಗೆ ಸರ್ ಡಾಕ್ಟರ್ ಸರ್ ಅದನ್ನು ಚೆನ್ನಾಗಿ ವ್ಯಕ್ತಪಡಿಸಿ. ಏನಿದೆ ಮಗು ಅಂತ ಒಂದು ಹಂತಕ್ಕೆ ಬಂದಾಗ ನಾವು ಪ್ರತಿದಿನ ಮಾನಿಟರಿಂಗ್ ಮಾಡುವಂಥದ್ದು, ಪ್ರೀತಿನ ಮಾತಾಡಿಸುವಂಥದ್ದು, ಮಗುವಿನ ಒಂದು ಶಾಲೆ ವಾತಾವರಣ ಹೇಗಿದೆ, ಮಗು ಶಾಲೆಯಲ್ಲಿ ಹೇಗೆ ಕಳೀತಿದೆ. ಓಕೆ, ಟೀಚರ್ ಹೇಳಿದ್ರೆ ಈಗ ನಮ್ಮ ಮಕ್ಕಳು ಚಿಂಗಮ್ ತಿಂತಾ ಇದ್ದಾರೆ ಅಂತ ಎಷ್ಟು ಜನ ಅದನ್ನು ಅಬ್ಸರ್ವ್ ಮಾಡಿದ್ದೀವಿ. ಓಕೆ, ಆ ಚಿಂಗಮ್ ತೆಗೆಯುವಂಥದ್ದು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು. ನಾವು ಬಿಡಿಸೋ ಪ್ರಯತ್ನ ಏನಿದೆ ಅದು ಫಸ್ಟ್ ಏನಂತ ಹೇಳಿದ್ರೆ ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಓಕೆ, ಮಕ್ಕಳ ರಕ್ಷಣೆ ಪೋಷಣೆಗೋಸ್ಕರ ಇಷ್ಟು ಇಲಾಖೆಗಳಿರ್ಬೋದು, ಇಷ್ಟು ಕಾನೂನುಗಳಿರ್ಬೋದು. ಆದರೆ ಇದು ಬೇಸಿಕ್ ಆಗಿ ಮಗುವಿನ ರಕ್ಷಣೆ ಪೋಷಣೆ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಒಪ್ಪಿಕೊಡ್ತೀರಾ? ಈಗ ಹೇಳಿದ್ರು ಮೇಡಮ್ ಹೇಳಿದ್ರು ಏನಂತ ಹೇಳಿದ್ರೆ ಮಗು ಹೊಟ್ಟೆಯಿಂದಲೇ ನಾವು ಸ್ಟಾರ್ಟ್ ಮಾಡ್ತೇವೆ, ಹೌದಾ? ಈಗ ಮಗು ಹುಟ್ಟಿದಾಗಲೇ ಅಲ್ಲಿ ಏನಂತ ಹೇಳಿದ್ರೆ ಮಗುವಿನ ನಾವು ಬೇಕಾದ ದೈಹಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ನಾವು ಎಲ್ಲ ಮಗುವಿಗೆ ಒಂದು ಪೂರಕವಾದ ವ್ಯವಸ್ಥೆಯನ್ನು ಕೊಡ್ತೇವೆ. ಅಲ್ಲಿಂದಲೇ ಭವಿಷ್ಯ ಮಗು 18 ವರ್ಷ ಆಗೋ ತನಕ ಮತ್ತು ಮುಂದಿನ ದಿನಗಳಲ್ಲಿ ಸಹ ಪೋಷಕರ ಭವಿಷ್ಯ ಹೆತ್ತವರು ಆ ಮಗುವಿನ ಒಂದು ದಿನಚರಣೆಯಲ್ಲಿ ನಾವು ಗಮನ ಕೊಟ್ಟಿದ್ರೆ ಬಹುಶಃ ಮಕ್ಕಳು ಯಾವುದೇ ಒಂದು ಚೈಲ್ಡ್ ಅಬ್ಯೂಸ್ ಇರ್ಬೋದು ಅಥವಾ ಮಿಸ್ಸಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಇದನ್ನು ಬಹುಶಃ ಸ್ವಲ್ಪ ನಾವು ಕಡಿಮೆ ಮಾಡ್ಬೋದಂತ. ಇದರಲ್ಲಿ ಎಲ್ಲರ ಪಾತ್ರ ಇದೆ, ಅಧಿಕಾರಿಗಳಿಗೆ ನಿಮ್ಮ ಪಾತ್ರ ಇದೆ ಅಂತ ಹೇಳೋದ ಅವಕಾಶಕ್ಕಾಗಿದೆ. ನಾವು ಹೋಗ್ಬೇಕಾಗ್ತದೆ. ಈಗಿನ 300 ಪಂಚಾಯತ್ ವ್ಯಾಪ್ತಿಯಲ್ಲಿ ಮಕ್ಕಳ ಹಕ್ಕುಗಳು ಹಾಗೂ ಸೈಬರ್ ಅಪರಾಧದ ಬಗ್ಗೆ ಬಡಿ ಸಂಸ್ಥೆಯರು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸ್ಕೂಲ್ ಟೀಚರ್ಸ್ಗಳಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಸಂಘ ಸಂಸ್ಥೆ ಶ್ರೀಶಕ್ತಿ ಸಂಘದ ಸದಸ್ಯರುಗಳಿಗೆ ಈ ಉತ್ತಮವಾದ ಮಾಹಿತಿಯನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅಷ್ಟೇ ಸಾಲದು, ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ. ನಿಮ್ಮ ಸುತ್ತಮುತ್ತ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಅಂಗನವಾಡಿಗಳಲ್ಲಿ ಶ್ರೀಶಕ್ತಿ ಸಭೆಗಳು ಆಗ್ತಾ ಇರುತ್ತೆ, ಮತ್ತು ತಾಯಂದಿರ ಸಭೆ, ಪೋಷಕರ ಸಭೆಗಳನ್ನು ಆಗ್ತಾ ಇರುತ್ತೆ. ಈ ಸಭೆಗಳಲ್ಲಿ ಈ ಮಾಹಿತಿಗಳನ್ನು ನೀವು ನಿಮ್ಮವರಿಗೆ ಹಂಚಿಕೊಳ್ಳಿ. ಸೈಬರ್ ಅಪರಾಧ, ಮಕ್ಕಳ ಹಕ್ಕುಗಳು, ಮಕ್ಕಳ ರಕ್ಷಣೆ ಅಂಥ ವಿಷಯಗಳನ್ನು ಅವರಿಗೂ ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ಅಪರಾಧಗಳು ಕಡಿಮೆ ಆಗಲಿ, ನಿಮ್ಮಿಂದ ನೀವು ಪಡೆದುಕೊಂಡ ಮಾಹಿತಿ ಜನರಿಗೂ ಸಿಗಲಿ. ನೀವು ನೇರ ಜನರ ಜೊತೆ ಸಂಪರ್ಕದಲ್ಲಿದ್ದೀರಾ. ಇನ್ನಷ್ಟು ಅವಕಾಶಗಳನ್ನು ಈ ಮಾಹಿತಿ ತರಬೇತಿಗಳಿಂದ ಪಡ್ಕೊಂಡು ಇನ್ನಷ್ಟು ಜನರಿಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿದ್ದೇನೆ. ಈಗ ಮೊದಲು ನಾವು ಒಂದು ಮಂಜುಳನ್ನು ಡಾಕ್ಟರ್ ಲಲಿತಾ ಮೇಡಮ್ ಸೀತಾ ಮೇಡಮ್ ಅದು ನಿಮ್ಮ ಅಭಿಪ್ರಾಯದ ಮೇಲೆ ಇರ್ತದೆ. ಬಟ್ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ಆಯೋಜಿಸಬೇಕಾದ್ರೆ ನಮ್ಮ ಹಾಗೆ ಇದ್ದಾರೆ, ಅವರು ಬಹಳ ದೂರದಲ್ಲಿ ನನಗೆ ಶ್ರೀಮಾನ್ ಗಂಗಾಧರ ಮುನ್ನೂರು ಗ್ರಾಮ ಪಂಚಾಯತ್ ಒಂದು ಒಳ್ಳೆಯ ಕಾರ್ಯಕ್ರಮ, ಅರಿವು ಕಾರ್ಯಕ್ರಮ ಅಂತೇಳಿ ಒಂದು ಪ್ರಸ್ತಾಪ ಇಟ್ಕೊಂಡು ನಮ್ಮ ಶ್ರೀಮತಿ ಕಮಲಾ ಗೌಡರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ರೈಮಾನ್ ಸರ್ ಬಂದು ನನ್ನ ಹತ್ರ ಕೇಳಿಕೊಂಡು ಮತ್ತು
ಮತ್ತು ನನ್ನೊಟ್ಟಿಗೆ ನಮ್ಮ ಅಧ್ಯಕ್ಷರು ಇದ್ದರು. ಅಧ್ಯಕ್ಷರು ಸೀದಾ ಹೇಳಿದರು, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಪಂಚಾಯತಿಯಲ್ಲಿ ಅವರೊಂದು ಸಹಕಾರ ಕೊಡ್ತೇನೆ ಅಂತ ಹೇಳಿದರು. ಅದೇ ರೀತಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಏನಂದರೆ ಈ ನೀತಿ ಸಂಹಿತೆ ಇರುವ ಕಾರಣ ಅವರಿಗೆ ವೇದಿಕೆ ಹಂಚಲಿಕ್ಕೆ ಆಗಲಿಲ್ಲ. ಆದರೂ ಅವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದು ನಿಜವಾದ ಏನು ಹೇಳ್ತಾರೆ ಒಳ್ಳೆಯ ಕೆಲಸ. ಮತ್ತು ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ ಮತ್ತು ಎಲ್ಲ ಸದಸ್ಯರು ಆದಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಅವರಿಗೆ ನಾನು ನಿಜವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ. ಮತ್ತು ಈಗ ಇವತ್ತಿನ ಕಾರ್ಯಕ್ರಮ ಈ ಸೈಬರ್ ಅಪರಾಧ ಮತ್ತು ಈ ಮಕ್ಕಳ ಅಭಿವೃದ್ಧಿ ಅದರ ಬಗ್ಗೆ ಈಗಾಗಲೇ ಎಲ್ಲ ಗಣ್ಯರು ಬಂದು ಸುಮಾರು ಅದರ ವಿಷಯವಾಗಿ ಹೇಳಿದ್ದಾರೆ. ನನಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ. ಆದರೆ ಏನಂದರೆ ನಾವು ಈ ಏನು 2015ರಲ್ಲಿ ಏನು ಬಾಲ ನ್ಯಾಯಿಕ ಕಾಯ್ದೆ ಅಂತ ಬಂದಿತ್ತು ಆಯಿತಾ, ಅದರ ಬಗ್ಗೆ ಈ ಅರಿವು ಕಾರ್ಯಕ್ರಮ ಇದನ್ನು ತುಂಬ ಚೆನ್ನಾಗಿ ಅಂತ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮ್ಮ ಬಡಿ ಸಂಸ್ಥೆಯವರಿಗೆ, ಅದರಲ್ಲಿ ಮೇನ್ಲಿ ನಮ್ಮ ಕಮಲಾ ಮೇಡಮ್ ಮತ್ತು ಲಲಿತಾ ಮೇಡಮ್ ಅವರಿಗೆ ನಾನು ನಮ್ಮ ಮುನ್ನೂರು ಪಂಚಾಯತ್ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ಈಗ 18 ವರ್ಷದ ಒಳಗಿನ ಮಕ್ಕಳು ಇವರೇನು ಅಪರಾಧ ಮಾಡ್ತಾರೆ ಅದನ್ನು ನಾವು ನಿಜವಾಗಿ ಅಂದರೆ ಡಾಕ್ಟರ್ ಹೇಳಿದರು, ಅವರು ಆ ಏಜ್ ಈ ಪ್ರೌಢ ಏಜ್ ಏನಿದೆಯೋ ಅದು ಬ್ಲ್ಯಾಂಕ್ ಸ್ಲೇಟ್ ಇದ್ದಾಗ ಆಯಿತಾ, ನಾವೇನು ಪ್ರತಿಬಿಂಬಿಸ್ತೇವೆ ಅಥವಾ ಅದರಲ್ಲಿ ಏನು ಬರೀತೇವ ಅದೇ ನಿಜವಾದ ಅವರು ಆ ಔಟ್ಪುಟ್ಟನ್ನು ನಮಗೆ ತೋರಿಸ್ತಾರೆ. ನಾವು ಕನ್ನಡ ಮಾಡೋಕ್ಕೆ ನಮ್ಮ ಬಿಂಬ ಕಾಣ್ತಾರೆ, ಅದೇ ರೀತಿ ಸಮಾಜದ ಬಿಂಬ ಅವರಲ್ಲಿ ಕಾಣುವಂಥದ್ದು ಆಯಿತಾ. ಅದಕ್ಕೋಸ್ಕರ ನಾವೇನಂದರೆ ಅವರು ಅಪರಾಧ ಮಾಡುವಾಗ ಅದಕ್ಕೆ ಶಿಕ್ಷೆಗೆ ಒಳಪಡಿಸುವುದು ಅದು ಆ ಮತ್ತು ಪ್ರಮಾಣವನ್ನು ಘೋಷಿಸ್ತೇವ ಅದು ಮುಖ್ಯ ಅಲ್ಲ. ಅದನ್ನು ಯಾವ ರೀತಿ ಅವರು ಸರಿಪಡಿಸಿ ನಮ್ಮ ಸಮಾಜಕ್ಕೆ ಯಾವ ರೀತಿ ಅವರನ್ನು ಇನ್ನು ಮುಂದೆ ಒಳ್ಳೆತನ ಹೇಗೆ ಮಾಡ್ತಾರೆ, ಹೇಗೆ ಒಳ್ಳೆಯವರಾಗಿ ಒಳ್ಳೆಯ ನಾಗರಿಕರಾಗಿ ಬೆಳೀಲಿಕ್ಕೆ ನಾವು ಯಾವ ರೀತಿ, ಯಾಕಂದರೆ ಈಗ ನಾವೇನಂದರೆ ಒಂದು ಹಂತ ದಾಟಿ ಬಂದವರು ನಾವು ಸುಮಾರು ಡಾಕ್ಟರ್ ಒಂದು ಮಾತು ಹೇಳಿದ್ರು, ಕಳ್ಳತನ ಏನು ಇದೆಯಲ್ಲ ಅದೆಲ್ಲರೂ ಮಾಡಿರುವಂಥದ್ದು. ಮನೆಗೆ ಏನು ಕಳ್ಳತನ ಏನು ನಾವು ಡಬ್ಬೆಯಿಂದ ಏನಂತ ಅದು ಕಳ್ಳತನ, ನಮ್ಮ ಮನೆದಾರ ಕಳ್ಳತನತನ ಅಂತ ಅಪರಾಧ. ಆ ಹಂತದಿಂದ ನಾವೀಗ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಒಂದು ಹಂತಕ್ಕೆ ಬಂದವರು ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಏನಾಗಿದೆ ಆ ರೀತಿ ನಾವು ತಿದ್ದುಪಡಿ ಮಾಡಿ ಯಾವ ರೀತಿ ನಮ್ಮ ಭಾರತಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಯಾವ ರೀತಿ ಒಳ್ಳೆತನ ಮಾಡ್ಬೋದಂತ ನಾವು ಮುಂದುವರಬೇಕು. ಅದಕ್ಕೋಸ್ಕರ ಯಾವ ಅಪರಾಧ ಮಾಡಿದ ಮಕ್ಕಳನ್ನು ಬಾಲಾಪರಾಧಿ ಅಂತ ಕರಿಬಾರ್ದು. ಅವರನ್ನು ಹೇಗೆಂದರೆ ನ್ಯಾಯಾಂಗದಲ್ಲಿ ಸಂಘರ್ಷಕ್ಕೆ ಒಳಗಾದವರಂತೆ ನಾವು ಕರಿಬೇಕಂತೆ. ಅದೇ ಅವರು ನಮ್ಮ ಈ ಸಮಾಜದ ಸಂಘರ್ಷ ಏನಿದೆ ಅದರಿಂದ ಇದಾಗಿ ಅವರು ಈ ಅಪರಾಧ ಮಾಡುವಂಥದ್ದು. ಯಾವುದೇ ಈಗ ಆಲ್ರೆಡಿ ಅಂತ ಹೇಳಿದ್ದಾರೆ. ನಮಗೆ ಸಮಯ ಮಾಡಿಕೊಡೋದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮೊಂದಿಗೆ ನಮ್ಮ ಮುನ್ನೂರು ಪಂಚಾಯತಿನ ಅಧ್ಯಕ್ಷರು ಇದ್ದಾರೆ. ಅವರನ್ನು ನಾವು ಇವತ್ತು ಈ ಭಾಗದಿಂದ ನೋಡಲಿಕ್ಕೆ ಆಯಿತು. ಯಾವಾಗ ನಾವು ಅವರನ್ನು ಆ ಭಾಗದಿಂದ ನಾನು ನೋಡುವವಳು ಅಥವಾ ನೇರವಾಗಿ ನೋಡುವವಳು, ಆದರೆ ಇವತ್ತು ಅವರನ್ನು ನಾನು ಆ ಭಾಗದಿಂದ ನೋಡುವುದು. ಇದಕ್ಕಾಗಿ ನಾವು ವಿಷಾದಿಸ್ತೇವೆ ಸರ್, ತಮ್ಮ ಇಲ್ಲಿ ಅನುಪಸ್ಥಿತಿಯನ್ನು ನಾವು ವಿಷಾದಿಸ್ತೇವೆ. ತಾವು ದಯಮಾಡಿ ನಮ್ಮೆಲ್ಲರ ಒಂದು ಮನವಿಗೆ ಹೋಗಲು ಅಂತ ಹೇಳಿಕೊಳ್ತಾ ಇವರನ್ನು ವಿಶೇಷವಾಗಿ ನಾನು ಮತ್ತು ಇಲ್ಲಿಯ ಒಟ್ಟಿಗೆ ಜೊತೆಯಾಗಿ ಸರ್ಕಾರ ಸ್ಥಳೀಯ ಸರ್ಕಾರ ನಡೆಸುವಂಥ ಎಲ್ಲ ಸದಸ್ಯರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮೆಟ್ಟಲು ಹಿಂದೆ ಮಕ್ಕಳ ಹಕ್ಕುಗಳ ಮಹೋತ್ಸವ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರ ಆಶ್ರಯದಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಂಗಳೂರು ಇವರ ನೇತೃತ್ವದಲ್ಲಿ ಮಕ್ಕಳ ಹಕ್ಕುಗಳ ಮಾಸೋತ್ಸವ 2021ರ ಅಂಗವಾಗಿ ಸೈಬರ್ ಅಪರಾಧ, ಮಕ್ಕಳ ಸಂರಕ್ಷಣೆ ಮತ್ತು ಮನೋಸ್ಥಿತಿ ಕಾರ್ಯಕ್ರಮದ ಅರಿವು ನೆರವು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಶ್ರೀ ರವೀಂದ್ರ ರಾಜೀವ ನಾಯ್ಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇವರಿಗೆ ಈ ಸಭೆಯ ಪರವಾಗಿ ಧನ್ಯವಾದ.